ಇನ್ನಿತ ಮಿತ್ತ ಚಾವಡಿದ ಬಿನ್ನೇರು ಓಲಗಾಪನಂಚಿಂತನ ಪೊರ್ತು ಸೇರ್ದಿ ಸಭೆಲೇನು ಮಾತ ಈ ಪೊರ್ತುಡು ನಮ್ಮ ಎದ್ಕೊನೊಂದು ಸುರುಕಾದ ದೇವರ ಸುಗಿಪುನು ಮಲ್ಪೆರೊಲ್ಲೆರು ನಾರಾಯಣ ಗುರು ಮಹಿಳಾ ಮಂಡಳಿದ ಸದಸ್ಯರು. ನಾರಾಯಣ ಗುರು ನಾರಾಯಣ, ನಾರಾಯಣ ಗುರು ನಾರಾಯಣ, ಪರಶುರಾಮನ ತುಳುವ ನಾಡುಡು, ಪರಶುರಾಮನ ತುಳುವ ನಾಡುಡು, ಈಶ್ವರನ ಮಾಯಡು ನಾರಾಯಣ ಗುರು ನಾರಾಯಣ, ನಾರಾಯಣ ಸ್ವಾಮಿ ನಾರಾಯಣ. ಭಕ್ತಿ ಮಲ್ಪುಗ ನಮ್ಮ ದಿನಲು ಸುಗಿಪುಗ, ಬ್ರಹ್ಮ ಶ್ರೀ ನಾರಾಯಣ ಸ್ವಾಮಿನ ನೆನೆಪುಗ, ಭಕ್ತಿ ಮಲ್ಪುಗ ನಮ್ಮ ದಿನಲು ಸುಗಿಪುಗ, ಬ್ರಹ್ಮ ಶ್ರೀ ನಾರಾಯಣ ಸ್ವಾಮಿನ ನೆನೆಪುಗ. ನಾರಾಯಣ ಗುರು ನಾರಾಯಣ, ನಾರಾಯಣ ಸ್ವಾಮಿ ನಾರಾಯಣ, ನಾರಾಯಣ ಗುರು ನಾರಾಯಣ. ಜಾತಿ ಮತ ಭೇದ ಮದಪುಗ, ಒಂದೇ ಕುಲ ಪಂಡದ ನೆನೆಪುಗ, ಜಾತಿ ಮತ ಭೇದ ಮದಪುಗ, ಒಂದೇ ಕುಲ ಪಂಡದ ನೆನೆಪುಗ, ಮನಸ್ಸು ನಿರ್ಮಲದಿಂಜಿದುಪ್ಪುಡು, ಭಕ್ತಿ ಬಾವುಡು ನಿತ್ಯ ಸ್ಮರಣೆ ಮಲ್ಪುಡು. ನಾರಾಯಣ ಗುರು ನಾರಾಯಣ, ನಾರಾಯಣ ಸ್ವಾಮಿ ನಾರಾಯಣ, 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 ಸ್ವಾಮಿ ನಾರಾಯಣ, ಸ್ವಾಮಿ ನಾರಾಯಣ. ಸೊಲ್ಮೆಲು ಸುಗಿಪು ಸಂದಾಯಿತ ಮಲ್ತನ ಚಿಂತನ ನಾರಾಯಣ ಗುರು ಮಹಿಳಾ ಮಂಡಳಿದ ಸದಸ್ಯರಿಗೆ. ಮೋಕ್ಯದ ಬಂಧುಲೆ, ಒಂಜರ ಶತಮಾನದ ಪಿರವರ್ದು ನಮ್ಮ ಸಮಾಜನಕ್ಕಿರ್ದು ಪಜ್ಜಿ ತಿಂತಿನ ಪಸುಬುದ್ಧಿ ತೋಜಾಯಿನ ಮೇಲು ಕೀಳು ಪಂಪಿನ ಜಾತಿ ಭೇದದ ರಕ್ಕಸ ಬುದ್ಧಿನ ಪುಡಿ ಮಲ್ತದು ಮಡಿ ಮಲ್ತದು ದೇವರ ಧರ್ಮದ ಬೊಲ್ಪುದ ಅಡಿಟ್ಟು ಏಳು ಬಾಕಿಲ್ದ ಪಿರವರ್ದು ಇತ್ತಿನ ಕತ್ತಲದ ಬದುಕುನ ಜನಕುಲೆಗು ದೇವರೇನು ಕೊರ್ನ ನಿಜ ಬದುಕುನ ತೋಜಾಯಿನ ನಾರಾಯಣ ಗುರುಕುಲೆನ ಪೊಟ್ಟು ಪರ್ಬದ ನೆಂಪುದ ಸಂಪುಡು ನಮವುಲ್ಲ. ಅರೆನ ಬದುಕು ಅರೆನ ಬರವು ತತ್ವ ಚಿಂತನೆ ಪನ್ಪುನವು ನೇಸಿರ್ದೆ ಬೆರ್ನ ಬೊಲ್ಪುದಂಚಿನವು ಲೋಕ ದುಃಖದವು ಐಕ್ ಜಾತಿ ಧರ್ಮದ ಅಡ್ಡ ಅಗರ ಇಜ್ಜಿ ಅಂಚಿಂತಿ ಮಹಾಪುರುಷನ ನೂತ 71ನೆತ ಜನ್ಮ ಜಯಂತಿದ ಪ್ರಯುಕ್ತ ಇನಿ ಗುರು ಜಯಂತಿದ ನಿಲೆಟ್ಟು ಪ್ರಸ್ತಾವನೆದ ಹೊರಟು ಬತ್ತಿಂಚಿ ಬಿನ್ನೆರೇನು ಮೋಕೆಡಿ ಎದುಕೊನೇರೆ ಬರೊಂದುಲ್ಲೆರು ನಮ್ಮ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ ನೇತ ಗುರುಕಾರೆ ಶ್ರೀ ವೇಣುಗೋಪಾಲ್ ಕೊಲ್ಯ. ಓಂ ಶ್ರೀ ಗುರುಭ್ಯೋ ನಮಃ. ಬ್ರಹ್ಮಶ್ರೀ ನಾರಾಯಣ ಗುರುವರಿಯರನ್ನು 151ನೇ ಜನ್ಮ ಜಯಂತದ ಈ ಒಂಜಿ ಶುಭ ಸಂದರ್ಭಡು ಧಾರ್ಮಿಕ ಸಭಾ ಕಾರ್ಯಕ್ರಮಡು ಇನಿ ಸೇರಿದ ಈ ಒಂಜಿ ಧಾರ್ಮಿಕ ಸಭಾ ಕಾರ್ಯಕ್ರಮದ ಮಿತ್ತ ಚಾವಡ್ಡು ನಮ್ಮೊಟ್ಟಿಗೆ ಮಲ್ಲ ಭಿನ್ನರಾದುಲ್ಲೆರು. ಈ ಧಾರ್ಮಿಕ ಸಭಾ ಕಾರ್ಯಮನು ತುಡರ ಅರ್ಲಾದು ಉದ್ದೀಪನ ಮಲ್ಪೆರುಲ್ಲೆರು ಶ್ರೀ ಜಯರಾಜ್ ಎಚ್ ಸುಂದರಂ ಅಧ್ಯಕ್ಷರು ಕ್ಷೇತ್ರಾಡಳಿತ ಮಂಡಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿ ಮೇರೆನು ಎಂಕಲ್ನ ಮಾತ ಜಂಟಿ ಸಂಸ್ಥೆದ ಪರವಾದ ಆತ್ಮೀಯವಾದ ಸ್ವಾಗತ ಮಾಡ್ತಾರೆ. ಶಿವತೆರೇನು ಟ್ರಸ್ಟ್ದ ಪ್ರಧಾನ ಕಾರ್ಯಂತರು ಶ್ರೀ ಈಶ್ವರ ಸುವರ್ಣ ಕಣ್ಣೀರ್ ತೋಟ ಇರು ಮಿತ್ತ ಚಾವಡಿಗೆ ಬತ್ತದು ಬಿನ್ನೆರೇನು ಎದ್ಕೊಂಡು ಬಂದು ಭಿನ್ನ ಮೇಲೆ ತೊಂದಿಲ್ಲ.
ಅಂಚನೆ ಈ ಒಂಜಿ ಲೇಸದ ಗುರುಕರ್ಮನ ವಹಿಸೊಂದುಲ್ಲೆರು ಶ್ರೀ ಕೆ ಟಿ ಸುವರ್ಣರ್ ಅಧ್ಯಕ್ಷರು ಸಹ್ಯಾದ್ರಿ ಕೋಪರೇಟಿವ್ ಸೊಸೈಟಿ ಲಿಮಿಟೆಡ್ ತೊಕ್ಕೋಟು ಮೇರೆಲ್ಲ ಮಾತ ಜಂಟಿ ಸಂಸ್ಥೆದ ಪರವಾದ ಹಾರ್ದಿಕವಾದ ಸ್ವಾಗತ ಮಾಡ್ತಾರೆ. ಶ್ರೀಯುತಿರೇನು ಸಂಘದ ಸದಸ್ಯರಾಯನ ಚಿಂತನ ಶ್ರೀ ಯಶೋಧರ ಕಣ್ಣೀರ್ ತೋಟ ಇರು ಮಿತ್ತ ಚಾವಡಿಗೆ ಬತ್ತದು ಮೋಕೆಡು ಎದ್ಕೊಂಡು ಬನ್ನದು ಪಿನ್ನೆ ಮಲ್ತೊಂದುಲ್ಲ. ಅಂಚನೆ ಮಲ್ಲ ಬಿನ್ನೆರಾದ ಓಲಗಾದ ನಮ್ಮೊಟ್ಟಿಗೆ ಉಳ್ಳೇರು ಶ್ರೀ ಜಯರಾಮ್ ಪೂಜಾರಿ ಈರ ಉಪಾಧ್ಯಕ್ಷರು ಗೋಕರ್ಣನಾಥ ಕೋಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಮೇರೆಲ್ಲ ಮಾತರ್ನಲ ಪರವಾದ ಆತ್ಮೀಯವಾದ ಸ್ವಾಗತ ಮನ್ಪೆ. ಶ್ರೀಯುತಿರೇನು ಸಂಘದ ಕೋಶಾಧಿಕಾರಿ ಶ್ರೀ ರಘುರಾಮ್ ಸುವರ್ಣ ಇರು ಮಿತ್ತ ಚಾವಡಿಗೆ ಬತ್ತದು ಮೋಕೆಡು ಎದ್ಕೊಂಡು ಬಂದದು ಪಿನ್ನೆ ಮಲ್ತೊಂದುಲ್ಲ. ಮಲ್ಲಮಜ್ಞರಾದ ನಮ್ಮೊಟ್ಟಿಗೆ ಒಳ್ಳೆಯ ಶ್ರೀ ರಾಜೇಶ್ ಶೆಟ್ಟಿ ವಿಭಾಗೀಯ ನಿಯಂತ್ರಣಾಧಿಕಾರಿ KSRTC ಮಂಗಳೂರು ಮೇರೆಲ್ಲ ಜಂಟಿ ಸಂಸ್ಥೆದ ಪರವಾದ ಆತ್ಮೀಯವಾದ ಸ್ವಾಗತ ಮಾಡ್ತಾರೆ. ಶ್ರೀಯುತಿರೇನು ಸಂಘದ ಟ್ರಸ್ಟಿ ಐನ ಚಿಂತನ ಶ್ರೀ ತಿಮ್ಮಪ್ಪ ಅಂಚನ್ ಈರ್ ಮಿತ್ತ ಚಾವಡಿಗೆ ಬತ್ತದು ಮೋಕೆಡು ಎದ್ಕೊಂಡು ಪಣದು ಪಿನ್ನೆ ಮಲ್ತೊಂದುಲ್ಲ. ಮಲ್ಲ ಭಿನ್ನರಾದ ಉಳ್ಳೆರು ಶ್ರೀ CA ಸುನಿಲ್ ಅಣ್ಣಿ ಪೂಜಾರಿ ಲೆಕ್ಕ ಪರಿಶೋಧಕರು ಮೇರೆಲ್ಲ ಇಂಗ್ಲ ಜಂಟಿ ಸಂಸ್ಥೆದ ಪರವಾದ ಮೋಕೆಡು ಎತ್ಕೊಂಡು ಶ್ರೀಯುತಿರೇನು ನಮ್ಮ ಸಂಘದ ಹಿರಿಯರಾಯನ ಚಿಂತನ ಶ್ರೀ ರಾಮ ಪರಿಯತೂರು ಈರು ಮಿತ್ತ ಚಾವಡಿಗೆ ಬತ್ತದು ಮೋಕೆಡು ಎದ್ಕೊಂಡು ಬಣ್ಣದು ಭಿನ್ನ ಮಲ್ತೊಂದುಲ್ಲ. ಮಲ್ಲ ಭಿನ್ನರಾದ ನಮ್ಮೊಟ್ಟಿಗೆ ಒಳ್ಳೆಯರು ಶ್ರೀ ಮಧುಸೂದನ್ ಆಯಾರ್ ಅಧ್ಯಕ್ಷರು ಶ್ರೀ ಮೂಕಾಂಬಿಕಾ ದೇವಸ್ಥಾನ ಕೊಲ್ಯ ಮೇರೆಲ್ಲ ಮಾತಗಳ ಪರವಾದ ಮೋಕೆಡು ಎತ್ಕೊಂಡು ಶ್ರೀಯುತಿರೇನು ನಮ್ಮ ಸಂಘದ ಟ್ರಸ್ಟಿ ಐನ ಚಿಂತನ ಗಣೇಶ SGK ಕೊಲ್ಯ ಈರ್ ಮಿತ್ತ ಚಾವಡಿಗೆ ಬತ್ತದು ಮೋಕೆಡು ಎದ್ಕೊಂಡು ಬಣ್ಣದು ಭಿನ್ನ ಮಲ್ತೊಂದುಲ್ಲ. ಶ್ರೀ ಪ್ರಭಾಕರ ನಿವೃತ್ತ ಸೇನಾನಿ ಮ್ಯಾನೇಜರ್ ಫೋರ್ಸ್ ಆ್ಯಂಡ್ ಸೇಫ್ಟಿ ಪಾಂಡೇಶ್ವರ ಮೇರೆಲ್ಲ ಇಂಗ್ಲ ಜಂಟಿ ಸಂಸ್ಥೆದ ಪರವಾದ ಮೋಕೆಡು ಎತ್ಕೊಂಡು ಶ್ರೀಯುತಿರೇನು ನಮ್ಮ ಮಂದಿರದ ಪೂಜಾ ಸಂಚಾಲಕರು ಶ್ರೀ ಶಶಿಕಾಂತ್ ಪರಿಯತೂರು ಇರು ಮಿತ್ತ ಚಾವಡಿಗೆ ಬತ್ತದು ಮೋಕೆಡು ಎದ್ಕೊಂಡು ಬಣ್ಣದು ಭಿನ್ನ ಮಲ್ತೊಂದುಲ್ಲ. ನಮ್ಮೊಟ್ಟಿಗೆ ಒಳ್ಳೆಯರು ಡಾಕ್ಟರ್ ಸುಜಾತ ಬಿ ಕಣ್ಣೀರ್ ತೋಟ ಗ್ರಂಥಪಾಲಕರು ಗೋವಿಂದಾಸ್ ಕಾಲೇಜ್ ಸುರತ್ಕಲ್ ಮೇರೆಲ್ಲ ಎಂಗ್ಲ ಜಂಟಿ ಸಂಸ್ಥೆದ ಪರವಾದ ಮೋಕೆಡು ಎತ್ಕೊಂಡು
ಬಿನ್ನಿರೇನು ನಾರಾಯಣಗುರು ಮಹಿಳಾ ಮಂಡಳದ ಒತ್ತುಗುರ್ಕಾರಲು ಶ್ರೀಮತಿ ಪೂರ್ಣಿಮಾ ಚಂದ್ರಹಾಸ್ ಮಿತ್ತ ಚಾವಡಿಗೆ ಬತ್ತದು ಮೋಕೆಡು ಎದ್ಕೊನೋಡು ಬಂಡದ ಭಿನ್ನಾಯ ಮಲ್ತೊಂದುಲ್ಲ. ಈ ಮಿತ್ತ ಚಾವಡ್ ಎಂಗ್ಲ ಜಂಟಿ ಸಂಸ್ಥೆದ ಬಿಲ್ಲವ ಸೇವಾ ಸಮಾಜದ ಅಧ್ಯಕ್ಷರಾಯನ ಶ್ರೀ ಗೋಪಾಲ್ ಪೂಜಾರಿ ಕೊಂಡನ ಮೇರೆಲ್ಲ ಆತ್ಮೀಯವಾದ ಎತ್ಕೊಂದುಲ್ಲೆ. ಅಂಚನೆ ಶ್ರೀ ನಾರಾಯಣಗುರು ಮಹಿಳಾ ಮಂಡಳಿದ ಅಧ್ಯಕ್ಷೆ ತ್ರಿವೇಣಿ ಕುಂಪಲ ಮೇರೆಲ್ಲ ಆತ್ಮೀಯವಾದ ಎತ್ಕೊಂದುಲ್ಲೆ. ಅಂಚನೆ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಶ್ರೀ ನಿತಿನ್ ಮಾಡೂರು ಮೇರೆಲ್ಲ ಏನ ಆತ್ಮೀಯವಾದ ಎತ್ಕೊಂದುಲ್ಲೆ. ಅಂಚನೆ ಇನ್ನಿತ ಈ ಕಾರ್ಯಕ್ರಮಕ್ಕೆ ಬೈದೇರು ಅಕ್ಲೆ ಮಾತರೆಲ್ಲ ಆತ್ಮೀಯವಾದ ಸ್ವಾಗತ ಮನ್ಪೆ. ಅಂಚನೆ ಗಣ್ಯರ್ಲ ಎದುರುಡಲ್ಲರು ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮೇರೆಲ್ಲ ಆತ್ಮೀಯವಾದ ಸ್ವಾಗತ ಮನ್ಪೆ. ಮಾತ ಗಣ್ಯರೆಲ್ಲ ಆತ್ಮೀಯವಾದ ಸ್ವಾಗತ ಮನ್ಪೆ. ಅಂಚನೆ ಮೀಡಿಯಾ ಟಿ ವಿ ಮಾಧ್ಯಮ ಮಾತರೆಲ್ಲ ಮೂಕೆಡು ಎತ್ಕೊಂಡು ಎನ್ನ ಸ್ವಾಗತನ ಮುಕ್ತಾಯ ಮನ್ಪೆ. ಸಂಘಟನೆಯಿಂದ ಸ್ವತಂತ್ರರಾಗಿರಿ, ವಿದ್ಯೆಯಿಂದ ಸಂಘಟನೆಯಿಂದ ಬಲಯುತರಾಗಿರಿ, ವಿದ್ಯೆಯಿಂದ ಸ್ವತಂತ್ರರಾಗಿರಿ ಪಂಪಿನ ಬ್ರಹ್ಮಶ್ರೀ ನಾರಾಯಣ ಗುರುವರಿಯರನ್ನ ಒಂಜಿ ತತ್ವದರ್ಶನ ಅಪಗದ ಹಿರಿಯಕಲು ಸೋಮೇಶ್ವರ ಕೋಟೆಕಾರ್ ಕಿನ್ಯ ತಲಪಾಡಿ ಮುನ್ನೂರು ಪೆರ್ಮನ್ನೂರು ಉಳ್ಳಾಲ ವ್ಯಾಪ್ತಿಗೆ ಒಳಪಟ್ಟಿನ ನಮ್ಮ ಸಮಾಜ ಬಾಂಧವರನ್ನು ಒಟ್ಟು ಸೇರ್ಪದು ಗುರುಕುಲ್ನ ಒಂಜಿ ತತ್ವನು ಜನಕ್ಲೆಗೂ ಮುಟ್ಟವಡು ಪನ್ಪನ ಒಂಜಿ ಉದ್ದೇಶಡು ಅಪಗದ ಬಿಲ್ಲವರ ಯೂನಿಯನ್ನ ಕಾರ್ಯದರ್ಶಿಯನ ಎಂ ಆನಂದರ್ ಉಮೇರ್ನ ಮಾರ್ಗದರ್ಶನಡು 1978 ಇಸವಿಡು ನಮ್ಮ ಕೆಲವೇ ಒಂಜಿ ಹಿರಿಯಕಲು ಒಟ್ಟು ಸೇರಿದು ಕೋಟೆಕಾರು ತುಳುನಾಡು ಟೈಪ್ ರೈಟಿಂಗ್ ಸಂಸ್ಥೆಡು ಪ್ರಥಮ ಒಂಜಿ ಸಭೆನ ಮಂತೇರು ಬಿಲ್ಲವ ಸೇವಾ ಸಮಾಜ ಪನ್ಪನ ಒಂಜಿ ಸಂಸ್ಥೆಡು ನಮ್ಮ ಪ್ರಾರಂಭ ಮನ್ಪುಗ ಪನ್ಪನ ಒಂಜಿ ಉದ್ದೇಶಡು. ಅಂಚನೆ ಪ್ರಥಮ ಮಹಾಸಭೆ 1978 ಅವೇ ಒಂಜಿ 2 ತಿಂಗಳು ಪ್ರಥಮ ಮಹಾಸಭೆ ಆಂಡು ಅವು ಕೋಟೆಕಾರ್ ಹಿರಿಯ ಪ್ರಾಥಮಿಕ ಶಾಲೆಡು. ಆ ಮಹಾಸಭೆಡು ಬಿಲ್ಲವ ಸೇವಾ ಸಮಾಜ ಪನ್ಪನ ಒಂಜಿ ಪುದರ್ ನಾಮಕರಣ ಆಂಡು ಪ್ರಥಮ ಅಧ್ಯಕ್ಷರಾದ ಭಕ್ತಾನಂದ ಸುವರ್ಣರು ಆಯ್ಕೆಯರು. ಅರ್ನ ಒಂಜಿ ಉದಾರ ಆರ್ಥಿಕ ನೆರವಡು ಹೈವೇದ ಸೈಡ್ ಕೊಲ್ಯ ದುವೆ ಬಾಗಡು ದುವೆ ಜಾಗೆಡು 25 ಸೆನ್ಸ್ ಜಾಗೆ ಅವ್ರನ್ನ ಆರ್ಥಿಕ ನೆರವಡು ಆ ಪೊರ್ತುಡು ಖರೀದಿ ಮಂತೇರು. 1979 ಇಸವಿಡು ಬಿಲ್ಲವ ಸೇವಾ ಸಮಾಜ ರಿಜಿಸ್ಟ್ರೇಷನ್ ನೋಂದಣಿ ಅದು ಆಂಡು ಅವೇ ವರ್ಷ ಶ್ರೀ ನಾರಾಯಣಗುರು ಸಭಾ ಮಂಟಪದ ಶಿಲಾನ್ಯಾಸ ಕಾರ್ಯಕ್ರಮಲ ಆಂಡು. ಈ ಶಿಲಾನ್ಯಾಸನ ಸನ್ಮಾನ್ಯ ಶ್ರೀ ಬಿ ಜನಾರ್ದನ ಪೂಜಾರ್ಲು ನೆರವೇರಿಸಿರು. ಐತ ಅಧ್ಯಕ್ಷರಾದ ಆ ಕಾರ್ಯಕ್ರಮದ ದಾಮೋದರ ಸುವರ್ಣರು ವಹಿಸಿದ್ದೇರು. 1982 ಶ್ರೀ ನಾರಾಯಣಗುರು ಸಭಾ ಮಂಟಪದ ಉದ್ಘಾಟನೆ ಆಂಡು ಒಂದು ಸಭಾ ಮಂಟಪದ ಉದ್ಘಾಟನೆ ಆಂಡು ಆ ಉದ್ಘಾಟನೆಯೆಲ್ಲ ನಮ್ಮ ಸನ್ಮಾನ್ಯ ಶ್ರೀ ಬಿ ಉದ್ಘಾಟನೆಯನ್ನು SS ಮೋಟಾರ್ಸ್ದ ಮಾಲಕರಾಯನ ಎಸ್ ಚಂದ್ರಶೇಖರ್ ಮೇರೆ ನೆರವೇರಿಸ್ಯಾರು. ಐತ ವೆಚ್ಚ ಅಪಗದ ಪೊರ್ತುಡು 50,000 ರೂಪಾಯಿ ಆತಂಡು. ನಮ್ಮ ಒಂಜಿ ಸಂಸ್ಥೆ ದಾಯ ಆ ಉದ್ದೇಶಡು ಮಂತ ಪನ್ನಗ ಗುರುಕುಲ್ನ ಒಂಜಿ ತತ್ವನ ಪಸರಿಸ್ಯಾರು ಹೊಸರಾದು. ನಮ್ಮ ಫಟದೀದು ಆ ಪೊರ್ತುಡು ನಮ್ಮ ಪೂಜೆ ಭಜನೆ ಮಾತ ಮಂತೊಂದಿತ್ತ ಅವೇ ಪೊರ್ತುಡು 1983 ಮುಂಬೈದ ಉದ್ಯಮಿ ಸುರೇಶ್ ಜೆ ಸಾಲಿಯಾನ್ ಮೇರ್ನ ಉದಾರ ದಾನಡು ಶ್ರೀ ನಾರಾಯಣ ಗುರುಕುಲ್ನ ಅಮೃತಶಾಲ ವಿಗ್ರಹರಣ ಶ್ರೀ ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿ ಹಿಡ್ದು ಕೊಲ್ಲೆ ಮಿಟ್ಟ ಬಾರಿ ವಿಜೃಂಭಣೆಡು ಬ್ಯಾಂಡ್ ವಾದ್ಯಡು ನಮ್ಮ 19 ಒಂದುವೆ ಮಂಟಪದ ಎದುರುಡು ಎಲ್ಲಿಯ ಕೋಣೆ ಎತ್ತಂಡು ಅಲ್ಪ ನಮ್ಮ ಆ ಗುರುಕುಲ್ನ ಪ್ರತಿಷ್ಠಾಪನೆಲ್ಲ ಮಂತ ಆ ಪ್ರತಿಷ್ಠಾಪನೆಯನ್ನು ಶಿವಗಿರಿ ಮಠಾಧೀಶರಾಯನ ಶ್ರೀ ಗೀತಾನಂದ ಸ್ವಾಮೀಜಿಲು ನೆರವೇರಿಸಿಯರು. 1987
ಪುರುಷರನ್ನ ಒಂಜಿ ಸಂಸ್ಥೆ ತಿಲಕನೆ ಮಹಿಳಾ ಸಮಾಜ ಬಂಧುಲು ಒಟ್ಟು ಸೇರಿದು ಮಹಿಳಾ ಮಂಡಳಿ ಸ್ಥಾಪನೆ ಅಂಡ್ ಐಟ್ ನಮ್ಮ ಎಲ್ ಸುಂದರಿ ಪ್ರಥಮ ಅಧ್ಯಕ್ಷ ಆದಿತ್ಯರು ಸೈಡ್ದ ವರ್ಮನುತ್ತ ಸೊನ್ಪತ್ರ ಡೇಟ್ ನಮ್ಮ ಸೈಡ್ದ ಪಿರ 25 ಜಾಗೆಲ್ಲ ದೆತ್ತ ಆ ಪೊರ್ತುಡು ನಮ್ಮ ಸಮಾಜದ ವಿದ್ಯಾರ್ಥಿನಿಗೆ ನಮ್ಮ ಪುಸ್ತಕ ವಿತರಣೆ ವಿದ್ಯಾರ್ಥಿ ವೇತನ ಮಾತ ಇನ್ನಿತರ ಕಾರ್ಯಕ್ರಮ ಮಾತ ಮಂತೊಂದಿತ್ತ ಅಂಚನೆ 1988 ಸಭಾ ಮಂಟಪ ಉದ್ಘಾಟನೆ ಅಂಡ್ ಈ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಬಿ ಜನಾರ್ದನ ಪೂಜಾರ್ಲಿ ಮಂತೇರು ಅಂಚನೆ ಮುಲ್ಪ ಹಲವು ಕಾರ್ಯಕ್ರಮ ಮಾತಾನಾಗ ಗುರುಕುಲ್ನ ವಿಗ್ರಹ ಪಿರವ್ ಸೈಡ್ ಹಾಲ್ ಉಲೈಡ್ ಪ್ರತಿಷ್ಠಾಪನೆ ಇತ್ತಿನೇಟು ನಮ್ಮ ಹೂವೆ ಕಾರ್ಯಕ್ರಮನ ಅವರಿಗೆ ಬೆರಿತಾಗ ಉಂತದು ನಮ್ಮ ಕಾರ್ಯಕ್ರಮ ಅನ್ಪಡು ಅಂಚಾದ ಅಪಗದ ಹಿರಿಯಕ್ಕಲು ಚಿಂತನೆ ಮಂತದು ಗುರುಕುಲೆಗೆ ಭವ್ಯವಾಯಿನ ಒಂಜಿ ಮಂದಿರ ಕಟ್ಟುಗ ಪನ್ಪನ ಒಂಜಿ ಉದ್ದೇಶಡ್ ಮಾತ ಬಂದುಲ್ಲ ಸಮಾಜ ಬಂದುಲ್ಲ ಅಂಚನೆ ಮುಲ್ಪೈತಿನ ಸದಸ್ಯರ್ನಕ್ಲು ಮಾತ ಸೇರ್ದು 2000 ಆಜೇಟ್ ಭವ್ಯವಾಯಿನ ಶ್ರೀ ನಾರಾಯಣ ಗುರು ಧ್ಯಾನ ಮಂದಿರ ಉದ್ಘಾಟನೆ ಅಂಡ್ ಆ ಉದ್ಘಾಟನೆಯಲ್ಲ ನಮ್ಮ ಸನ್ಮಾನ್ಯ ಶ್ರೀ ಬಿ ಜನಾರ್ದನ ಪೂಜಾರಿ ನೆರವೇರಿಸಿರು ನಾರಾಯಣ ಗುರುಕುಲ್ನ ವಿಗ್ರಹನ ಪುನರ್ ಪ್ರತಿಷ್ಠಾಪನೆಲ್ಲ ಮಂತೇರು ಶಿವಗಿರಿದ ಮಠಾಧೀಶರು ಅಂಚನೆ 2017 ಅಭಿವೃದ್ಧಿ ವಿಸ್ತಾರ ನಮ್ಮ ಸಮಾಜದ ನಮ್ಮ ಸಂಸ್ಥೆ ಅಭಿವೃದ್ಧಿ ಒಂದೊಂದು 2017 ಸಮುದಾಯ ಭವನ ಸೈಡ್ದ ಸಮುದಾಯ ಭವನ ನಮ್ಮ ಸ್ಥಾಪನೆ ಮಂತ ಐತೊಟ್ಟಿಗೆ ನಮ್ಮಲ್ಪ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಲೆ ಘಟಕ 2017 ಮೂಲು ಬಿಲ್ಲವ ಸೇವಾ ಸಮಾಜದ ನಿರಲ್ದಾಡಿಟ್ಟು ಸ್ಥಾಪನೆ ಅಂಡ್ ಅಂಚನೆ 2013 ಎಂಗ್ಲ ಬಿಲ್ಲವ ಸೇವಾ ಸಮಾಜದ ವಿಸ್ತಾರ ಆಯ್ನೇಟ್ ಜವನೇರ್ ಮಾತ ನನಾತ್ ಬತ್ತದ ಜವಾಬ್ದಾರಿ ದೆತ್ತ ನೋಡು ಅಕ್ಕಲು ಸಮಾಜನು ದುಂಬುಕೊಂಡು ಪನ್ಪನ ಒಂಜಿ ಉದ್ದೇಶಡ್ ಹಿರಿಯಕ್ಕಲು ಮಾತ ಸೇರ್ದು ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಪನ್ಪನ ಒಂಜಿ ಸಂಸ್ಥೆಯನ್ನು ಸ್ಥಾಪನೆ ಮಂತದ ಸಮಿತಿದ ಮಾತ ಜವಾಬ್ದಾರಿನ ಯುವಕರಿಗೆ ಕೊರ್ಪುನ ಒಂಜಿ ಮಹತ್ವದ ಹೆಜ್ಜೆಯನ್ನು ದಿಯರು ಅಂಚನೆ 2022 ಇಸವಿಡು ಸಮಾಜ ಬಂಧುಲ್ನ ಮಾತ ಸಮಾಜದ ಬಂಧುಲ್ನ ಒಂಜಿ ಆರ್ಥಿಕ ನೆರವಡು 2022 ಇಂದುವೆ ಜಾಗದ ಪಿರವಡು ನಮ್ಮ 45 ಸೆಂಟ್ ಜಾಗೆ 2 ಕೋಟಿ ರೂಪಾಯಿ ವೆಚ್ಚಡು ನಮ್ಮ ಖರೀದಿ ಮಂತ ಅಂಚನೆ 2023 ಇಸವಿಡು ನಮ್ಮ ನಾರಾಯಣ ಗುರುಕುಲ್ನ ತತ್ವದ ಅರ್ನ ಒಂಜಿ ಅನುಕರಣೆ ಮಂತೊಂದು ಸಮಾಜ ಸೇವೆ ಇನ್ನಿತರ ಚಟುವಟಿಕೆಯನ್ನು ಮಂತೊಂದಿತ್ತಿನ ತೂದು ನಮ್ಮ ಸರ್ಕಾರ 2023 ಇಸವಿಡು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಂತಂಡು ನೇನು ನಮ್ಮ ಬಿಲ್ಲವ ಸೇವಾ ಸಮಾಜದ ಪುಸ್ತಕಡು ಬಂಗಾರದ ಅಕ್ಷರಡು ಬರಪುನಂಚಿನ ಒಂಜಿ ಮಲ್ಲ ಒಂಜಿ ಎಂಕಲ್ನ ಕನಸು ನನಸಾಂಡ್ ಆ ಪೊರ್ತುಡು ಅವೇಲ ಪ್ರಕಾರ 2024 ಇಸವಿಡು ಉಲ್ಲಾಳ ತಾಲೂಕು ಮಟ್ಟದ ಬೃಹತ್ ಬಿಲ್ಲವರ ಸಮಾವೇಶನ್ಲ ನಮ್ಮ ಮಂತ ಸರಿಸುಮಾರು ಕಾಂಡೇಡ್ದು ಕತ್ತಲೆ ಮುಟ್ಟಗ 25,000 ಜನಕಲು ಬತ್ತದ ಒಂಜಿ ಸಮಾವೇಶದ ಕಾರ್ಯಕ್ರಮಡು ಮಾತ ಭಾಗಿಯಾಯರು ಇಂಚಿತ್ತಿ ಹಂತ ಹಂತವಾದ ಗುರುಕುಲ್ನ ತತ್ವಡು ನಮ್ಮ ಎಂಕಲ್ನ ಸಂಸ್ಥೆ ಅಭಿವೃದ್ಧಿ ಹೊಂದಂತ ಬತ್ತಂಡು ಅವೇ ಪ್ರಕಾರ ಬ್ರಹ್ಮಶ್ರೀ ನಾರಾಯಣ ಗುರು ಧ್ಯಾನ ಮಂದಿರಡು ಆದಿತ್ಯವಾರ ಐತಾರ ಭಜನೆ ಪೂಜೆ ಅಂಚನೆ ಪ್ರತಿ ಮಂಗಳವಾರ ಧ್ಯಾನ ಮಂದಿರಡು ಧರ್ಮ ಶಿಕ್ಷಣ ಕೇಂದ್ರದ ಒಂಜಿ ಆಯೋಜನೆ ಮಂತದ ಅವು ಮಂಗಳವಾರ ನಡತೊಂದುಂಡು ಐಟು ಸರಿಸುಮಾರು ಮಾತ ಸಮಾಜ ಬಂಧುಲು ಕಿರಿಯಕ್ಕಲು ವಿದ್ಯಾರ್ಥಿಗಳು ಹಿರಿಯಕ್ಕಲು ಸನ ಭಾಗವಹಿಸುವರು ಸರಿಸುಮಾರು 150 ಜನ ಆ ಒಂಜಿ ಕಾರ್ಯಕ್ರಮಡು ಭಾಗವಹಿಸೊಂದುಲ್ಲೇರು ಐತ ಗುರುಕುಲು ಅರುಣುಲ್ಲಾಲು ಆದುಲ್ಲೇರು ಆರು ಪ್ರತಿ ಒವು ನಮ್ಮ ಪರ್ಬ ಬರ್ಪುಂಡು ಐತ ವಿಷಯನು ವಾ ರೀತಿ ಆಚರಿಸುನಿ ವಾ ರೀತಿ ನಮ್ಮ ಆಚರಣೆ ಮನ್ಪಡು ಆ ರೀತಿ ಐನು ಎಂಚ ನಮ್ಮ ಜೋಕ್ಲೆಗ್ ಮನದಟ್ಟು ಮನ್ಪಡು ತೆರಿಯಂದಿನಕ್ಲೆಗ್ ಎಂಚ ಅಂದು ಮನ್ಪಡು ಐತ ಮಾತ ವಿಷಯನು ಆ ಪೊರ್ತುಡು ಆ ಮಂಗಳವಾರ ಆರು ತೆರಿಪೊಂದುಲ್ಲೇರು ಅವೇ ಪ್ರಕಾರ ವಿಶೇಷವಾದ ಶಿವರಾತ್ರಿ ಪೂಜೆದಾನಿ ನಮ್ಮ ಮಸ್ತ್ ವಿಜೃಂಭಣೆ ಮಂತೊಂದುಲ್ಲ ಅಂಚನೆ ಬಿಸು ಕಾರ್ಯಕ್ರಮಲ ಮಂತೊಂದುಲ್ಲ ಗುರುಕುಲ್ನ ಸಮಾಧಿ ದಿನತಲ ಒಂಜಿ ಕಾರ್ಯಕ್ರಮ ಆ ಒಂಜಿ ಧ್ಯಾನ ಮಂದಿರಡು ಮಂತೊಂದು ಸಮಾಜದ
ಒಂಜಿ ದುಃಖ ಏರು ಒಂಜಿ ದುರ್ಬಲ ಪನ ಆರ್ಥಿಕ ಅಂದೇಟು ಅಂತೆ ಅಂದೇಟು ಉಳ್ಳೇರ ಅಕ್ಲೆ ಮಾತ ಎಂಕಲು ಸೇವಾ ಮನೋಭಾವನೆಡು ಅಕ್ಲೆಗೆ ಮಾತ ಒಂಜಿ ಸಹಾಯ ಹಸ್ತ ಮಂತೊಂದು ಎಂಕಲ್ನ ಸಂಸ್ಥೆ ಒಂಜಿ ಗುರುಕುಲ್ನ ತತ್ವದ ಅಡಿಟ್ಟು ನಡ್ತೊಂದು ಬರೊಂದುಂಡು ಪನ್ನೊಂದು ಎನ್ನೊಂಜಿ ಸಂಸ್ಥೆದ ಕಿರು ಪರಿಚಯ ಮಂತೊಂದು ಏನು ಆ ಒಂಜಿ ಪಾತೆರೆಗೂ ಚುಕ್ಕಿದೀಪೆ ಧನ್ಯವಾದಗಳು. ಅಕ್ಷರಾಯನ ಚಿಂತನ ಶ್ರೀತ ವೇಣುಗೋಪಾಲ್ ಕೊಲ್ಯ ಇರೆಗ್ ಸೊಲ್ಮೇಲೇನ್ ಸಂದಾಯಿತ ಮಲ್ತೊಂದು ಈ ಪೊರ್ತುಡು ಇರೆಲ್ನ ಮಾತೇರ್ನಲ ಪರವಾದ ಮೋಕೆಡು ಎದುಕೊನೊಂದುಲ್ಲ ಇತ್ತೆ ಸಭೆ ಲೇಸನ್ ನಮ್ಮ ಇನಿತ ಉದಿಪನದ ಬಿನ್ನೆರಾಯನ ಚಿಂತನ ಶ್ರೀತ ಜಯರಾಜ್ ಎಚ್ ಸೋಮಸುಂದರಂ ಈರು ತುಡರ್ ಅರ್ಲಾದ್ ಉದಿಪನ ಬಣ್ಣದ ಮನ್ಪೋಡು ಬಣ್ಣದ ಭಿನ್ನಯ ಮಲ್ತೊಂದುಲ್ಲ. ಧನ ಸಂಪದ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ತುಡರ್ ಮಿತ್ತ ಚವಡಿ ಬತ್ತದ ಎದುಕೊನೋಡು ಬಣ್ಣದ ಭಿನ್ನಯ ಮಲ್ತೊಂದುಲ್ಲ. ನಮ್ಮನ ಅಗತ್ಯ ಪೊಯ್ನ ನಮ್ಮ ಟ್ರಸ್ಟ್ದ ಕಾರ್ಯಾಧ್ಯಕ್ಷರಾದಿತ್ತಿನ ಅಂಚನೆ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಆದಿತ್ತಿನ ಶ್ರೀಧರ್ ಎಚ್ ಮೆರನ ಆತ್ಮಗ್ ಚಿರಶಾಂತಿ ತಿಕ್ಕಡ ಬಂದು ಒಂಜಿ ನಿಮಿಷ ಇತ್ತೆ ಮೌನ ಪ್ರಾರ್ಥನೆ ಮನ್ಪೊಡು ಬಂದೇನ. ಓಂ ಶಾಂತಿ ಶಾಂತಿ ಶಾಂತಿ. ಬಂಧುಲೆ, ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ನುತ್ತ 71ನೇ ಜನ್ಮದಿನಾಚರಣೆದ ಅಂಗವಾದ ಮುರನಿ ನಡತನಂಚಿಂತನ ಸಾಂಸ್ಕೃತಿಕ ಸ್ಪರ್ಧೆಡ್ ವಿಜೇತರಾಯನೆಂಕ್ಲೆಗ್ ಇನಿ ಬಹುಮಾನ ವಿತರಣೆಲ್ಲ ಆಯರಂಡು ಐಟ್ ಮುರನಿ ಚಿತ್ರಕಲೆದ ಪಂತನು ನಮ್ಮ ಮಹತ್ವ ವಿಭಾಗಡ್ಲ ಮಲ್ತದಿತ್ತ ಐತ ತೀರ್ಪುಗಾರಿಕೆಯನ್ನು ಮಲ್ತನಂಚಿಂತನ ನಮ್ಮೂರ್ದ ಬಾರಿ ಪೆರ್ಮೆದ ಚಿತ್ರಕಲಾವಿದರು ಬೇತೆ ಬೇತೆ ಕ್ಷೇತ್ರಡು ಮಿನ್ಕೊಂದಪ್ಪನಂಚಿಂತನ ಶ್ರೀಯುತ ಜಯಪ್ರಸಾದ್ ಆಚಾರ್ಯ ಕೋಟೆಗಾರ್ ಇರು ದಯದಿದು ಮಿತ್ತ ಚವಡಿಗೆ ಬರಡು ಅರೇನು ಈ ಪೊರ್ತುಡೆಂಕುಲು ಮಹತ್ವ ಸಂಸ್ಥೆದ ಪರವಾದ ಗೌರವಪೂರ್ವಕವಾದ ಅಭಿನಂದನೆ ಮಲ್ತೊಂದುಲ್ಲ. ಅರೆಗೆ ಅನ್ಯ ಕಾರ್ಯಕ್ರಮದಾತ್ರ ಬೇತೆ ಸುರತ್ಕಲ್ಗೆ ಈ ಪೊರ್ತುಗೆ ಎತ್ತೊಡಿತು ನಮ್ಮ ಮಿತ್ತದ ಮೋಕೆದ ಅಭಿಮಾನಡಾರ ನಮ್ಮೊಟ್ಟಿಗೂ ಸೇರೊಂದುಲ್ಲೇರು ಅರೇನು ಈ ಪೊರ್ತುಡು ನಿಕುಲು ತೂದುಪ್ಪರು ನಮ್ಮ ದಸರಾದ ಮೆರವಣಿಗೆಡು ಬಾರಿ ವಿಭಿನ್ನವಾಯಿನ ವಿಶಿಷ್ಟವಾಯಿನ ಒಂಜಿ ಟ್ಯಾಬ್ಲೋನು ರಚನೆ ಮನ್ಪುನಂಚಿಂತನ ಜಾನತನ ಅಂಚನೆ ಬಲ್ಲಾಲ್ ಬಾಗಡಪ್ಪುನಂಚಿಂತನ ಕುಸ್ತಿದ ಆ ಒಂಜಿ ಒರುತ ಮೂರ್ತಿನ ನಿಕುಲು ಹೆಚ್ಚಾದ ತೂವೊಂದು ಪರ್ ಐನ್ಲ ಮೇರು ಮಲ್ತದನಾರು ರಾಜ್ಯ ಬೇತೆ ಬೇತೆ ರಾಜ್ಯ ಕಲಾ ಪ್ರಕಾರನು ಬಿತ್ತರ ಮಲ್ತದನ್ಚಿಂತನ ಈರು ನಂಕು ಕೊರನ ಸಹಕಾರಾಗ ಸೊಲ್ಮೆಲು ಅಣ್ಣ ಇನ್ನೇರಾಯನಂಚಿಂತನ ಶ್ರೀಯುತ ರಾಜೇಶ್ ಶೆಟ್ಟಿ ವಿಭಾಗೀಯ ನಿಯಂತ್ರಣ ಅಧಿಕಾರಿ KSRTC ಕುಡ್ಲ ಈರು ರೆಡ್ ಪಾತೆರೋಡು ಬನ್ನದು ಭಿನ್ನಯ ಮಲ್ತೊಂದುಲ್ಲ. ಓಂ ರೀಂ ಶ್ರೀ ಗುರುಭ್ಯೋ ನಮಃ. ಬ್ರಹ್ಮಶ್ರೀ ನಾರಾಯಣ ಗುರು ಇವರ ಅನುಗ್ರಹದಿಂದ ಇವತ್ತಿನ ಈ ವೇದಿಕೆ ನನಗೆ ಸಿಕ್ಕಿದೆ ಅಂಥೇಳಿ
ಭಾವಿಸ್ತೀನಿ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯ ಹಾಗೂ ಅದ್ಭುತ ಚೇತನಗಳಿಗೆ ನಮಸ್ಕರಿಸುತ್ತಾ, ವೇದಿಕೆ ಮುಂದಿರುವಂತಹ ಎಲ್ಲ ಅದ್ಭುತ ಚೇತನಗಳಿಗೂ ನಮಸ್ಕರಿಸುತ್ತಾ, ಶ್ರೀ ನಾರಾಯಣ ಗುರುಗಳ ಬಗ್ಗೆ ಮಾತನಾಡುವ ಏನು ಶಕ್ತಿ ಇದೆ ಅದನ್ನು ಆ ಗುರುವೇ ನನಗೆ ದಯಪಾಲಿಸಿ ಇವತ್ತು ನನ್ನ ಬಾಯಿಯಿಂದ ಶಬ್ದಗಳನ್ನು ಹೊರಡಿಸಬೇಕು ಅಂತೇಳಿ ಕೇಳಿಕೊಳ್ಳುತ್ತಾ, ನಾರಾಯಣ ಗುರುಗಳ ಬಗ್ಗೆ ಎಲ್ಲಿಂದ ಶುರು ಮಾಡಬೇಕು ಅನ್ನುವಂಥದ್ದೇ ಗೊತ್ತಾಗೋದಿಲ್ಲ. ಯಾಕೆ ಅಂತ ಹೇಳಿದರೆ, ಈ ಪ್ರಪಂಚದಲ್ಲಿ ಸನಾತನ ಧರ್ಮಕ್ಕೆ ಯಾವಾಗ ಒಂದು ಚ್ಯುತಿ ಬರಲಿಕ್ಕೆ ಅಥವಾ ಕುಂದು ಬರಲಿಕ್ಕೆ ಒಂದು ಕಾಲಘಟ್ಟ ನಿರ್ಮಾಣ ಆಗುತ್ತೋ ಅಂತಹ ಸಂದರ್ಭದಲ್ಲಿ ಒಂದು ಭಗವಂತನ ಚೇತನ ಈ ಭೂಮಿಗೆ ಬರುತ್ತೆ. ಅಂತಹ ಹಲವಾರು ಮಹಾನ್ ಚೇತನಗಳನ್ನು ಕಂಡ ಪುಣ್ಯಭೂಮಿ ಭಾರತ. ಬೌದ್ಧ ಧರ್ಮದ ಏನು ಆ ಧರ್ಮ ಸ್ಪ್ರೆಡ್ ಆಗುತ್ತಾ ಇಡೀ ಭಾರತ, ಚೀನಾ, ಜಪಾನ್ ಈ ದೇಶಗಳಿಗೆ ಈ ಪಸರಿಸುತ್ತಾ ಹೋದಂಥ ಸಂದರ್ಭದಲ್ಲಿ ಮೂಲ ಸನಾತನದ ಯಾವ ಒಂದು ಆ ತಿರುಳಿದೆ, ಆ ಅರ್ಥ ಏನಿದೆ, ಭಗವಂತನ ಚಿಂತನೆ ಏನಿದೆ, ಸಾಕಾರ ರೂಪದಿಂದ ನಿರಾಕಾರಕ್ಕೆ ಭಗವಂತನನ್ನು ನಾವು ಯಾವ ರೀತಿ ಅವರ ಬಗ್ಗೆ ಚಿಂತಿಸಬಹುದು, ಆ ಭಗವಂತನನ್ನು ನನ್ನಲ್ಲೇ ಹೇಗೆ ಕಾಣಬಹುದು ಅಂತಹುದನ್ನು ತೋರಿಸಲಿಕ್ಕೆ ನನ್ನ ಪರಮ ಗುರುಗಳಾದ ಶಂಕರಾಚಾರ್ಯರ ಜನನ ಆಯಿತು. ಅದ್ವೈತ ಫಿಲಾಸಫಿ. ಹಿಂದೂ ಧರ್ಮದಲ್ಲಿ ನಾವು 3 ಬೃಹತ್ ಫಿಲಾಸಫಿಗಳನ್ನು ನೋಡ್ತೀವಿ. ಯಾವಂತೇಳಿದರೆ ಅದ್ವೈತ, ದ್ವೈತ ಮತ್ತು ವಿಶಿಷ್ಟ ಅದ್ವೈತ ಅಂತೇಳಿ. ಆ ಅದ್ವೈತ ಫಿಲಾಸಫಿಯಲ್ಲಿ ಭಗವಂತನನ್ನು ನಿನ್ನಲ್ಲೇ ಕಾಣು, ಅದು ಹೇಗೆ ಸಾಧ್ಯ ಅನ್ನೋದನ್ನು ತೋರಿಸಿಕೊಟ್ಟವರು ಶಂಕರಾಚಾರ್ಯರು. ಅದರ ನಂತರ ಕೇರಳ ರಾಜ್ಯದಲ್ಲಿ ಏನು ಜಾತಿ, ಧರ್ಮ, ಆಮೇಲೆ ಕುಲ, ಮತ ಅಂಥೇಳಿ ವಿಂಗಡಣೆಗಳಾಗ್ತಾ ಹೋಯಿತು. ಅಂತಹ ಸಂದರ್ಭದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಜನರಿಗೆ ಅರ್ಥ ಆಗಲಿಕ್ಕೂ ಕಷ್ಟ ಆಗುವಂಥ ಒಂದು ಪರಿಸ್ಥಿತಿಯಲ್ಲಿ ಮನುಷ್ಯ ಭೂಮಿಗೆ ಬಂದ ಮೇಲೆ ಎಲ್ಲರಿಗೂ ಇರುವಂತಹ ಮೂಳೆ, ಮಾಂಸ, ರಕ್ತವನ್ನು ಎಲ್ಲ ಮನುಷ್ಯರು ಹೊಂದಿರುವಾಗ ಅದರಲ್ಲೂ ಕೂಡ ಬಣ್ಣದ ಮೇಲೆ ವಿಂಗಡಣೆ, ಕಪ್ಪು ಬಿಳಿ ಅಂತೇಳಿ, ಜಾತಿಯ ಮೇಲೆ ವಿಂಗಡಣೆ, ಪ್ರಾದೇಶಿಕ ವಿಂಗಡಣೆ, ಪರಿಸರದ ಮೇಲೆ ವಿಂಗಡಣೆ, ದೇಶದ ಮೇಲೆ ವಿಂಗಡಣೆ, ಈ ಥರದ ವಿಂಗಡಣೆಗಳನ್ನು ಅವನೇ ಸೃಷ್ಟಿ ಮಾಡ್ತಾನೆ. ಅಂತಹ ಒಂದು ಸಂದಿಗ್ಧವಾದಂಥ ಪರಿಸ್ಥಿತಿಯಲ್ಲಿ ಕೇರಳದಲ್ಲಿ ಶ್ರೀ ನಾರಾಯಣ ಗುರುಗಳ ಜನನ ಆಗುತ್ತೆ. 1854 ಚೆಂಬತ್ತಿಲ್ ಅನ್ನುವಂಥ ಗ್ರಾಮ. ಅಂತಹ ಒಂದು ಪರಿಸರದಲ್ಲಿ ಹುಟ್ಟಿದ ನಂತರ ಗುರುಗಳಿಗೆ ಇದನ್ನು ಯಾವ ರೀತಿ ನಿಭಾಯಿಸುವುದು ಅಂತೇಳಿ ತುಂಬ ಒಂದು ಕ್ಲಿಷ್ಟವಾದಂಥ ಪ್ರಶ್ನಾರ್ಥಕ ಚಿಹ್ನೆ ಬರುತ್ತೆ. ಏನು ಮಾಡಬೇಕು ಇದಕ್ಕೆ ಅಂತೇಳಿ ಸಾಕಷ್ಟು ಅವರು ಇದ್ರ ಬಗ್ಗೆ ಅಧ್ಯಯನ ಮಾಡ್ತಾರೆ, ವೇದಾಂತಗಳನ್ನು, ಶಾಸ್ತ್ರಗಳನ್ನು ಕಲಿತಾರೆ. ಯಾವ ರೀತಿ ನಾವು ಈ ಭಗವಾನ್ ಬುದ್ಧನ ಒಂದು ಜೀವನದಲ್ಲಿ ನಾವು ನೋಡ್ತೇವೆ. ಭಗವಾನ್ ಬುದ್ಧ ಅವನ ಅರಮನೆಯನ್ನು ಬಿಟ್ಟ ಮೇಲೆ ಸುಮಾರು 48 ವರ್ಷಗಳ ಪ್ರಾಯ ಅವನಿಗೆ. ಅಲ್ಲಿ ತನಕ ಅವನು ಸುತ್ತಾಡ್ತಾ ಇರ್ತಾನೆ. ಯಾಕೆಂದರೆ ಅವನಿಗೆ ಉತ್ತರ ಸಿಕ್ಕಿರುವುದಿಲ್ಲ. ದೇವರು ಯಾರು, ಧರ್ಮ ಹೇಳಿದರೆ ಏನು, ಯಾವುದನ್ನು ನಾನು ಪಾಲನೆ ಮಾಡಬೇಕು ಅನ್ನುವ ಉತ್ತರ ಸಿಗದೇ ಇದ್ದು ಅವನು ಎಲ್ಲ ಈ ತತ್ವ ಅದ್ವೈತ ಸಿದ್ಧಾಂತಿಗಳು ಅಥವಾ ಈ ಶಾಸ್ತ್ರ ಪಂಡಿತರು ಅವ್ರ ಜೊತೆ ಕೂತು ಈ ವಿಚಾರ ವಿನಿಮಯ ಮಾಡ್ತಾರೆ ಅವರು. ಆದರೆ ಅವರಿಗೆ ಈ ಸತ್ಯದ ಅರಿವು ಆಗುವುದೇ ಇಲ್ಲ. ಕೊನೆಗೆ ಒಂದು ದಿನ
ಅವರು ಬೋಧಿ ವೃಕ್ಷದ ಕೆಳಗೆ ಸುಮ್ಮನೆ ಕೂತು ತನ್ನ ಶ್ವಾಸವನ್ನೇ ಅಧ್ಯಯನ ಮಾಡಿದಾಗ, ಬೇರೆ ಯಾವುದೂ ಇಲ್ಲ, ನನ್ನ ಶ್ವಾಸವನ್ನೇ ಅಧ್ಯಯನ ಮಾಡಿದಾಗ, ಉಚ್ಛ್ವಾಸ ನಿಶ್ವಾಸವನ್ನು ಅದನ್ನೇ ಗಮನಿಸಿದಾಗ ಆನ ಪಾನ ಸತಿ ಅನ್ನುವಂಥ ಒಂದು ಕ್ರಿಯೆ ಉತ್ಪತ್ತಿಯಾಗುತ್ತೆ. ಇದು ಬೌದ್ಧ ಧರ್ಮದಲ್ಲಿ ಅತ್ಯಂತ ಪ್ರಬಲವಾದಂಥ ಒಂದು ಕ್ರಿಯೆ, ಆನಾಪಾನ ಸತಿ, ಉಸಿರನ್ನು ಅಬ್ಸರ್ವ್ ಮಾಡುವಂಥ ಒಂದು ಕ್ರಿಯೆ. ಈ ಅಬ್ಸರ್ವೇಷನಲ್ಲಿ ಆಗಾಗಲೇ ಕ್ರಶವಾಗಿ ಇನ್ನೇನು ನಾನು ಬದುಕುವುದಿಲ್ಲ, ಸಾಕು, ನನಗೆ ದೇವರು ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ, ಮೋಸ್ಟ್ಲಿ ನನ್ನ ಜನ್ಮ ಇಲ್ಲಿಗೆ ಎಂಡಾಯಿತು ಅಂತ ಅನ್ನುವಂತಹ ಬುದ್ಧನ ಆ ಮನಸ್ಥಿತಿ ಏನಿದೆ, ಆನಾಪಾನಾಸತಿಯ ಮೂಲಕ ಅವನಿಗೆ ಜ್ಞಾನೋದಯ ಆಗುತ್ತೆ. ಅವನು ತಿಳ್ಕೊಳ್ತಾನೆ, ಇಲ್ಲ, ಎಲ್ಲವೂ ನನ್ನ ಒಳಗೆ ಇದೆ. ದಟ್ ಈಸ್ ಎನ್ಲೈಟನ್ಮೆಂಟ್ ಅಂತ ಹೇಳ್ತೀವಿ ನಾವು, ಜ್ಞಾನೋದಯ ಅಂತೇಳಿ. ಆ ರೀತಿ ಜ್ಞಾನೋದಯ ಆದಾಗ ಅಲ್ಲಿಂದ ಶುರು ಮಾಡ್ತಾನೆ ಬುದ್ಧ. ಯಾವತ್ತೂ ದೇವರ ಬಗ್ಗೆ ನಿರಾಕರಣೆ ಬುದ್ಧ ಮಾಡುವುದಿಲ್ಲ, ಆದರೆ ದೇವರ ಬಗ್ಗೆ ಏನು ಹೇಳುವುದೂ ಇಲ್ಲ. ಜೀವನ ಶೈಲಿಯನ್ನು ಹೇಳಿಕೊಡ್ತಾನೆ, ಹೇಗೆ ಇರಬೇಕು, ಹೇಗೆ ಬದುಕಬೇಕು ಅಂತೇಳಿ. ಸೊ ನಾವು ಎಲ್ಲ ಹೊರಗಡೆ ಏನಿದೆ, ನಮ್ಮ ಪಂಚ ಇಂದ್ರಿಯಗಳಿಂದ ನಾವೇನು ನೋಡ್ತೀವಿ ಹೊರಗಡೆ, ನಾವು ತಿಳ್ಕೊಳ್ತೀವಿ ನಮ್ಮ ಮುಂದೆ ಇರುವಂಥ ಮೂರ್ತಿಯಲ್ಲಿ ದೇವರಿದ್ದಾರೆ. ಸಂಗೀತ, ಒಂದು ಓಂಕಾರ ಅಥವಾ ಒಂದು ಶಬ್ದ, ಈ ನಾದದಲ್ಲಿ ದೇವರಿದ್ದಾರೆ. ಅಥವಾ ಒಂದು ಚಿತ್ರವನ್ನು, ಒಂದು ಆಕಾರ ಬಿಡಿಸಿದ್ದೀವಿ, ಅದಕ್ಕೊಂದಿಷ್ಟು ನಾವು ಆಕಾರ ಕೊಟ್ಟು ಒಂದು ಕೈ, ಅದಕ್ಕೆ ಕಾಲು, ಕಿರೀಟ ಎಲ್ಲ ಇಟ್ಟ ಮೇಲೆ ಇದರಲ್ಲಿ ದೇವರಿದ್ದಾರೆ ಅಂಥೇಳಿ ನಮಗೆಲ್ಲರೂ ತೋರಿಸ್ಕೊಟ್ರು. ಆದರೆ ಸನಾತನ ಧರ್ಮದ ಅಂತಿಮ ಅಧ್ಯಾಯ ಇರೋದು ಅದ್ವೈತದಲ್ಲಿ ಮಾತ್ರ. ನಾವು ಎಷ್ಟೇ ಮೂರ್ತಿ ಪೂಜೆ ಮಾಡಲಿ, ನಾವು ಎಷ್ಟೇ ಆಕಾರವನ್ನು ಪೂಜೆ ಮಾಡಿದರೂ ಕೂಡ ನಿರಾಕಾರ ತತ್ವಕ್ಕೆ ನಾವು ಆ ತತ್ವಕ್ಕೆ ಸೇರಿದಾಗ ಮಾತ್ರ ಭಗವಂತನ ನಿಜವಾದ ಗುಣ, ಆ ಭಗವಂತ ಅನ್ನುವಂಥ ಒಂದು ವಿಚಾರ ಅದು ನಮ್ಮ ಒಳಗೆ ಜಾಗೃತಿ ಆಗುತ್ತೆ, ನಮಗೆ ಗೊತ್ತಾಗುತ್ತೆ. ಅಂತಹದ್ರಲ್ಲಿ ಜಾತಿ ಪದ್ಧತಿಯ ಈ ವಿಚಿತ್ರವಾದಂಥ ಹೋರಾಟವನ್ನು ನೋಡಿ ಮೇಲು ಜಾತಿ, ಕೀಳು ಜಾತಿಯವರಿಗೆ ಕೆಲವೆಲ್ಲ ಈ ನಿರ್ಬಂಧಗಳು, ಒಳಗೆ ಬರಲಿಕ್ಕಿಲ್ಲ, ದೇವಸ್ಥಾನಕ್ಕೆ ಎಂಟ್ರಿ ಇಲ್ಲ, ಪೂಜೆ ಮಾಡಲಿಕ್ಕಿಲ್ಲ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಲ್ಲ ಶಾಸ್ತ್ರಗಳನ್ನು ಕಲಿತ ಮೇಲೆ ಬ್ರಹ್ಮಜ್ಞಾನವನ್ನು ಪಡೆದವನು ಬ್ರಾಹ್ಮಣ ಅಂತ ಹೇಳ್ತೀವಿ. ಬ್ರಹ್ಮಜ್ಞಾನವನ್ನು ಯಾರು ಪಡೆದಿದ್ದಾನೆ ಅವನೇ ಬ್ರಾಹ್ಮಣ ಅಂಥೇಳಿ. ಆದರೆ ನಾವೇನು ಮಾಡಿದ್ವಿ, ಜಾತಿಯನ್ನು ಏನು ನಮ್ಮ ಈ ಕಸುಬಿನಿಂದ ಏನು ಶುರುವಾಯ್ತದೋ ಆ ಕಸುಬಿಗೆ ಲಿಮಿಟೇಷನ್ ಮಾಡಿ ತಂದೆಯಿಂದ ಮಗ, ಮಗನಿಂದ ಮೊಮ್ಮಗ ಅದೇ ಜಾತಿಯಲ್ಲಿ ಮುಂದುವರಿತಾರೆ ಅಂತ ತೀರ್ಮಾನವನ್ನು ಮಾಡಿಬಿಟ್ವಿ. ಇದನ್ನು ವಿರೋಧ ಮಾಡಿದರು ನಾರಾಯಣ ಗುರುಗಳು. ಈ ತೀರ್ಮಾನ ಅಲ್ಲ, ಯಾರೂ ಕೂಡ ಭಗವಂತನನ್ನು ಪೂಜೆ ಮಾಡಲಿಕ್ಕೆ ಅರ್ಹರಿದ್ದಾರೆ. ಆದರೆ ಅವರಿಗೆ ಮಾಡುವಂಥ ವಿಧಿವಿಧಾನಗಳು, ಆ ಫ್ರೀಕ್ವೆನ್ಸಿ ಏನಿದೆ, ಆ ಫ್ರೀಕ್ವೆನ್ಸಿಯನ್ನು ಒಟ್ಟುಗೂಡಿಸಿ ಆ ಚೈತನ್ಯವನ್ನು ಒಂದು ಮೂರ್ತಿಯಲ್ಲಿ ಅಥವಾ ಯಾವುದಾದ್ರೂ ಒಂದು ಇದರಲ್ಲಿ ಅದು ಸ್ಥಾಪಿಸಿ ಅಲ್ಲಿಂದ ಭಗವಂತನನ್ನು ಕಂಡು ಮುಂದೆ ಭಗವಂತನನ್ನು ನನ್ನೊಳಗೆ ಕಾಣುವುದೇ ನಮ್ಮ ಮೂಲ ಧ್ಯೇಯ. ಅದನ್ನು ಪ್ರತಿಪಾದಿಸ್ತಾರೆ. ಜಾತಿ, ಮತ, ಧರ್ಮ ಅನ್ನುವಂಥದ್ದು ಯಾವುದೂ ಇಲ್ಲ, ದೇವರು ಒಂದೇ ಅಂತೇಳಿ. ಶಿವನ ಪರಮ ಭಕ್ತರಾದ ಗುರುಗಳು 1888ರಲ್ಲಿ ಇದೇ ಕಾರಣಕ್ಕೆ ಅರವಿಪುರದಲ್ಲಿ ಒಂದು ಶಿವನ ದೇವಾಲಯವನ್ನು ಸ್ಥಾಪನೆ ಮಾಡ್ತಾರೆ. ಸ್ಥಾಪನೆ ಮಾಡಿದಾಗ ಮೂಲಭೂತವಾದಿಗಳು ಯಾರು ಇರ್ತಾರೆ ಅವರೆಲ್ಲ ಎದ್ದು ನಿಲ್ತಾರೆ. ಅವರು ಬರ್ತಾರೆ, ಈ ಶಿವನ ದೇವಸ್ಥಾನ ಹೇಗೆ ನೀನು ಸ್ಥಾಪನೆ ಮಾಡಿದ್ದೀಯಾ, ನಿನಗೆ ಅರ್ಹತೆ ಎಲ್ಲಿದೆ, ನೀನು ಜಾತಿಯಲ್ಲಿ ಕೀಳು ಜಾತಿಯವ, ನಿನಗೆ ಇದನ್ನು ಸ್ಥಾಪನೆ ಮಾಡುವ ಅರ್ಹತೆ ಇಲ್ಲ ಅಂತೇಳಿ. ಆ ಜನರ ಮಾತುಗಳನ್ನು ಕೇಳಿದಾಗ ಅವರ ಬಾಯಿಯಿಂದ ಒಂದು ಉಚ್ಚಾರ ಬರುತ್ತೆ, ಅದೇ ಫೇಮಸ್ ಒಂದು ದೊಡ್ಡ ವಾಕ್ಯ ಆಗುತ್ತೆ. ಅವರು ಹೇಳ್ತಾರೆ, ಇದು ನನ್ನ ಶಿವ ಅಂತೇಳಿ, ಇದು ನನ್ನ ಶಿವ, ನಮ್ಮ ಜಾತಿಯವರ ಶಿವ, ನಿಮ್ಮ ಶಿವ ಅಲ್ಲ. ಎಷ್ಟು ಅದ್ಭುತವಾದಂಥ ಒಂದು ಈ ಸಂದೇಶ ಇದೆ ಇದರಲ್ಲಿ ಅಂತೇಳಿದರೆ, ಇಲ್ಲಿಂದ ಒಂದು ಕ್ರಾಂತಿ ಶುರುವಾಗುತ್ತೆ ಕೇರಳದಲ್ಲಿ. ದೇವರ ಬಗ್ಗೆ ಜಿಜ್ಞಾಸೆಗಳು, ಇದರ ಬಗ್ಗೆ ಚಿಂತನೆಗಳ ಬಗ್ಗೆ ಒಂದು ಕ್ರಾಂತಿ ಶುರುವಾಗುತ್ತೆ. ಸುಮಾರು 40 ದೇವಸ್ಥಾನಗಳನ್ನು ಕಟ್ತಾರೆ ಗುರುಗಳು. ಒಂದೇ ಒಂದು ಮಾತಾಡ್ತಾರೆ, ಯಾವುದೂ ಕೂಡ ಇಲ್ಲಿ ಅಸಮಾನತೆಯಿಂದ ಕೂಡಿಲ್ಲ, ಎಲ್ಲರೂ ಒಂದೇ, ಪ್ರೀತಿಯಿಂದ, ಒಳ್ಳೆಯ ಭಾವನೆಯಿಂದ, ಮಾನವತೆಯಿಂದ ಜೀವಿಸಿ ಅಂತ ಹೇಳ್ತಾರೆ.
ಮನುಷ್ಯ ಯಾವಾಗ ದೇವರನ್ನು ತನ್ನೊಳಗೆ ನೋಡಲಿಕ್ಕೆ ಅವನು ಶುರು ಮಾಡ್ತಾನೋ ಅವನಿಗೆ ಮನುಷ್ಯತ್ವ ಅಲ್ಲಿಂದ ಪ್ರಾರಂಭ ಆಗ್ತದೆ. ಯಾವಾಗ ಮನುಷ್ಯ ನನ್ನಲ್ಲಿ ದೇವರಿದ್ದಾನೆ ಅಂತೇಳಿ ತಿಳ್ಕೊಳ್ತಾನೋ ತಪ್ಪು ಮಾಡಲಿಕ್ಕೆ ಅವನಿಗೆ ಸಾಧ್ಯನೇ ಆಗೋದಿಲ್ಲ. ಯಾವುದೇ ತಪ್ಪು ಭಾವನೆಯೂ ಕೂಡ ಅವನಲ್ಲಿ ಬರುವುದಿಲ್ಲ. ಇದಕ್ಕೆ ಕನಕದಾಸರದೊಂದು ಎಕ್ಸಾಂಪಲ್ ಗೊತ್ತಿದೆ ನಿಮಗೆ. ಬಾಳೆಹಣ್ಣನ್ನು ತಿನ್ನಿ, ದೇವರಿಲ್ಲದ ಜಾಗದಲ್ಲಿ ಬಾಳೆಹಣ್ಣನ್ನು ತಿನ್ನು ಅಂತೇಳಿ ಗುರುಗಳು ಕಳಿಸಿದಾಗ ಎಲ್ಲರೂ ನೀರ ಅಡಿಯಲ್ಲಿ ಅಥವಾ ಬಾಗಿಲ ಒಳಗೆ ಕಿಟಕಿ ಅಡಿಯಲ್ಲಿ ಎಲ್ಲ ಮರೆಮಾಚಿ ತಿಂತಾರೆ. ಬಟ್ ಕನಕದಾಸರು ಮಾತ್ರ ಬಾಳೆಹಣ್ಣು ವಾಪಸ್ ತಂದು ಕೊಡ್ತಾರೆ ಗುರುಗಳಿಗೆ. ಇಲ್ಲ ಸ್ವಾಮಿ, ದೇವರಿಲ್ಲದ ಜಾಗ ಇಲ್ಲ, ನಾನು ದೇವರಿಲ್ಲದ ಈ ಬಾಳೆಹಣ್ಣು ತಿನ್ನಲಿಕ್ಕೆ ಆಗೋದಿಲ್ಲ ಅಂತೇಳಿ. ಅಂದರೆ ಅವನು ಸರ್ವವ್ಯಾಪಿ, ಅವನು ಎಲ್ಲರಲ್ಲೂ ಇದ್ದಾನೆ. ಒಂದು ವೇಳೆ ಅವನು ಸರ್ವವ್ಯಾಪಿ ಆದರೆ ಜಾತಿಯ ವಿಭಾಗ ಯಾಕೆ? ಅವನು ಸರ್ವವ್ಯಾಪಿ ತಾನೆ. ಅವನು ಪ್ರತಿಯೊಬ್ಬರಲ್ಲೂ ಇದ್ದಾನೆ, ಪ್ರತಿ ಜೀವಿಯಲ್ಲಿ ಇದ್ದಾನೆ, ಪ್ರತಿಯೊಂದು ಪ್ರಾಣಿಯಲ್ಲಿಯೂ ಇದ್ದಾನೆ, ಪ್ರತಿಯೊಂದು ವಸ್ತುವಿನಲ್ಲೂ ಇದ್ದಾನೆ. ಅಸಮಾನತೆ ಅನ್ನುವಂಥದ್ದು ಮನುಷ್ಯರಿಗೆ ಮಾತ್ರ ಅಲ್ಲ, ಇವನ್ ಪ್ರಾಣಿಗಳಲ್ಲೂ ಕೂಡ ಆ ಅಸಮಾನತೆಯು ಇಲ್ಲವೇ ಇಲ್ಲ. ಎಲ್ಲದರಲ್ಲೂ ದೇವರನ್ನು ಕಾಣುವಾಗ ಈ ತತ್ವ ಬರ್ತದೆ. ಇದು ಇನ್ನೂ ಮೂಲವಾದಂತಹ ಒಂದು ಅದ್ವೈತದ ಭಾಗ ಇದು. ಆತ್ಮ ಅಂದರೆ ಏನು? ಆತ್ಮವನ್ನು ಯಾವ ರೀತಿ ಉಪಾಸನೆ ಮಾಡಬೇಕು, ಇದರ ಬಗ್ಗೆ ಆತ್ಮೋಪಾಸನ ಷಟಕ ಅನ್ನುವಂಥ ಒಂದು ಗ್ರಂಥವನ್ನು ಗುರುಗಳು ಬರೀತಾರೆ. ಆತ್ಮದ ಪೂರ್ತಿ ವ್ಯಾಖ್ಯಾನ ಅದರಲ್ಲಿದೆ. ನಮ್ಮ ಮಕ್ಕಳಿಗೆ ಸ್ವಲ್ಪ ಹೊತ್ತು ಟೈಮ್ ಕೊಟ್ಟು ಇದನ್ನೆಲ್ಲ ಒಂಚೂರು ಗ್ರಂಥಗಳನ್ನು ಓದಲಿಕ್ಕೆ ನಾವು ಹೇಳಿದಾಗ ಏನು ನಮ್ಮಲ್ಲಿ ಭಾವನೆಗಳಿದೆ, ನಾವು ಹೋಗ್ತಾ ಇರುವ ದಾರಿ ಅದು ಸರಿ ಇದೆಯೋ ಇಲ್ಲವೋ ಅನ್ನುವಂಥದ್ದು ಗೊತ್ತಾಗ್ತದೆ ಅವರಿಗೆ. ಈಗಿನ ಯುಗದಲ್ಲಿ ಯಾರೂ ಕೂಡ ಬರೀ ಮೊಬೈಲಲ್ಲಿ ChatGPT, ಮೊಬೈಲು, ಗೂಗಲ್ ಸರ್ಚು, ಜೆಮಿನಿ ಏನೇನು ಇದೆ ಹೊಸ ಹೊಸ ಆ್ಯಪ್ಗಳು, ಅದರಲ್ಲಿ ಒಂದು ಶಬ್ದವನ್ನು ಪ್ರಾಂಪ್ಟ್ ಮಾಡಿದರೆ ಸಾಕು, ಪೂರ್ತಿಯಾಗಿ ಬರುತ್ತೆ. ಈ ದಿಕ್ಕಿನಲ್ಲಿ ಮಕ್ಕಳು ಆಲೋಚನೆ ಮಾಡಲಿಕ್ಕೆ ಶುರುವಾದಾಗ ಮುಂದಿನ ಜನಾಂಗ, ಈ ಸನಾತನ ಧರ್ಮದ ಮುಂದಿನ ಜನಾಂಗ ಏನಿದೆ ಸದೃಢವಾಗಿ ಬೆಳೆಯುತ್ತೆ. ಇದರ ಅವಶ್ಯಕತೆ ಇವಾಗ ಇದೆ. ದೈವಿ ದಶಕ ಅಂತೇಳಿ ಮತ್ತೊಂದು ಗ್ರಂಥ ಬರೀತಾರೆ ದೇವರ ಬಗ್ಗೆ. ಮಲಯಾಳಿ, ಆಮೇಲೆ ತಮಿಳು, ಇನ್ನು ಸಂಸ್ಕೃತಿಯಲ್ಲಿ ಅಪಾರ ಗ್ರಂಥಗಳನ್ನು ಸ್ಥಾಪನೆ ಮಾಡಿದಂಥ ಗುರುಗಳು ಕೊನೆಗೆ ಬುದ್ಧನ ಮತ್ತೊಂದು ತತ್ವ. ನಾನು ಯಾಕೆ ಬುದ್ಧನನ್ನು ಇಲ್ಲಿ ಉದಾಹರಣೆ ಕೊಟ್ಟೆ ಅಂತ ಹೇಳಿದರೆ ಇಲ್ಲಿಗೆ ಬರ್ತೇನೆ. ಈಗ ಅಹಿಂಸೆ ಅನ್ನುವಂಥ ಒಂದು ಈ ಬುದ್ಧನ ಈ ಭಾಗ ಆದರೆ, ಇನ್ನೊಂದು ಭಾಗ ಸಂಘಟನೆ, ಶಿಕ್ಷಣ ಮತ್ತು ಸಂಘಟನೆ. ಈ ಸಂಘಟನೆಯ ಭಾಗವನ್ನು ಗುರುಗಳು ಹೇಳ್ತಾರೆ. ಬರೇ ಅದ್ವೈತ ಅಂದರೆ ದೇವರನ್ನು ನನ್ನಲ್ಲಿ ಕಾಣುವ ರೀತಿ ಯಾವುದು, ಯಾವ ರೀತಿ ನಾನು ಕಾಣ್ಬೋದು. ಸುಮ್ಮನೆ ನಾನು ಕೂತು ದೇವರು ನನ್ನಲ್ಲಿದ್ದಾನೆ ಅಂತ ಹೇಳಿದರೆ ದೇವರು ನನಗೆ ಆ ಅರಿವು ನಾವು ಬರಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಜ್ಞಾನದ ಮೂಲಕ ಎಷ್ಟು ಜ್ಞಾನಾರ್ಜನೆ ಮಾಡ್ಬೋದು, ಶಿಕ್ಷಣದ ಮೂಲಕ ಇದನ್ನು ಪಡಿಬೋದು ಅಂತೇಳಿ ತೋರಿಸ್ತಾರೆ. ಇನ್ನೊಂದು ಸಂಘಟನೆಯ ಮೂಲಕ ನಾವೆಲ್ಲರೂ ಒಟ್ಟಾಗಿ ಗ್ರೂಪಾಗಿ, ಹೇಗೆ ಈಗ ನಾವು ಇಲ್ಲಿ ಒಂದು ಈ ರಿಜಿಸ್ಟರ್ಡ್ ಸಂಘ ಒಂದು ಇಲ್ಲಿ ಕಾರ್ಯ ಮಾಡ್ತಾ ಇದೆ, ಅದೇ ರೀತಿ ಈ ಸಂಘಟನೆಗಳು ಬೆಳಿಬೇಕು. ಸಂಘಟನೆಗಳಿಂದ ಮುಂದೆ ನಾವು ಈ ಜ್ಞಾನವನ್ನು ಹಂಚಬೇಕು ಅಂತೇಳಿ ಇದು ಮಾಡ್ತಾರೆ. ಯಾಕೆ ಅಂತೇಳಿದರೆ ಶಿಕ್ಷಣವನ್ನು ಒಬ್ಬ ಪಡಿಬೋದು, ಉದ್ಯೋಗವನ್ನು ಪಡಿಬೋದು, ಅವನ ಜೀವನ ಮಾಡಿ ಅವನ ಜೀವನವನ್ನು ಮುಕ್ತಾಯಗೊಳಿಸಬಹುದು. ಆದರೆ ಶಿಕ್ಷಣ ಪಡೆದು ಜ್ಞಾನಾರ್ಜನೆ ಮಾಡಿದ ಮೇಲೆ 10 ಜನರಿಗೆ ಜ್ಞಾನವನ್ನು ಹಂಚುವ ಕಾರ್ಯಕ್ರಮ ಅವನಿಂದ ಆದಾಗ 1:1:10 ಆಗುತ್ತೆ. ಇದರಿಂದ ಅಪಾರವಾದ ಜ್ಞಾನ ಸ್ಫೋಟ ಆಗುತ್ತೆ. ಜ್ಞಾನ ಸ್ಫೋಟ ಅಂತ ಹೇಳ್ತೀವಿ ನಾವು. ಇದಕ್ಕೆ ಇನ್ನೊಂದು ಧ್ಯೇಯ ಬರೆದರು ಗುರುಗಳು, ಸಂಘಟನೆ ಆಮೇಲೆ ಶಿಕ್ಷಣ ಅಂಥೇಳಿ. ಅದರಲ್ಲೂ ಕೂಡ ಅವರ ಈ ತತ್ವಗಳನ್ನು 1854ರಿಂದ 1928ರವರೆಗೆ ಅವರ ಜೀವನ ಕಾಲ ಏನಿದೆ, ಅವರ ತತ್ವಗಳನ್ನು ನೋಡಿದಂಥದ್ರಲ್ಲಿ ನಾವು ಸ್ವಾತಂತ್ರ್ಯ ನಂತರ ಪ್ರಾಯಶಃ ನಾರಾಯಣ ಗುರುಗಳನ್ನು ಅವರಿಗೆ ಕೊಡುವಂಥ ಸ್ಥಾನ ಕೊಡಲಿಲ್ಲ ಅಂತ ನನಗೆ ಅನಿಸುತ್ತೆ. ಯಾಕೆ ಅಂತೇಳಿದರೆ ಅವರಿಂದ ಪ್ರಭಾವಿತರಾದವರಲ್ಲಿ ಗಾಂಧೀಜಿ ಇದ್ದಾರೆ, ಅವರಿಂದ ಪ್ರಭಾವಿತರಾದಲ್ಲಿ ಸುಭಾಷ್ ಚಂದ್ರ ಬೋಸ್ ಇದ್ದಾರೆ, ರವೀಂದ್ರನಾಥ್ ಟಾಗೋರ್ ಇದ್ದಾರೆ. ರವೀಂದ್ರನಾಥ್ ಟಾಗೋರ್ ಹೇಳ್ತಾರೆ,
ಗುರುಗಳ ಬಗ್ಗೆ ಮಾತಾಡಬೇಕಾದ್ರೆ ನಾನು ತುಂಬ ಋಷಿಗಳನ್ನು ನೋಡಿದ್ದೀನಿ, ತುಂಬ ಋಷಿಗಳ ಬಗ್ಗೆ ನಾನು ಅಧ್ಯಯನ ಮಾಡಿದ್ದೀನಿ, ಈ ತರಹದ ಒಂದು ಅದ್ಭುತವಾದಂಥ ಒಂದು ವ್ಯಕ್ತಿಯ ಮುಂದೆ ನಾನಿವತ್ತು ಮಾತನಾಡಿದ್ದೀನಿ ಅನ್ನೋದೇ ನನಗೆ ಒಂದು ಅದ್ಭುತ ಅಂತ ಹೇಳ್ತಾರೆ. ಅಂತಹ ರವೀಂದ್ರನಾಥ್ ಟಾಗೋರ್ ಅವರು. ನಾವು ಇತ್ತೀಚಿನ ಏನು ಈ ಡೆವಲಪ್ಮೆಂಟನ್ನೆಲ್ಲ ನಾವು ಇದು ಮಾಡಿಕೊಂಡು ಅಸ್ಪೃಶ್ಯತೆ, ಅಸಮಾನತೆ ಇದರ ಬಗ್ಗೆ ಎಲ್ಲವನ್ನು ಕೂಡ ಏನು ಅದರ ಬಗ್ಗೆ ವಿಚಾರ ಮಾಡ್ತೀವಿ, ಇದರ ಮೂಲಕ್ಕೆ ಹೋದರೆ ಇದರ ಬಗ್ಗೆ ಮೊದಲು ಧ್ವನಿ ಎತ್ತಿ ಇದನ್ನು ಸಮಾನತೆಗೆ ತರುವ ಪ್ರಯತ್ನ ಮಾಡಿದವರಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಒಬ್ಬರೇ. ಅವರು ಯಾವ ರೀತಿ ಹೇಳ್ತಾರೆ, ಒಂದೇ ಮತ, ಒಂದೇ ಧರ್ಮ, ಒಂದೇ ದೇವರು, ಸೊ ನಮಗೆ ಒಂದೇ ಗುರುಗಳು, ಅವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಒಬ್ಬರೇ. ಆ ತರಹದ ಗುರುಗಳು ಮತ್ತೆ ಈ ಭೂಮಿಯಲ್ಲಿ ಹುಟ್ಟಿ ಬರಲಿಕ್ಕೆ ಆ ದೇವರೇ ಒಂದು ನಿರ್ಧಾರ ಮಾಡಬೇಕು. ಈಗಿನ ಇದರಲ್ಲಿ ನಮಗೆ ತುಂಬ ಕಷ್ಟ ಆಗುತ್ತೆ ಇದರ ಬಗ್ಗೆ ನಾವು ಮಾತಾಡಬೇಕಾದ್ರೆ. ಯಾಕೆ ಅಂತೇಳಿದರೆ ಮಿಸ್ಲೀಡಿಂಗ್, ಕಾಲೆಳೆಯುವುದು, ದಾರಿ ತಪ್ಪಿಸುವ ಎಷ್ಟೋ ಆಚರಣೆಗಳು ನಮ್ಮಲ್ಲಿದೆ, ದಾರಿ ತಪ್ಪಿಸುವ ಆಚರಣೆಗಳು. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕೆಂತೇಳಿ ಅದು ಒಂದು ದೊಡ್ಡ ಪ್ರವಚನ ಆಗಿಬಿಡುತ್ತೆ. ಆಮೇಲೆ ಇದರಲ್ಲಿ ಎರಡೇ ಎರಡು ಅಂಶಗಳನ್ನು, ಎಲ್ಲ ಮಹಿಳೆಯರಿದ್ದೀರಿ, ಅವರಿಗೆ ಒಂದು ಅಂಶಗಳನ್ನು ಹೇಳ್ತೀನಿ. 2025 ಮಹಾಶಿವರಾತ್ರಿಯ ಧ್ಯಾನದಲ್ಲಿ ನನ್ನ ಗುರುಗಳಿಗೆ ಕಂಡುಬಂತಹ ಒಂದು ಅದ್ಭುತವಾದಂಥ ಒಂದು ಕ್ರಿಯೆಯನ್ನು ಹೇಳ್ತೀನಿ. ಒಂದು ಋಷಿಗಳು ಅವರು ತಪಸ್ ಮಾಡಬೇಕಾದ್ರೆ ಎಲ್ಲ ಋಷಿಗಳು ಅದನ್ನು ನಾವು ನೋಡಿದ್ದೀವಿ, ಅವರು ಒಂದು ಕಮಂಡಲದಲ್ಲಿ ಒಂದು ನೀರು ಇಟ್ಕೋತಾರೆ, ಅಥವಾ ನದಿ ಹರಿಯುವ ಭಾಗದಲ್ಲಿ ಅವರು ತಪಸ್ ಮಾಡ್ತಾರೆ, ಅಥವಾ ಭಾರತದ ಪ್ರಮುಖ ದೇವಸ್ಥಾನಗಳೆಲ್ಲವೂ ಕೂಡ ನದಿಯ ತಟದಲ್ಲೇ ಇದೆ. ಅದ್ಭುತ ದೇವಸ್ಥಾನಗಳು, ಕಾಶಿಯಿಂದ ಹಿಡಿದು ವೈಷ್ಣೋದೇವಿ ನೀರು, ಈ ವಾಟರ್ ಕರೆಂಟ್ ಏನು ಹೇಳ್ತೀವಿ, ಈ ವೈಷ್ಣೋದೇವಿಯ ಅಡಿಭಾಗದಲ್ಲಿ, ತಳಭಾಗದಲ್ಲಿ ಅದು ಹರಿತಾ ಇದೆ. ಇದನ್ನು ಯಾಕೆ ಹೇಳ್ತೀನಿ ಅಂತ ಹೇಳಿದರೆ, ನಾವು ನಿತ್ಯ ಮಾಡುವ ಕರ್ಮಗಳೇನಿದೆ, ನಿತ್ಯ ಯಾವುದೇ ಜಪ ಮಾಡಲಿ, ನಾವು ಯಾವುದೇ ಧ್ಯಾನ ಮಾಡಲಿ, ಯಾವುದೇ ಮಂತ್ರಗಳನ್ನು ಹೇಳಿ, ಮಂತ್ರ ಗೊತ್ತಿಲ್ಲ ಅಂತ ಹೇಳಿದರೆ ನಮ್ಮ ಶಬ್ದದಲ್ಲೇ ದೇವರನ್ನು ನಾವು ದೇವರೊಟ್ಟಿಗೆ ಮಾತನಾಡುವಂಥದ್ದು. ಅದರಲ್ಲಿ ನಿಮಗೆ ಗೊತ್ತಿರ್ಬೋದು ಒಂದು ಉಲ್ಲೇಖ, ಇವತ್ತು ಬೆಳಿಗ್ಗೆ ನನ್ನ ಸ್ನೇಹಿತರಾದ ಭಾಸ್ಕರ್ ಇಲ್ಲಿ ಬಂದಾಗ ಹೇಳಿದರು, ನಾರಾಯಣ ಗುರುಗಳು ದೇವರ ಜೊತೆ ಮಾತಾಡಿದ್ದನ್ನು ತುಂಬ ಜನ ನೋಡಿದ್ದಾರೆ ಅಂತೇಳಿ. ಇದು ಸಾಮಾನ್ಯವಾಗಿ ಅರ್ಥ ಆಗೋದಿಲ್ಲ, ಅದು ಅವರು ಏನು ಮಾಡಿದರು, ಏನು ಮಾಡಿರ್ಬೋದು ಅವರು ಅಂತೇಳಿ. ಸೊ ಈ ಮಾತು ಅನ್ನುವಂಥದ್ದು ಏನಿದೆ, ಇದರ ಮುಖಾಂತರ, ಶಬ್ದದ ಮುಖಾಂತರ, ಪರಾಪಶ್ಯಂತಿ ಮಾಧ್ಯಮ ವೈಖರಿ ಅನ್ನುವಂಥ ವಾಣಿಯಿಂದ ಬರುವಂಥ ಶಬ್ದ ಸಂಯೋಜನೆ ಏನಿದೆ, ಇದು ಬೀಜಮಂತ್ರ, ಮಹಾಮಂತ್ರ ಅನ್ನುವಂಥ ಒಂದು ರೂಪು ಇದು ತಾಳಿದಾಗ ಈ ಕೆಲವೊಂದು ಮಂತ್ರ ಓಂ ನಮಃ ಶಿವ ಎಲ್ಲರೂ ಹೇಳ್ತೀವಿ ನಾವು, ಅದಕ್ಕೆ ಯಾವ ದೀಕ್ಷೆಯ ಅವಶ್ಯಕತೆ ಇಲ್ಲ. ಓಂ ನಮಃ ಶಿವಾಯ. ದೀಕ್ಷಾಧಾರಿಯಾಗಿ ಮಾಡಿದವನು ಓಂ ನಮಃ ಶಿವಾಯ ಹೇಳ್ತಾನೆ, ದೀಕ್ಷೆ ಇಲ್ಲದವನು ಶಿವಾಯ ನಮಃ ಅಂತ ಹೇಳ್ತಾನೆ. ಶಿವಾಯ ನಮಃಕ್ಕೆ ಇನ್ನೂ ಯಾವ ದೀಕ್ಷೆಯ ಅವಶ್ಯಕತೆಯೂ ಇಲ್ಲ, ಶಿವಾಯ ನಮಃ ಅಂತ. ಇಂತಹ ಮಂತ್ರವನ್ನು ಮಾಡಿದಾಗಲೂ ಕೂಡ, ಅಥವಾ ಉಚ್ಚಾರವನ್ನು ಮಾಡಿದಾಗಲೂ ಕೂಡ, ಒಂದು ಗ್ಲಾಸ್ ನೀರು ನಿಮ್ಮ ಮುಂದುಗಡೆ ಇಟ್ಟುಕೊಂಡು ನೀವು ಮಾಡುವಂಥ ಯಾವುದೇ ಉಚ್ಚಾರವನ್ನು, ಆ ನೀರನ್ನು ಮುಂದೆ ಸಾಕ್ಷಿಯಾಗಿ ಇಟ್ಟುಕೊಂಡು ನೀವು ಮಾಡಿ, ಆ ನೀರನ್ನು ನಿಮ್ಮ ಮಕ್ಕಳಿಗೆ ಅಥವಾ ನೀವೇ ಅಥವಾ ಯಾರಿಗಾದರೂ ಸ್ನೇಹಿತರಿಗೆ ಕೊಡಿ. ಎಲ್ಲ ತೀರ್ಥಗಳಿಂದ ಶ್ರೇಷ್ಠವಾದಂಥ ಶಕ್ತಿ ಆ ನೀರಿಗೆ ಬರ್ತದೆ. ಇದನ್ನು ಯಾಕೆ ಹೇಳ್ತೀನಿ ಅಂತ ಹೇಳಿದರೆ, 2025 ನಾನು ಹೇಳಿದೆಲ್ಲ ಶಿವರಾತ್ರಿದು ಈ ಘಟನೆಯ ಗುರುಗಳ ಒಂದು ಸಂದೇಶ ಏನಿದೆ ಅಂತ ಹೇಳಿದರೆ, ಅವರು ಹೇಳ್ತಾರೆ, ಈ ಕಮಂಡಲದಲ್ಲಿ ಋಷಿ ನೀರಿಟ್ಟುಕೊಂಡು ಅವನು ತಪಸ್ಸು ಮಾಡ್ತಾನೆ, ಅವನ ವೈಬ್ರೇಷನ್ಸ್, ಫ್ರೀಕ್ವೆನ್ಸಿ ಆಫ್ ಪಾಸಿಟಿವ್ ಎನರ್ಜಿ ಏನಿದೆ, ಆ ತತ್ವ ಏನಿದೆ, ಅದು ಅಲ್ಲಿಗೆ ಅಟ್ರ್ಯಾಕ್ಟ್ ಆಗುತ್ತೆ. ಯಾಕೆಂದರೆ ನೀರು ಅತ್ಯಂತ ಬೇಗ ಅಟ್ರ್ಯಾಕ್ಟ್ ಮಾಡುತ್ತೆ ಎಲ್ಲ ವಿಷಯಗಳನ್ನು, ನೀರು. ಸೊ ಈ ವಿಷಯ ನೀರಿನಲ್ಲಿ ಹೋಗಿ ಅಲ್ಲಿ ಇರುತ್ತೆ. ಒಂದು ವೇಳೆ ಯಾರಾದರೂ ಆ ಋಷಿಗೆ ತಪಸ್ಸು ಭಂಗ ಮಾಡಲಿಕ್ಕೆ ಯಾರಾದರೂ ಬಂದರೆ ಏನು ಮಾಡ್ತಾನೆ ಹೇಳಿ ಋಷಿ? ನೀರಿನ ಕಮಂಡಲದಿಂದ ನೀರು ತೆಗೆದು ನೀನು ಕಲ್ಲಾಗು ಅಂತ ಆಗ್ತಾನೆ. ಆ ನೀರು ಹಾಕಿದ ಕೂಡಲೇ ಆ ವ್ಯಕ್ತಿ ಕಲ್ಲಾಗ್ತಾನೆ. ಈ ಥರದ್ದು ನಾವು ಕೇಳಿದ್ದೀವಿ. ಯಾಕೆ? ಶಕ್ತಿ ಎಲ್ಲವನ್ನು ಆ ನೀರಲ್ಲಿ ಅಡಗಿರುತ್ತೆ ಅಂತೇಳಿ. ಅದೇ ರೀತಿ ದೇವಸ್ಥಾನಗಳಲ್ಲಿ ಪೂಜೆ ಆಗ್ತಾ ಇರಬೇಕಾದ್ರೆ ನೀರಿನ ಏನು ಇದನ್ನು ಇಟ್ಟಿರ್ತಾರೆ ಅಲ್ಲಿ, ಅದನ್ನೇ ತೀರ್ಥ ಅಂತ ನಮಗೆ ಕೊಡ್ತಾರೆ. ಯಾಕೆಂದರೆ ಅಷ್ಟು ವೈಬ್ರೇಷನ್ಸ್ ಏನಿದೆ ನೀರು ಅಟ್ರ್ಯಾಕ್ಟ್ ಮಾಡಿರುತ್ತೆ, ನಮಗೆ ಸಿಗುತ್ತೆ.
ಅದೇ ರೀತಿ ದೊಡ್ಡ ದೊಡ್ಡ ದೇವಸ್ಥಾನಗಳು, ಕಾಶಿ ವಿಶ್ವನಾಥನ ದೇವಸ್ಥಾನದ ಹತ್ರ ಹರಿಯುತ್ತಿರುವ ಗಂಗೆಯಲ್ಲಿ ಸಾಕಷ್ಟು ಅಂತಹ ಅದ್ಭುತವಾದ ಎನರ್ಜಿ ಇದೆ. ಆ ಎನರ್ಜಿಯನ್ನು ಅದಕ್ಕೆ ಗಂಗೆ ಶಿವನ ತಲೆ ಮೇಲೆ ಎದ್ದು ಅದನ್ನು ನಾವು ದೇವರು ಅಂತ ಕರಿತೀವಿ. ಗಂಗೋತ್ರಿಯಿಂದ ಉದ್ಭವಳಾದ ಗಂಗೆ ಅಲಹಾಬಾದ್ ತನಕ ಬರಬೇಕಾದ್ರೆ ಹರಿದ್ವಾರ, ಋಷಿಕೇಶವನ್ನು ದಾಟಿ ಇನ್ನಿತರ ಎಲ್ಲ ನದಿಗಳನ್ನು ಸೇರಿಸಿಕೊಂಡು ಅಲ್ಲಿಗೆ ಬರ್ತಾಳೆ. ಆವಾಗ ಅಸಂಖ್ಯಾತ ಋಷಿಗಳು ತಪಸ್ ಮಾಡ್ತಾ ಇರುವಂಥ ಜಾಗ, ಎಲ್ಲ ವೈಬ್ರೇಷನ್ಸ್ ಅದರಲ್ಲಿ ಸೇರಿಕೊಳ್ಳುತ್ತೆ. ನಾವು ಅದನ್ನು ಸೈಂಟಿಫಿಕ್ಕಾಗಿ ಹೇಳ್ತೀವಿ ಮಿನರಲ್ಸ್ ಅಂತ ಹೇಳ್ತೀವಿ, ಮಿನರಲ್ ವಾಟರ್ ಅಲ್ಲ. ಋಷಿಗಳ, ನಾಗ ಸಾಧುಗಳ ಎಲ್ಲರ ಆ ತಪಸ್ಸಿನ ಶಕ್ತಿ ಏನಿದೆ ನೀರಲ್ಲಿ ಹರಿದು ಬಂದು ಅದು ಕಾಶಿ ಹತ್ರ ಸೇರಬೇಕಾದ್ರೆ ಅತ್ಯಂತ ಅಗಾಧ ಪ್ರಮಾಣದ ನೀರಾಗುತ್ತೆ. ಅದನ್ನು ತೀರ್ಥ ಅಂತ ನಾವು ತೆಗೋತೀವಿ. ಆ ನೀರನ್ನು ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಉತ್ಪತ್ತಿ ಮಾಡ್ಬೋದು ಅನ್ನುವಂಥದ್ದು ಒಂದು. ಇದು ನೀರಿನ ಶಕ್ತಿಯ ಬಗ್ಗೆ ಹೇಳಿ. ಇನ್ನೊಂದು ಭಾರಿ ಸಿಂಪಲಾದ ಒಂದು ಕ್ರಿಯೆ ಇದೆ. ನಮ್ಮ ಮಕ್ಕಳಿರ್ತಾರೆ ಮನೆಯಲ್ಲಿ, ನಾವು ಹೆಚ್ಚಿನ ಟೈಮಲ್ಲಿ ಮಕ್ಕಳಿಗೆ ಬೈಯೋದು ಜಾಸ್ತಿ, ಸುಮ್ಮನೆ ಬೈತಾ ಇರೋದು. ಒಂಜಿ ಮೊಬೈಲ್ ತುಪ್ಪೆ ಮಾರಿ ಇಡೀ ದಿನ ಮೊಬೈಲ್ ತುಪ್ಪೇರು, ಒಂಜಿ ಉಪದ್ರ ಬಂಡ ಮಕ್ಕಳೇ ಒಂಜಿ ಇಂಚಿನ ಉಪದ್ರ ಅಂತ ಈ ಥರ ನಾವು ಮಾತಾಡ್ತಿರ್ತೀವಿ. ಮಕ್ಕಳ ಬಗ್ಗೆ ನಾವು ಹೇಳ್ತಾ ಇರ್ತೀವಿ. ಈ ಮಾತುಗಳು ಏನಿದೆ ನೆಗೆಟಿವ್ ಎನರ್ಜಿ ಆಗಿ ಆ ಮಕ್ಕಳು ಬೀಳುವಂಥದ್ದು, ಆರಾಮ ತಪ್ಪುವಂಥದ್ದು ಅಥವಾ ಈ ಕಲಿಕೆಯಲ್ಲಿ ಹಿಂದೆ ಬೀಳುವಂಥದ್ದಕ್ಕೆ ಕಾರಣ ಆಗುತ್ತೆ. ಇದನ್ನು ನಾವು ಸರಿಪಡಿಸಲಿಕ್ಕೆ ಒಂದು ಈ ಅತ್ಯಂತ ಸುಲಭವಾದ ಒಂದು ಉಪಾಯ ಇದೆ. ಏನು ಅಂತ ಹೇಳಿದರೆ, ನಿಮಗೊಂದು ಗ್ಲಾಸ್ ನೀರು ಬೇಕು, ನೀವೇ ಎದ್ದು ಹೋಗಿ ತರ್ಬೋದು. ಆದರೆ ನಿಮ್ಮ ಮಕ್ಕಳ ಹತ್ರ ಹೇಳಬೇಕು, ನನಗೆ ಒಂದು ಗ್ಲಾಸ್ ನೀರು ತಾ ಅಂತೇಳಿ. ಸುಮ್ಮನೆ ಯಾವುದಾದ್ರೂ ಒಂದು ಕೆಲಸ ಕೊಡೋದು, ಇದಂತ ಅದಂತ ಅಂತ ಹೇಳೋದು. ಅವರು ತಂದು ಕೊಟ್ಟಾಗ ದೇವರು ನಿನಗೆ ಒಳ್ಳೇದು ಮಾಡಲಿ ಅಂತ, ಇಷ್ಟೇ. ಬೇರೆ ಯಾವ ಮಂತ್ರೋಚ್ಚಾರಣೆ ಅವಶ್ಯಕತೆ ಇಲ್ಲ. ತಾಯಿ, ಮನೆಯಂದಿರು ಮಕ್ಕಳಿಗೆ ಹರಸ್ತಾ ಇದ್ದಾಗ ನೀವು ಒಳ್ಳೆಯದಾಗಿ ಅಂತ ಹೇಳಿದಾಗ ಆ ಮಕ್ಕಳು ಅದ್ಭುತ ವ್ಯಕ್ತಿಯಾಗಿ ಮೇಲೆ ಬರ್ತಾರೆ. ಭಾರತ ಕಂಡಂತಹ ಅದಮ್ಯ ಚೇತನಗಳಲ್ಲಿ ವಿವೇಕಾನಂದರೊಬ್ಬರು, ಅಂತಹ ಸಹಸ್ರಾರು ವಿವೇಕಾನಂದರು ಹುಟ್ಟುವಂಥ ಒಂದು ಏನು ಅವಕಾಶ ಏನಿದೆ ಇದರಲ್ಲಿ ಇದೆ ಅಂಥೇಳಿ. ತುಂಬ ಸರಳ ಉಪಾಯಗಳು. ಒಂದು ನೀರು, ಇನ್ನೊಂದು ಹರಸುವುದು. ಯಾವುದಾದ್ರೂ ಒಂದು ಉಪಾಯ ಮಾಡಿ ಹರಸ್ತಾ ಇರೋದು ಎಲ್ಲರಿಗೆ. ನೀವು ನೋಡ್ಬೋದು ಕ್ರಿಶ್ಚಿಯನ್ ಇದರಲ್ಲಿ ಅವರಿಗೆ ಥ್ಯಾಂಕ್ಸ್ ಗಿವಿಂಗ್ ಅಂತ ಒಂದಿದೆ, ಗೊತ್ತಿರ್ಬೋದು ನಿಮಗೆ. ಕ್ರಿಶ್ಚಿಯಾನಿಟಿಯಲ್ಲಿ ಥ್ಯಾಂಕ್ಸ್ ಗಿವಿಂಗ್ ಅಂತ ಹಾಕ್ತಾರೆ. ಇವರು ಪೇಪರಲ್ಲೂ ಹಾಕ್ತಾರೆ, ಜೀಸಸ್ ಕ್ರೈಸ್ಟಿಗೆ ಥ್ಯಾಂಕ್ಸ್ ಅಂತೇಳಿ ಹಾಕ್ತಾರೆ. ಅಂದರೆ ಆ ಗ್ರ್ಯಾಟಿಟ್ಯೂಡ್ ಮನೋಭಾವನೆಯನ್ನು ಅದರಲ್ಲಿ ತೋರಿಸುವುದು ಅಂತ. ಅದು ನಮ್ಮಲ್ಲೂ ಇದೆ, ನಾವು ಮರೆತಿದ್ದೀವಿ. ಅಪರಾಧ ಕ್ಷಮಾ ಸ್ತೋತ್ರ ಅನ್ನುವಂಥದ್ದು ಒಂದು ಸ್ತೋತ್ರ ಇದೆ. ಒಂದು ದಿವಸ ಎಲ್ಲ ಆದಮೇಲೆ ನಾವು ಮಲಗುವ ಮುಂಚೆ ನಾನು ಮಾಡಿದಂಥ ಎಲ್ಲ ಅಪರಾಧಗಳು, ಬಾಯಿಂದಾಗಲಿ, ವಾಕಿಂದಾಗಲಿ, ಶಬ್ದದಿಂದಾಗಲಿ, ಶ್ರವಣದಿಂದಾಗಲಿ, ದೃಷ್ಟಿಯಿಂದಾಗಲಿ ಅಥವಾ ನನ್ನ ಟಚ್ಚಿಂದ ಯಾವುದಿಂದ ನಾನು ಮಾಡಿದಂಥ ಏನಾದರೂ ದೋಷಗಳಿದ್ದರೆ ಅಥವಾ ಅಪರಾಧಗಳಿದ್ದರೆ ಅದನ್ನು ಕ್ಷಮಿಸು ದೇವರೇ ಅಂತೇಳಿ ನಾವು ನಿದ್ದೆಗೆ ಹೋಗುವಂಥ ಒಂದು ಕ್ರಮ ಇದೆ. ಈಗೆಲ್ಲ ನಾವು ಮರೆತಿದ್ದೀವಿ. ನಾವೆಲ್ಲವೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ನಮ್ಮನ್ನು ಸೆಳೀತದೆ ಅದು ಆ ಕಡೆಗೆ. ಮತ್ತೆ ಪುನಃ ವಾಪಸ್ ನಾವು ಗುರುಗಳತ್ತ ಬರೋಣ. ಗುರುಗಳ ಅದ್ಭುತವಾದಂಥ ಸಂದೇಶ ಏನಿದೆ, ಒಂದೇ ದೇವರು ಅನ್ನುವಂಥದ್ದು ಅದ್ವೈತ ಫಿಲಾಸಫಿಯ ಮೂಲ ತಿರುಳು. ಆ ದೇವರೇ ನನ್ನೊಳಗಿರೋದು. ನಾನು ಧ್ಯಾನ ಅನ್ನುವಂಥದ್ದನ್ನು ಕಣ್ಣು ತೆರೆದು ನಾನು ಮಾಡಲಿಕ್ಕೆ ಕಷ್ಟ ಸಾಧ್ಯ ಆಗೋದಿಲ್ಲ. ಧ್ಯಾನ ಅನ್ನುವಂಥದ್ದನ್ನು ಕಣ್ಣು ಮುಚ್ಚಿ ಮಾಡಬೇಕು. ಯಾಕೆಂದರೆ ನನ್ನ ಕಣ್ಣನ್ನು ನಾನು ಮುಚ್ಚಿದಾಗ ಮುಂದಿರುವಂಥ ದೃಶ್ಯಗಳು ಯಾವುದು ನನಗೆ ಬರುವುದಿಲ್ಲ, ನನ್ನನ್ನು ವಿಚಲಿತನನ್ನಾಗಿ ಮಾಡುವುದಿಲ್ಲ. ನನ್ನ ಗಮನ ನನ್ನಲ್ಲೇ ಕೇಂದ್ರೀಕೃತವಾಗುತ್ತೆ. ಕೇಂದ್ರೀಕೃತ ಆದಾಗ ನನ್ನೊಳಗಿನ ಬೆಳಕು ನನಗೆ ಕಾಣುತ್ತೆ. ನನ್ನೊಳಗಿನ ಬೆಳಕು ನಾನು ಕಂಡಾಗ ನನಗೆ ಅರ್ಥ ಆಗ್ತದೆ, ನಾನು ಕೀಳು ಜಾತಿಯವನಲ್ಲ. ಯಾಕೆಂದರೆ ನನ್ನಲ್ಲಿ ಆ ಬೆಳಕಿದೆ. ಆದ್ದರಿಂದ ನಾನು ಕೀಳು ಜಾತಿಯವನಲ್ಲ. ಕೀಳು ಮೇಳು ಅನ್ನುವಂಥದ್ದು ನಾವೇ ತೀರ್ಮಾನ ಮಾಡಿದಂಥ ಗಡಿಭಾಗಗಳು, ಕರ್ನಾಟಕ, ಕೇರಳ ಅನ್ನುವಂಥದ್ದು ನಾವೇ ಮಾಡಿದ್ದು. ಅಲ್ಲಮ ಪ್ರಭುಗಳ ಒಂದು ವಚನ ಇದೆ. ಬಯಲಲ್ಲಿ ಅವರು ಪೂರ್ತಿ ಬಯಲು ನೋಡ್ತಾರೆ. ಈ ಬಿಲ್ಡಿಂಗ್ಗಳನ್ನೆಲ್ಲ ಅವ್ರು ನೋಡಿದಾಗ ಅವ್ರು ಹೇಳ್ತಾರೆ, ಈ ಗೋಡೆ ಇದನ್ನು ಕಟ್ಟಿದವರು ಯಾರು? ನಾವೇ. ಪೂರ್ತಿ ಬಯಲು ಮಾತ್ರ ಈ ಸೃಷ್ಟಿ. ಆದ್ದರಿಂದ ಈ ಆಲಯ ಇದು ಬಯಲೊಳಗು, ಈ ಬಯಲು ಈ ಆಲಯದೊಳಗು ಗುಹೇಶ್ವರ ಅಂತ ಹೇಳ್ತಾರೆ ಅಲ್ಲಮ ಪ್ರಭುಗಳು. ಅಷ್ಟು ಅದ್ಭುತವಾದಂತಹ ಅದಮ್ಯವಾದಂತಹ ಒಂದು ಏನು ದಾರ್ಶನಿಕರು ನಮ್ಮಲ್ಲಿ ಬಂದು ಹೋದರು ಭಾರತದಲ್ಲಿ. ಅಂತಹದರಲ್ಲಿ
ಮೇರು ಕೀರ್ತಿ ಸಲ್ಲುವುದು ನಾರಾಯಣ ಗುರು ಅವರಿಗೆ. ಇವತ್ತು ನಾನು ಹೆಚ್ಚಾಗಿ ಈ ತರಹದ ಭಾಷಣಗಳನ್ನು ಮಾಡಲಿಕ್ಕೆ ಹೋಗುವುದೇ ಇಲ್ಲ. ಯಾಕಂತ ಹೇಳಿದರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಒಂದು ಮುಖ ನಮ್ಮದು ಏನು ಅಂತ ಹೇಳಿದರೆ ಜನರಿಗೆ ಸೇವೆ ಕೊಡುವಂಥದ್ದು. ನಮ್ಮ ಸರ್ಕಾರದ ಒಂದು ಶಕ್ತಿ ಯೋಜನೆ ಏನಿದೆ ಅದರಲ್ಲಿ ಎಷ್ಟು ಬಸ್ ಕೊಟ್ಟರೂ ಕೂಡ ಸಾಕಾಗೋದಿಲ್ಲ, ಅಷ್ಟು ಡಿಮಾಂಡ್ ಇದೆ. ನಾವು ಅಂಥ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಎಲ್ಲ ರೂಟ್ನಲ್ಲೂ ಇಲ್ಲಿ ಬಸ್ ಹಾಕಿ ಇಲ್ಲಿ ಬಸ್ ಹಾಕಿ ಅನ್ನುವಂಥದ್ದನ್ನು ಕೇಳ್ತಾ ಇರ್ತಾರೆ. ನಮಗೆ ಬೇಜಾರಾಗುತ್ತೆ ಕೆಲವೊಮ್ಮೆ, ನಮಗೆ ಬಸ್ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತಂದಾಗ ಅದನ್ನು ಪೂರೈಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮನಸ್ಥಿತಿ ಆಗುತ್ತೆ. ಸೊ ಮಲಗುವ ಮುಂಚೆ ಹೋಗಿ ದೇವರಿಗೆ ಒಂದು ಪ್ರಾರ್ಥನೆ ಮಾಡ್ತೇನೆ, ದಯವಿಟ್ಟು ನನಗೆ ಶಕ್ತಿ ಕೊಡಿ, ಬೆಂಗಳೂರಿಂದ ಒಂದು ತೀರ್ಮಾನ ಆಗಲಿ, ಕೆಲವು ಬಸ್ಸುಗಳು ಇಲ್ಲಿ ಬರಲಿ, ಜನರಿಗೆ ಅದರಿಂದ ಉಪಯೋಗ ಆಗಲಿ ಅನ್ನುವಂಥ ಇದಕ್ಕೆ ನಾವು ಈ ದಿನಂಪ್ರತಿ ಮಾಡ್ತಾ ಇರ್ತೀವಿ. ಅಂತಹ ಒಂದು ಸನ್ನಿವೇಶದಲ್ಲಿ ಇದ್ದಾಗ ಈ ತರಹದ ಒಂದು ಅವಕಾಶ ಗುರುಗಳು ಅವರಾಗಿಯೇ ನನಗೆ ಕೊಟ್ಟಿದ್ದಾರೆ. ನನಗೆ ನಿನ್ನೆನೇ ಅವರದ್ದು ಇರುವಿಕೆಯ ನನಗೆ ಸ್ಮರಣೆಯಾಗಿದೆ. ಇವತ್ತು ಕೂಡ ಅದರ ಪೂರಕವಾದಂಥ ಸಂಕೇತ ಸಿಕ್ಕಿದೆ. ಇಲ್ಲಿ ಬಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟದ್ದು ಗುರುಗಳೇ. ಅದನ್ನು ನಾನು ಅತ್ಯಂತ ಪ್ರಬಲವಾಗಿ ನಂಬ್ತೀನಿ. ಮುಂದಿನ ದಿನಗಳಲ್ಲಿ ದಸರಾ ಬರ್ತಾ ಇದೆ. ಎಲ್ಲ ನನ್ನ ಅಮ್ಮಂದಿರು ಇದ್ದಾರೆ ಇದರಲ್ಲಿ. ಶಕ್ತಿ ಯೋಜನೆ ಅನ್ನುವಂಥ ಏನು ಜಾರಿ ಬಂತು, ಶಕ್ತಿ ಯೋಜನೆಯಿಂದ ಎರಡೂ ಕೈ ಮುಗಿತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ ಶಕ್ತಿ ಯೋಜನೆಯಿಂದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಉಳಿದಿದೆ, ಅದು ಮುಂದೆ ಹೋಗ್ತಾ ಇದೆ. ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಇದು. ಈ ಸಂಸ್ಥೆಯನ್ನು ಉಳಿಸಬೇಕಾದ್ರೆ ಇಂತಹ ಒಂದು ಸಪೋರ್ಟ್ ಬೇಕಾಗಿತ್ತು, ಇದು ಬಂತು. ಇನ್ನು ದಸರಾಕ್ಕೆ ನಾವು ದಸರಾ ದರ್ಶನ ಅಂತ ನಾವು 22ರಿಂದ ಶುರು ಮಾಡಿದ್ದೀವಿ. ಅಂತಹ ಕಾರ್ಯಕ್ರಮಗಳು ಬರಲಿಕ್ಕಿದೆ. ದಯವಿಟ್ಟು ಎಲ್ಲ ಸ್ತ್ರೀಯರು, ಎಲ್ಲ ಮಾತೆಯಂದರು ಏನಿದ್ದೀರಿ, ಈ ದಸರಾ ದರ್ಶನಕ್ಕೆ ನಮಗೆ ಸಪೋರ್ಟ್ ಮಾಡಿ. ಇದನ್ನು ಅಂದರೆ ಇದರಲ್ಲಿ ಯಾವ ಪ್ರಾಫಿಟ್ ಇದು ನಮಗೆ ಇದಿಲ್ಲ. ಯಾಕೆ ಅಂತ ಹೇಳಿದರೆ ಏನು ನಾವು 450 ರೂಪಾಯಿ 350 ರೂಪಾಯಿ ಚಾರ್ಜ್ ಮಾಡ್ತೀವಿ, ಡೀಸೆಲ್ ಕಾಸ್ಟ್ ಕೂಡ ಅದರಲ್ಲಿ ಬರುವುದಿಲ್ಲ. ಅಂತಹದ್ರಲ್ಲಿ ಬರೇ ನಮ್ಮ ಈ ಸೌತ್ ಕೇಂದ್ರದ ದೇವಾಲಯಗಳ ದರ್ಶನ ಎಲ್ಲರೂ ಮಾಡಬೇಕನ್ನುವ ಉದ್ದೇಶಕ್ಕೆ ನಾವು ಮಾಡಿದ್ದೀವಿ. ಈ ಸಲ ಸಿಗಂದೂರಿಗೆ ಒಂದು ಈ ಸ್ಪೆಷಲ್ ಪ್ರೋಗ್ರಾಮನ್ನು ಹಾಕ್ಕೊಂಡಿದ್ದೀವಿ. ಸಿಗಂದೂರು ಒಂದು ಹೊಸ ಒಂದು ಅಲ್ಲಿ ಬ್ರಿಡ್ಜ್ ಆಗಿದೆ, ಅಲ್ಲಿ ಒಂದು ಚೌಡೇಶ್ವರಿ ಅಮ್ಮನವರ ದೇವಾಲಯ ಇದೆ. ಎಲ್ಲರೂ ಇಲ್ಲಿಂದ ಅಲ್ಲಿಗೆ ಹೋಗುವಂಥ ಒಂದು ಅವಕಾಶ ಇದೆ. ಅದು ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರುವಂಥದ್ದು. ಅದರಿಂದ ಅದನ್ನು ಪಡೆದುಕೊಳ್ಳಿ ಅಂತ ಹೇಳುತ್ತಾ ಭಗವಂತ ನನಗೆ ಕೊಟ್ಟಂಥ ಈ ಅವಕಾಶಕ್ಕಾಗಿ ಎರಡೂ ಕೈಗಳಿಂದ ಅವನಿಗೆ ನಮಸ್ಕಾರ ಮಾಡುತ್ತಾ ನಿಮಗೆಲ್ಲರಿಗೂ ಧನ್ಯವಾದ ಹೇಳುತ್ತಾ ನನ್ನ ಎರಡು ಮಾತುಗಳ ಮುಗಿಸ್ತೀನಿ. ಥ್ಯಾಂಕ್ ಯು. ಗಳ ಜೀವನ ವೃತ್ತಾಂತವನ್ನು ಬಹಳ ತತ್ವ ಬೋಧನೆಗಳನ್ನು ಬಹಳ ಅರ್ಥಪೂರ್ಣವಾಗಿ ಔಚಿತ್ಯಪೂರ್ಣವಾಗಿ ಮಂಡಿಸಿದ್ದೀರಿ. ಒಂದರ್ಥದಲ್ಲಿ ಗುರು ಸಂದೇಶವನ್ನೇ ನೀಡಿದಂಥ ವ್ಯಾಖ್ಯಾನ ತಮ್ಮದು. ನಾವು ವರ್ಷಂಪ್ರತಿ ಗುರು ಸಂದೇಶವನ್ನು ನೀಡಲು ಪ್ರತ್ಯೇಕವಾಗಿ ಸಂಪನ್ಮೂಲ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ತೇವೆ. ಆದರೆ ಈ ಬಾರಿ ಸಂಪನ್ಮೂಲ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಲ್ಲ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅನುಗ್ರಹ ಏನು, ತಾವು ಇಂದು ನೀಡಿದ ವ್ಯಾಖ್ಯಾನ ಖಂಡಿತವಾಗಿಯೂ ಗುರು ಸಂದೇಶದ ರೂಪದಲ್ಲಿ ನಮ್ಮೆಲ್ಲರ ಮನ ಮುಟ್ಟಿದೆ, ಹೃದಯ ತಟ್ಟಿದೆ ಎಂದರೆ ತಪ್ಪಾಗಲಾರದು. ತಮಗೆ ಸರ್ವರ ಪರವಾಗಿ ಅಭಿಮಾನದ ಅಭಿವಂದನೆಗಳು. ಇನ್ನಿತ ಸಭೆಯಲ್ಲಿ ನಮ್ಮ ಸೋಮೇಶ್ವರ ಪುರಸಭೆತ ಒತ್ತು ಗುರುಕಾರ್ಲಾಯನ ಚಿಂತನ ಶ್ರೀಯುತ ರವಿಶಂಕರ್ ಸೋಮೇಶ್ವರ್ ನಮ್ಮೊಟ್ಟಿಗೆ ಓಲಗಾತಿರು ಇರೆಗೆ ಸರ್ವೇರೆ ಪರವಾದಿ ಪೊರ್ತುಡು ಮೋಕೆಡು ಎದುಕೊನೊಂದಲ್ಲ ಸಂಘದ ಸದಸ್ಯರಾಯನ ಚಿಂತನ ಶ್ರೀಯುತ ಜಯಂತ ನೆತ್ತಿಲ ಇರು ಮಿತ್ತ ಚಾವಡಿಗೆ ಬರ್ತದೆ ಬಿನ್ನೇರೇನು ಮೋಕೆಡು ಎದುಕೊಂಡು ಬಣ್ಣದ ಭಿನ್ನಾಯ ಮತ್ತೊಂದಿಲ್ಲ. ಮಿತ್ತ ಚಾವಡಿಡು ಓಲಗಾತನ ಚಿಂತನ ಇನಿತ ಬಿನ್ನೇರು ಬಂದುಲೆ ನಮ್ಮೂರುಡು ಒಂಜೈ ಸ್ವಾಮೀಜಿಲು ಇತ್ತೇರು ಶ್ರೀ 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 ರಮಾನಂದ ಸ್ವಾಮೀಜಿಲು ಅರೇನು ನೆಂಪು ಮನ್ಪೊಡ ಅಂತಂದ ಈ ಪೊರ್ತು ದಯನ್ ಪನ್ನಗ ಒಂಜಿ ಕಾಲಡು ಬಡ ಬಂದುಲೆಗ್ ದಾದಾಂಡಲ ಕಷ್ಟ ಕಾರ್ಪಣ್ಯಲು ಎದುರು ಅಂದಾಂಡ ಸೀದಾ ಒರಿಯೇನೆ ಪೋದು ಅಕ್ನ ಬಂಗೋಗು ಆ ಒಂಜಿ ಬೆರಿತಾಂಗ್ ಕೊರುನಾಂಚಿಂತನ ಸ್ವಾಮೀಜಿ ನಮ್ಮ ಊರುಡು ಇತ್ತೇರಂದಾಂಡ ಶ್ರೀ 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 ರಮಾನಂದ ಸ್ವಾಮೀಜಿ ಆರು ಪ್ರತಿಷ್ಠಾಪನೆ ಮಂತನಂಚಿಂತನ ದೇವಲ್ಯ ಶ್ರೀ ಮೂಕಾಂಬಿಕಾ ದೇವಸ್ಥಾನ ಈ ದೇವಲ್ಯದ ಗುರುಕಾರ್ಲಾಯನಂಚಿಂತನ ಶ್ರೀಯುತ ಮಧುಸೂದನ್ ಆಯರ್ ಇರು ನಮ್ಮನ್ನು ಉದ್ದೇಶಿಸಾದ ರೆಡ್ ಪಾತೆರಡು ಬಂದು ಭಿನ್ನ ಮತ್ತೊಂದು ಹಿರಿಯರ ನಿರ್ದೇಶನದ ಸೂಚನೆಯಂತೆ ಯುವಕರೆಲ್ಲ ಸೇರಿಕೊಂಡು ಒಂದು ಸಮಾಜದಲ್ಲಿ ಪರಿವರ್ತನೆಯ ಹೆಜ್ಜೆಗಳನ್ನು ಇಡುವಂಥ ಒಂದು ವಿಶೇಷ ವಿಚಾರಗಳನ್ನು ನಾನು ಬಹಳ ವರ್ಷಗಳಿಂದ ಗಮನಿಸ್ತಾ ಬರ್ತಾ ಇದ್ದೇನೆ.
ಬಹುಶಃ ಇವತ್ತು ನಾನು ಶ್ರೀ ನಾರಾಯಣ ಗುರು ಅವರ ಜನ್ಮಸ್ಥಳವಾದ ತಿರುವನಂತಪುರದಿಂದ 7 ಕಿಲೋಮೀಟರ್ ದೂರವಿರುವಂಥ ಚಿರುವಳ್ಳಿ ಎಂಬ ಗ್ರಾಮದಲ್ಲಿದ್ದೇನೆ ಅನ್ನಿಸ್ತದೆ. ಯಾಕೆ ಹೇಳಿದರೆ ನಮ್ಮ ಮಾತೆಯರು ಕೇರಳದ ಪಾರಂಪರಿಕವಾದ ಶುಭ್ರವಾದ ಸೀರೆಯನ್ನು ಉಟ್ಟು ಅಂತರಂಗದಲ್ಲೂ ಬಹಿರಂಗದಲ್ಲೂ ಇರುವಂಥ ಅವರ ಶುಭ್ರತೆಯನ್ನು ಇವತ್ತು ಈ ಕಾರ್ಯಕ್ರಮದಲ್ಲಿ ಪ್ರಚುರಪಡಿಸಿದ್ದಾರೆ. ಅಭಿನಂದನೆಗಳು. ವಿಶ್ವಜ್ಞರಾದ ಶ್ರೀ ನಾರಾಯಣ ಗುರು ಅವರು ಯಾವ ಜಾತಿಯಲ್ಲಿ ಅವರು ಜನಿಸಿದರು ಎಂಬುದು ಯಾರಿಗೂ ಗೊತ್ತಿಲ್ಲದಿದ್ದರೂ ಕೂಡ ಅದು ಅವರ ಆರಾಧನೆ ಆಗಲಿ ಅವರ ತತ್ವವನ್ನು ಕೇವಲ ಒಂದೇ ಜಾತಿಗೆ ಅದು ಸೀಮಿತವಾಗುವಂಥ ಪರಿಸ್ಥಿತಿ ಯಾಕೆ ಬಂತು ಎಂಬ ವಿಚಾರಗಳನ್ನು ನಾವು ವಿಮರ್ಶೆ ಮಾಡಬೇಕಾಗ್ತದೆ. ಯಾಕೆಳಿದರೆ ಪ್ರತಿಯೊಬ್ಬ ಸ್ವಾಮೀಜಿ ಹುಟ್ಟಿದ ನಂತರ ಆ ಸ್ವಾಮೀಜಿಯ ಜಾತಿ ಯಾವುದು, ಅವನ ಹಿನ್ನೆಲೆ ಯಾವುದು, ಆ ಸ್ವಾಮೀಜಿಯವರೊಟ್ಟಿಗೆ ಎಲ್ಲ ಆ ಸಮುದಾಯದವರು ಸೇರಿಕೊಳ್ಳುವಂಥ ಒಂದು ವಿಶೇಷ ಅಥವಾ ಒಂದು ವ್ಯತಿರಿಕ್ತವಾದ ವಿಚಾರಗಳನ್ನು ನಾವು ಗಮನಿಸಿರ್ಬೋದು. ಅದು ಈಗಿನ ಹೊಸ ಯುಗದಲ್ಲೂ ಕೂಡ ಹಾಗೆ ಬಹಳಷ್ಟು ಸ್ವಾಮೀಜಿಗಳಿದ್ದಾರೆ. ಅವರೊಟ್ಟಿಗೆ ನಾವು ನಮ್ಮ ಜಾತಿಯನ್ನು ಗುರುತಿಸ್ತಾ ಆ ಸ್ವಾಮೀಜಿಯ ಅಸ್ತಿತ್ವಕ್ಕೆ ಧಕ್ಕೆ ಬರುವಂಥ ಪರಿಸ್ಥಿತಿಯ ಕಾಲಘಟ್ಟದಲ್ಲಿ ವಿಶ್ವಜ್ಞರಾದ ಶ್ರೀ ನಾರಾಯಣ ಗುರು ಅವರ ಸ್ಮರಣೆಯನ್ನು ಮಾಡುವಂಥ ವಿಶೇಷ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. 8ನೇ ಶತಮಾನದಲ್ಲಿ ಜಾತಿಗಿಂತ ವಿಶೇಷವಾಗಿ ದೇವರುಗಳ ಮಧ್ಯೆ ಕದನ ನಡೀತಾ ಇತ್ತು. ಅದು ವಿನಾಯಕನನ್ನು ಪೂಜಿಸುವವರು, ಶಿವನನ್ನು ಪೂಜಿಸುವವರು, ವಿಷ್ಣುವನ್ನು ಪೂಜಿಸುವವರು, ಹಾಗೆ ಬೇರೆ ಬೇರೆ ದೇವರುಗಳ ಮಧ್ಯದಲ್ಲಿ ಆ ಪೂಜೆ ಆರಾಧನೆ ಮೇಲೆ ಯುದ್ಧ ಕಲಹಗಳು ನಡೀತಾ ಇದ್ದಂಥ ಸಂದರ್ಭದಲ್ಲಿ ಶಂಕರಾಚಾರ್ಯರು ಧರ್ಮವನ್ನು ಪ್ರತಿಷ್ಠಾಪಿಸುವಂಥ ಉದ್ದೇಶದಲ್ಲಿ ದೇಶದ ಉದ್ದಗಲಕ್ಕೂ ಸಂಚರಿಸಿ ಇವತ್ತು ಕಾಶ್ಮೀರದಲ್ಲೂ ಕೂಡ ಶಾರದಾಂಬೆಯನ್ನು ಪ್ರತಿಷ್ಠಾಪನೆ ಮಾಡಿದಂಥ ಆ ಗುರುಗಳು ಹುಟ್ಟಿದಂಥ ಊರಿನಲ್ಲಿ ಇವತ್ತು ನಾರಾಯಣ ಗುರುಗಳು 19ನೇ ಶತಮಾನದಲ್ಲಿ ಹುಟ್ಟಿ ಒಂದು ವಿಶೇಷವಾದ ಒಂದು ಕ್ರಾಂತಿಯನ್ನೇ ಅವರು ನಿರ್ಮಾಣ ಮಾಡಿದರು. ಶಿವಪುರದಲ್ಲಿ ಅವರು ಶಿವನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುವಾಗ ಅಸ್ಪೃಶ್ಯತೆಯೇ ತಾಂಡವಾಡುತ್ತಾ ಇದ್ದಂಥ ಆ ಕಾಲದಲ್ಲಿ ಕೇರಳದಲ್ಲಿ ಅವರನ್ನು ನಿಮಗೆ ಆ ದೇವರನ್ನು ಪ್ರತಿಷ್ಠಾಪನೆ ಮಾಡುವಂಥ ನಿಮ್ಮಲ್ಲಿ ಜನಿವಾರವೂ ಇಲ್ಲ, ವೇದ ಮಂತ್ರಗಳು ಗೊತ್ತಿಲ್ಲ, ಶ್ಲೋಕಗಳು ಗೊತ್ತಿಲ್ಲ, ನೀವು ನಮ್ಮ ಧರ್ಮಕ್ಕೆ ಅಪಮಾನ ಮಾಡ್ತಾರೆ ಅಂತ ಹೇಳಿ ಅವರನ್ನು ಆಪಾದಿಸುವಾಗ, ಅವರ ಮೇಲೆ ಅಪಾದನೆಯನ್ನು ಹೊರಿಸುವಾಗ ಅವರು ಹೇಳ್ತಾರೆ, ಇದು ಶಿವನಲ್ಲ, ಇದು ನ್ಯಾಯದ ದೇವರು. ನೀವು ಶಿವನಾಗಿ ನಿಮಗೆ ಕಾಣ್ತಾ ಇರ್ಬೋದು, ಅನ್ಯಾಯದ ವಿರುದ್ಧವಾಗಿ ನ್ಯಾಯವನ್ನು ಬೇಡುವಂಥ ದೇವರು ಇದು ಅಂತ ಹೇಳಿ ಅವರು ಬಾಕಿರುವಂಥ ಮೇಲ್ಜಾತಿಯವರನ್ನು ಅವರು ಸಮಾಧಾನ ಪಡಿಸ್ತಾ ಇದ್ದಾರೆ. ಒಬ್ಬ ಬಾಲಕ ಉಚ್ಚ ಜಾತಿಯವರೊಟ್ಟಿಗೆ ಆಡ್ತಾ ಇರುವಾಗ ಆ ಜಾತಿಯವರು ಬಂದು ಆ ಬಾಲಕನನ್ನು ಹೊರಗಿಡುವಾಗ ಆ ಮಗುವಿಗೆ ಎಷ್ಟು ನೋವಾಗ್ತಿತ್ತು. ಇದೆಲ್ಲ ಅವರ ಅಂತರಂಗವನ್ನು ಕಲಕುವಂಥ ಒಂದು ವಿಚಾರವನ್ನು, ಯಾಕೆಳಿದರೆ ಮೇಲ್ಜಾತಿಯವರೊಟ್ಟಿಗೆ ಯುದ್ಧ ಮಾಡುವುದು ಅಂತ ಹೇಳಿದರೆ ಪ್ರವಾಹದ ಎದುರೊಂದು ಈಜಾಡುವಂಥ ಪರಿಸ್ಥಿತಿ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಆ ಕಾಲದಲ್ಲಿ ಬಂತು. ಸಮಾನತೆ, ಶಾಂತಿ, ಸಮಾಧಾನ ಇದನ್ನು ಎತ್ತಿ ಹಿಡಿದಂಥ ಆ ದಾರ್ಶನಿಕರು ನಮ್ಮೊಂದಿಗೆ ಇಲ್ಲದಿದ್ದರೂ ಕೂಡ ಒಂದಿಷ್ಟು ಜನರು ಆಯಾ ಸ್ಥಳದಲ್ಲಿ ಕೂಡ ಅವರನ್ನು ಆರಾಧಿಸ್ತಾ ಬರ್ತಾ ಇದ್ದಾರೆ. ಕೇರಳದಲ್ಲಿ ಬಹಳಷ್ಟು ಕ್ಷೇತ್ರಗಳು ಅವನತಿ ಸ್ಥಿತಿಯಲ್ಲಿ ಇದೆ, ದುಸ್ಥಿತಿಯಲ್ಲಿ ಇದೆ. ಅದರಲ್ಲಿ ಒಂದು SNDP ಅಂತೇಳಿ ಶ್ರೀನಾರಾಯಣ ಧರ್ಮಪೀಠಂ ಎಂಬ ಸಂಘಟನೆ ಮುಖಾಂತರ ಬಹಳಷ್ಟು ಸಾವಿರಾರು ಕ್ಷೇತ್ರಗಳನ್ನು ಅವರು ಅಭಿವೃದ್ಧಿಪಡಿಸಿ ಆ ದೇವಸ್ಥಾನದಲ್ಲಿ ಪುನರ್ ಪ್ರತಿಷ್ಠೆ ಮಾಡುವಂಥ ಒಳ್ಳೆಯ ಕೆಲಸಗಳು ಮಾಡಬೇಕಾದ್ರೆ ಗುರುಗಳು ಆಗಿನ ಕಾಲದಲ್ಲಿ ದೂರದೃಷ್ಟಿಯಲ್ಲಿ ಸಂಘಟನೆ ಬೇಕು ಅಂತ ಎಂಬ ವಿಚಾರವನ್ನು ಪ್ರತಿಪಾದಿಸಿದ ಕಾರಣ ಕೇರಳದಲ್ಲಿ SNDP ಮುಖಾಂತರ ಬಹಳಷ್ಟು ಕ್ಷೇತ್ರಗಳು ಅಭಿವೃದ್ಧಿ ಪಥದಲ್ಲಿದೆ. ಅಲ್ಲಿ ಆರಾಧನೆ ನಡೀತಾ ಇದೆ. ಅರ್ಚಕರಿಗೆ ಬೇಕಾಗುವಂಥ ತಿಂಗಳ ಮಾಸಿಕ ವೇತನವನ್ನು ಕೂಡ ಆ ಸಂಘಟನೆಯ ವ್ಯಕ್ತಿಗಳೆಲ್ಲ ಸೇರಿಕೊಂಡು ಅದನ್ನು ಪಾವತಿ ಮಾಡಿಸ್ತಾ ಇದ್ದಾರೆ. ಹಾಗಿರುವಾಗ ನಾನು ಈ ಸಂಘಟನೆಯು ಇಲ್ಲಿಯ ನಮ್ಮ ಕೊಲ್ಯದಲ್ಲಿರುವಂಥ ನಾರಾಯಣ ಗುರು ಸಂಘಟನೆಯಲ್ಲಿ ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಸಮಾಜ ಪರವಾದ ಕೆಲಸವನ್ನು ಮಾಡ್ತಾ ಇರೋದು ನನ್ನ ಗಮನಕ್ಕೆ ಬಂದಿದ್ದೇನೆ. ನಾನು ಎಲ್ಲಿಯಾದರೂ ಚಿಕ್ಕ ಪುಟ್ಟ ಸಹಾಯನ ಮಾಡುವ ಹಾಗೆ ಹೋಗುವಾಗ ಅಲ್ಲಿ ಅವರು ಹೇಳ್ತಾರೆ, ನಾರಾಯಣ ಗುರು ಮಂದಿರದಿಂದ ಅವರು ಬಂದಿದ್ದರು, ನಮಗೆ ಈ ರೀತಿಯಲ್ಲಿ ಸಹಾಯ ಮಾಡಿದರು ಅಂತೇಳಿ. ಹಾಗಿರುವಾಗ
ನಾವು ನಮ್ಮ ಸಮಾಜವನ್ನು ಹೇಗೆ ಮುಂದೆ ತರಬೇಕು ಅಂತ ಹೇಳಿದರೆ, ಧರ್ಮ ಅಂತ ಹೇಳಿದರೆ ಅದು ನಿಜವಾಗಿಯೂ ದೇವರ ಮೇಲೆ ಇರುವಂಥ ಅಪಾರ ಭಕ್ತಿ ಮತ್ತು ಪರೋಪಕಾರ. ನಾನು 40 ವರ್ಷಗಳ ಮೊದಲು ಒಬ್ಬ ಶಾಲಾ ವಿದ್ಯಾರ್ಥಿಗೆ ಒಂದು 50 ರೂಪಾಯಿ ಸಹಾಯ ಮಾಡಿದರೆ ಇವತ್ತು ಅವ 1 ಲಕ್ಷ ರೂಪಾಯಿ ಸಂಬಳದಲ್ಲಿರುವಾಗ ಅವ ನೆನಪು ಮಾಡ್ತಾ ಇದ್ದಾನೆ, ನಾನು ಆ ದಿವಸ ಪರೀಕ್ಷೆಗೆ ಪುಸ್ತಕ ಅಥವಾ ಏನಾದರೂ ಒಂದು ಸಲಕರಣೆ ತೆಗಿಲಿಕ್ಕೆ ನೀವು ಕೊಟ್ಟ ಒಂದು 50 ರೂಪಾಯಿ ನನಗೆ ಪ್ರಯೋಜನ ಆಯಿತು ಅಂತೇಳಿ ಅವ ಹೇಳ್ತದೆ. ನನ್ನ ಮಗ ಡಾಕ್ಟರ್ ಆಗಿರಲಿಕ್ಕಿಲ್ಲ, ನನ್ನ ಮಗ ಇಂಜಿನಿಯರ್ ಆಗಿರಲಿಕ್ಕಿಲ್ಲ, ಆದರೆ ನಮಗೆ ಸಮಾಜದ ಸುತ್ತಮುತ್ತಲೂ ಇರುವಂಥ ಬಡ ಮಕ್ಕಳಿಗೆ ಆಯಾ ಸಮಯಕ್ಕೆ ನಮ್ಮಿಂದ ಆಗುವಂಥ ಏನಾದರೂ ಚಿಕ್ಕ ಕಾಣಿಕೆ ಅವರ ಜೀವನದಲ್ಲಿ ದೊಡ್ಡ ಪರಿವರ್ತನೆ ಆಗ್ಬೋದು. ಇವತ್ತು ಈಗ ಉದ್ಘೋಷಕರು ಹೇಳಿದರು, ಶ್ರೀ ರಾಮಾನಂದ ಸ್ವಾಮೀಜಿಗಳು ಈ ಊರಿಗೆ ಯಾವ ರೀತಿಯಲ್ಲಿ ಬಂದರು, ಹೇಗೆ ಬಂದರು ಅಂತ ಹೇಳಿರುವಂಥ ವಿಚಾರಗಳ ಬಗ್ಗೆ ನಿಮಗೆಲ್ಲ ಭಾಳಷ್ಟು ಜನರಿಗೆ ಗೊತ್ತಿರ್ಬೋದು. ಯಾಕೆಂದರೆ ಇಲ್ಲಿಯ ಭಕ್ತರು ಭಾಳಷ್ಟು ಜನ ಶ್ರೀ ಮೂಕಾಂಬಿಕಾ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಸಣ್ಣ ಒಂದು ಉದ್ಯೋಗವನ್ನು ಅರಸಿಕೊಂಡು ಕಾಸರಗೋಡು ಬದಿಯಡ್ಕದಿಂದ ಇಲ್ಲಿಗೆ ಬಂದಂಥ ರಾಮಾನಂದ ಸ್ವಾಮೀಜಿಯವರು ಬಸ್ಸಿನಲ್ಲಿ ಅವರು ಸಣ್ಣ ನಿರ್ವಾಹಕರಾಗಿ ಕೆಲಸ ಮಾಡ್ತಾಯಿದ್ರು ಕೂಡ ಏನಾದರೂ ಬಾಕಿದ ಕಂಡಕ್ಟರ್ಗಳಿಗೆಲ್ಲ ಸಮಸ್ಯೆ ಬಂದರೆ ಕೈಯಲ್ಲಿರುವಂಥ ಪ್ರಾರ್ಥಿಸಿದ, ಈಗ ರಾಜ ಶೆಟ್ಟಿ ಹೇಳಿದ ಹಾಗೆ ಒಂದು ಪ್ರಾರ್ಥನೆ ಮಾಡಿದಂಥ ನೀರನ್ನು ಕೊಟ್ಟರು ಕೂಡ ಅದರಲ್ಲಿರುವಂಥ ಆಧ್ಯಾತ್ಮಿಕ ಶಕ್ತಿ ಇದೆ ಅಂತ ಹೇಳಿದ ಹಾಗೆ ಅವರ ಬ್ಯಾಗಿನಲ್ಲಿದ್ದಂಥ ಭಸ್ಮಗಳನ್ನು ಕೊಡ್ತಾಯಿದ್ರು. ಅದು ಮುಂದಕ್ಕೆ ಅದರಲ್ಲಿ ಕೂಡ ಬಹಳಷ್ಟು ಪ್ರಯೋಜನ ಕಂಡಂಥ ವ್ಯಕ್ತಿಗಳು ಅದು ನಂತರ ಮುಂದೆ ಬೆಳೀತಾ ಬಂತು. ಹಾಗೆ ಕೊಲ್ಯದಲ್ಲಿ ಬಂದು ಅವರು ಸಣ್ಣ ಒಂದು ಶಕ್ತಿಪೀಠವನ್ನು ಸ್ಥಾಪಿಸಿ ಒಂದು ಕುಟೀರವನ್ನು ಕಟ್ಟಿಕೊಂಡು ಅಲ್ಲಿ ಅವರ ಆಧ್ಯಾತ್ಮಿಕ ಚಿಂತನೆ ನಡೆಸ್ತಾ ಇದ್ದರು. ಹಾಗೆ ಬೆಳೆದು ಬಂದು ಇಲ್ಲಿ ಕೂಡ ಅಸ್ಪೃಶ್ಯತೆ, ಅಸಮಾನತೆ, ಆರ್ಥಿಕ ಅವ್ಯವಸ್ಥೆಗಳ ಮಧ್ಯದಲ್ಲಿ ಕೂಡ ಶೋಷಣೆಯು ಜಾಸ್ತಿ ಇರುವಂಥ ಸಂದರ್ಭದಲ್ಲಿ ಶ್ರೀ ರಾಮಾನಂದ ಸ್ವಾಮೀಜಿಗಳು ಈ ಊರಿನಲ್ಲಿ ಒಂದು ಆಧ್ಯಾತ್ಮಿಕ ಬೆಳಕನ್ನು ಬೆಳಕಿಸುವಂಥ ಒಂದು ಮಹಾನ್ ಕಾರ್ಯಗಳನ್ನು ಅವರು ಮಾಡಿ ಇಲ್ಲಿ ಶ್ರೀ ದೇವಿ ಮೂಕಾಂಬಿಕಾ ಕ್ಷೇತ್ರವನ್ನು ನಿರ್ಮಾಣ ಮಾಡಿ ಅದನ್ನು ಮುಂದೆ ನಡೆಸುವಂಥ ವ್ಯವಸ್ಥೆಯಲ್ಲಿ ಅದು ಅವರ ಸಮಾಧಿಸ್ಥರಾಗುವಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಯತಿಯನ್ನು ಅವರಿಗೆ ಸೂಚನೆ ಮಾಡುವಂಥ ವ್ಯವಸ್ಥೆ ಅವರಲ್ಲಿ ಇರಲಿಲ್ಲ. ಯಾಕೆಳಿದರೆ ಅವರು ಒಂದು ಸ್ವಾಮೀಜಿಗಳ ಆ ಮಟ್ಟಕ್ಕೆ ಎದ್ದು ಅವರಿಗೆ ಒಂದು ದೀಕ್ಷೆ ಕೊಡುವಂಥ ವ್ಯವಸ್ಥೆ ಸಮಯದಲ್ಲೂ ಕೂಡ ಅವರಿಗೆ ಜಾತಿ ಅಡ್ಡ ಬಂತು. ಯಾಕೆಳಿದರೆ ಅವರು ಉಚ್ಚ ಜಾತಿಗೆ ಸೇರಿದವರಲ್ಲ, ನಿನಗೆ ಸ್ವಾಮೀಜಿ ಆಗುವಂಥ ಯೋಗ್ಯತೆ ಏನಿದೆ ಅಂತ ಹೇಳುವಂಥ ಪ್ರಶ್ನೆ ಬಂದ ನಂತರ ಅವರಿಗೆ ಆ ನೋವನ್ನು ಸಹಿಸಲಿಕ್ಕೆ ಇಲ್ಲದೆ ಅವರು ಆಂಧ್ರ ಪ್ರದೇಶದ ಶಿವಬಾಲ ಯೋಗಿ ಎಂಬ ಗುರುಗಳನ್ನು ಅನ್ವೇಷಿಸಿ ನಡೆದು ಅಲ್ಲಿಂದ ಅವರಿಗೆ ಆ ದೀಕ್ಷೆ ಪಡೆದು ಅವರು ಪುನಃ ಇಲ್ಲಿ ಬಂದು ಕುಟಚಾದ್ರಿಯಲ್ಲೂ ಬಹಳ ದೀರ್ಘ ಅವರು ತಪಸ್ಸನ್ನು ನಡೆಸಿಕೊಂಡು ಇಲ್ಲಿ ಬಂದು ಅವರು ಆ ಮಠದಲ್ಲಿ ಒಂದು ಸಣ್ಣ ಒಂದು ಮಠವನ್ನು ನಡೆಸಿಕೊಂಡು ಮುಂದೆ ಬಂದು ಇಲ್ಲಿಯ ಒಂದು ವ್ಯವಸ್ಥೆಗಳಿಗೆ ಒಂದು ಬಹಳ ಬೆಳಕನ್ನು ಕಂಡವರು. ಹಾಗಿರುವಂಥ ಶ್ರೀ ದೇವಿ ಮೂಕಾಂಬಿಕಾ ಕ್ಷೇತ್ರ 30-40 ವರ್ಷಗಳಾದರೂ ಕೂಡ ಅದು ಈಗ ಒಂದು ಜೀರ್ಣ ಸ್ಥಿತಿಯಲ್ಲಿದ್ದು ಅದನ್ನು ಮುಂದೆ ನಾವು ಅದನ್ನು ಅಭಿವೃದ್ಧಿಪಡಿಸುವಂಥ ಒಂದು ವ್ಯವಸ್ಥೆಯಲ್ಲಿ ಊರವ್ರನ್ನೆಲ್ಲ ಸೇರಿಸಿಕೊಂಡು ಮಾಡುವಂಥ ಒಂದು ಪ್ರಯತ್ನದಲ್ಲಿ ನಾನು ಕೈ ಹಾಕಿದ್ದೇನೆ. ಪರ ವಿರೋಧಗಳು ಬಂದರೂ ಕೂಡ ನಮ್ಮ ಮುಖ್ಯ ಉದ್ದೇಶ ಅಂತೇಳಿ ಆ ತಾಯಿಯ ಗರ್ಭಗುಡಿಯನ್ನೊಂದು ವ್ಯವಸ್ಥಿತ ರೂಪದಲ್ಲಿ ಮಾಡಬೇಕು. ಯಾಕೆಂದರೆ ಒಬ್ಬ ಸ್ವಾಮೀಜಿ ಇಷ್ಟೆಲ್ಲ ಬದಲಾವಣೆ ಮಾಡ್ತಾನೆ, ಒಬ್ಬ ಶ್ರೀನಾರಾಯಣ ಗುರು ಪ್ರಪಂಚ ಉದ್ಯೋಗದ ಇಡೀ ಉದ್ದಗಲಕ್ಕೂ ಕೂಡಿ ಅವನು ಪರಿವರ್ತನೆ ಮಾಡ್ತಾನೆ. ಯಾಕೆ ನಾವು ಇಷ್ಟು ಸಾವಿರಾರು ಜನರಿರುವಾಗ ಒಂದು ಕ್ಷೇತ್ರವನ್ನು ನಾವು ಯಾಕೆ ಪುನರುದ್ಧಾರ ಮಾಡಬಾರ್ದು ಎಂಬ ಒಂದು ವಿಚಾರದಲ್ಲಿ ನಾನೀಗ 1 ವರ್ಷ ಆದರ್ಶ ಅಧ್ಯಕ್ಷನಾಗಿ ಬಂದು ಆದರೆ ಮುಂದಿನ ದಿನಗಳಲ್ಲಿ ಆ ವ್ಯವಸ್ಥೆಗಳಿಗೆ ನಾವೆಲ್ಲ ಕೈ ಹಾಕಬೇಕು. ಯಾಕೆಂದರೆ ಹತ್ತಿರದ ಕ್ಷೇತ್ರಕ್ಕೆ ಬಹಳ ಹತ್ತಿರದಂಥ ಶ್ರೀನಾರಾಯಣ ಗುರು ಮಂದಿರದ ಇಲ್ಲಿಯ ಸರ್ವ ಸದಸ್ಯರು ಪದಾಧಿಕಾರಿಗಳು ಅದಕ್ಕೆ ಸಹಾಯ ಮಾಡಬೇಕು. ಅದೇ ರೀತಿ ಅಕ್ಟೋಬರ್ 6ನೇ ತಾರೀಕಿಗೆ ಮಂಗಳೂರಿಂದ ಒಂದು ಬೃಹತ್ ಧರ್ಮ ಸಂದೇಶ ಯಾತ್ರೆ ಹೊರಡಲಿಕ್ಕಿದೆ. ಯಾಕೆಂದರೆ ಅದು ಕೇರಳದ ಸ್ವಾಮೀಜಿಗಳೆಲ್ಲ ಸೇರಿಕೊಂಡು ಕಾಸರಗೋಡಿನಿಂದ ತಿರುವನಂತಪುರಕ್ಕೆ ಇರುವಂಥ ಧರ್ಮ ಸಂದೇಶ ಯಾತ್ರೆ. ಅದರ ಉದ್ದೇಶ ಅಂತ ಹೇಳಿದರೆ ಹತ್ತಿರ ಕೇರಳದಲ್ಲಿ ಇರುವಂಥ ಕುಟುಂಬ ವ್ಯವಸ್ಥೆಗಳ ಅಧಪತನ, ಲಹು ಜಿಹಾದ್ ಅಥವಾ ಮತಾಂತರ
ಬೇರೆ ಬೇರೆ ನಮ್ಮ ಧರ್ಮದಿಂದ ಹೊರಗೆ ಹೋಗುವಂಥ ಈಗಿನ ಆಧುನಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಟ್ಟು ಸಮಾಜವು ಅಲ್ಲಿ ಅಧಪತನದತ್ತ ಸಾಗುವಂಥ ವಿಷಯ. ಅದೇ ರೀತಿ ಕೇರಳದ ಗಾಳಿ ಕೂಡ ನಮ್ಮ ದಕ್ಷಿಣ ಕನ್ನಡಕ್ಕೆ ಬಹಳಷ್ಟು ರೀತಿಯಲ್ಲಿ ನೀವು ಕಾಣ್ತಾ ಇರ್ಬೋದು. ಅಲ್ಲಿಂದ ಬರುವಂಥ ವಿದ್ಯಾರ್ಥಿಗಳು ಅವರ ವರ್ತನೆ, ಅವರ ರೀತಿ, ಅವರ ಜೀವನ ರೀತಿ ಹೇಗೆ ಅಂದರೆ ನಮ್ಮ ಇಲ್ಲಿಯ ಮಕ್ಕಳನ್ನು ಮತ್ತು ಕೇರಳದ ಮಕ್ಕಳನ್ನು ನಾವು ಹೋಲಿಸಿ ನೋಡಿದರೆ ಬಹಳ ಅವರು ಕೀಳು ಮಟ್ಟದಲ್ಲಿ ಇಲ್ಲಿ ಅವರ ಜೀವನ ರೀತಿ ನಡೆಸ್ತಾ ಇದೆ. ಹಾಗಿರುವಾಗ ಅಂತ ನಮ್ಮ ಸುತ್ತಮುತ್ತಲಿನ ಹಿತ್ತಲುಗಳು ಮಾತ್ರ ಶುದ್ಧವಾದರೆ ಮಾತ್ರ ನಮ್ಮ ಹಿತ್ತಲು ಕೂಡ ಅಲ್ಲಿ ನಮಗೆ ಒಳ್ಳೆಯ ರೀತಿಯಲ್ಲಿ ಮುಂದೆ ಹೋಗ್ಬೋದು. ಅದೇ ರೀತಿ ಈ ಕೇರಳದಲ್ಲಿ ಆರಂಭವಾಗುವಂಥ ಧರ್ಮ ಸಂದೇಶ ಯಾತ್ರೆಯನ್ನು ಎಲ್ಲಿಂದ ಆರಂಭ ಮಾಡಬೇಕು ಅಂತ ಹೇಳಿದರೆ ಅದನ್ನು ಶ್ರೀನಾರಾಯಣ ಗುರು ಅವರನ್ನು ಪ್ರತಿಷ್ಠಾಪನೆ ಮಾಡಿದಂಥ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿಂದಲೇ ಆರಂಭ ಆಗಬೇಕು ಎಂಬ ಒಂದು ಉದ್ದೇಶವಿರಿಸಿಕೊಂಡು ದಿನಾಂಕ 7ನೇ ತಾರೀಕಿಗೆ ಬೆಳಗ್ಗೆ 10 ಗಂಟೆಗೆ ಗೋಕರ್ಣನಾಥೇಶ್ವರ ಕ್ಷೇತ್ರದಲ್ಲಿ ದೀಪ ಬೆಳಗಿಸಿಕೊಂಡು ಆ ದೀಪವನ್ನು ಇಲ್ಲಿಂದ ಪದ್ಮನಾಭ ಕ್ಷೇತ್ರ ತಿರುವನಂತಪುರದವರೆಗೆ ಕೊಂಡು ಹೋಗುವಂಥ ಒಂದು ಯೋಜನೆ ಹಾಕಿದ್ದಾರೆ. ಹಾಗಿರುವಾಗ ನೀವು ತಿಳಿಬಹುದು ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಮಹತ್ವ ಎಷ್ಟಿದೆ. ಅವರನ್ನು ಇಲ್ಲಿ ನೀವು ಪ್ರತಿಷ್ಠಾಪನೆ ಮಾಡಿ ಶ್ರೀ ಗೋಕರ್ಣನಾಥೇಶ್ವರ ಕ್ಷೇತ್ರದಿಂದ ಅವರನ್ನು ಆ ದೀಪವನ್ನು ಕೊಂಡು ಹೋಗಬೇಕು ಅಂತ ಹೇಳಿದರೆ ಅದನ್ನು ಇಲ್ಲಿಯ ಸಮಾಜ ಪರಿವರ್ತನೆಯ ಒಂದು ನಾಂದಿ ಎಂಬ ಒಂದು ಉದ್ದೇಶದಲ್ಲಿ ಸುಮಾರು 100ಕ್ಕೂ ಮಿಕ್ಕಿ ಕೇರಳದ ಸನ್ಯಾಸಿಗಳು ಗೋಕರ್ಣನಾಥೇಶ್ವರ ಕ್ಷೇತ್ರದ ಸೇರಿ ಈ ಸಂದೇಶ ಯಾತ್ರೆ ಇಲ್ಲಿಂದ ಹೊರಡಲಿಕ್ಕಿದೆ. ಹಾಗಿರುವಾಗ ಇಲ್ಲಿಯ ನಮ್ಮ ಕಾರ್ಯಕರ್ತರು ಮತ್ತು ಸಮಾಜ ಬಾಂಧವರು ಮತ್ತು ಸುತ್ತಮುತ್ತಲಿನ ಭಕ್ತರು ಎಲ್ಲರೂ ಸೇರಿಕೊಂಡು ಈ ಧರ್ಮ ಸಂದೇಶವನ್ನು ನಡೆಸಿಕೊಡ್ಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಾವೆಲ್ಲರೂ ಪರಸ್ಪರ ಒಂದು ಹಿಂದೂ, ಕಾಂಗ್ರೆಸ್ ಹಿಂದೂ, BJP ಹಿಂದೂ, ಬಿಲ್ಲವ ಹಿಂದೂ ಅಥವಾ ಶೆಟ್ಟಿ ಹಿಂದೂ ಅಂತೇಳಿ ನಾವು ಒಬ್ಬೊಬ್ಬರನ್ನು ಗುರುತಿಸದೆ ನಾವು ಬ್ರಹ್ಮಶ್ರೀ ನಾರಾಯಣ ಅವರ ಒಂದು ಸಂದೇಶದಂತೆ ನಾವೆಲ್ಲರೂ ಒಂದು ಹಿಂದೂ, ನಾವೆಲ್ಲರೂ ಒಂದು ಎಂಬ ಭಾವನೆಯಲ್ಲಿ ನಮ್ಮ ಸಮಾಜವನ್ನು ನಾವು ಸಂರಕ್ಷಣೆ ಮಾಡುವಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಶ್ರೀ ಮೂಕಾಂಬಿಕಾ ದೇವಸ್ಥಾನ ಕೊಲ್ಯ ಇದರ ಅಧ್ಯಕ್ಷರಾದಂಥ ಶ್ರೀಯುತ ಮಧುಸೂದನ್ ಆಯರ್ ತಮಗೆ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ. ಈ ಸಮಾಜಡ್ ಒಂಜಾತ ಎಡ್ಡೆಪ್ಪನು ಮಂತಿನ 2 ಜನ ಬಂಧುಲೆಗೆ ಮಾನಾದಿಗೆದ ಕಜ್ಜ ನಡಪೆರಂಡು ಶಿರೋಮಣಿ ವಿದ್ವಾನ್ ಶ್ರೀ ಶ್ರಾವಣ್ ಉಳ್ಳಾಲ್ ಸುರುಕಾದ ಶ್ರೀ ಶಂಕರ್ ಎಂ ನಿವೃತ್ತ ASI ಗಿರಿಶೃಂಗ ಕೊಲ್ಯ ಮೇರಿನ ಮಿತ್ತರ್ಮೆದ ಮಾನಾದಿಗೆದ ಮನೆಕ್ ಮೋಕೆಡೆ ಎದ್ಕೊನೋದುಲ್ಲ ಶ್ರೀ ಶಂಕರ್ ಎಂ ನಿವೃತ್ತ ASI ಗಿರಿಶೃಂಗ ಕೊಲ್ಯ ಮೇರ್ನ ಮಾನಾದಿಗೆದ ಓಲೆನು ಸಭಾಗೃಹದ ಉಸ್ತುವಾರಿದ ಜವಾಬ್ದಾರಿಕೆದ ತಂದಿನ ಯತೀಶ್ ವೆಂಕ ಇತ್ಲು ಮೇರು ಓದಡು ಪಂದಾಡ ಅಭಿನಯ ಮಂತಂದು. ಬ್ರಹ್ಮಶ್ರೀ ನಾರಾಯಣ ಗುರು ಧ್ಯಾನ ಮಂದಿರ ಕೊಲ್ಯ ಸೋಮೇಶ್ವರ ಬ್ರಹ್ಮಶ್ರೀ ನಾರಾಯಣ ಗುರುವರ್ಯರ 171ನೇ ಧರ್ಮ ದಿನಾಚರಣೆ. ಶ್ರೀ ಶಂಕರ್ ಎಂ ನಿವೃತ್ತ ASI ಗಿರಿಶೃಂಗ ಕೊಲ್ಯ ಸನ್ಮಾನ ಪತ್ರ. ಕೆ ಗೋಪಾಲ ಮತ್ತು ಶ್ರೀಮತಿ ಕೆ ರುಕ್ಮಿಣಿಯಮ್ಮ ದಂಪತಿಗಳ ಸುಪುತ್ರರಾಗಿ ದಿನಾಂಕ 10/1/1951 ಕಾಸರಗೋಡು ಜಿಲ್ಲೆಯ ಕಾಳೆನಾಡಿನಲ್ಲಿ ಜನಿಸಿ ವಸುಂಧರೆಯ ಮಡಿಲಿನ ಮೊದಲ ಸ್ಪರ್ಶವನ್ನು ಪಡೆದವರು. ಶ್ರೀ ಶಂಕರ್ ಎಂ ಪ್ರಾಥಮಿಕ ಪ್ರೌಢ ಮತ್ತು ಪದವಿ ಪೂರ್ವ ವಿದ್ಯಾಭ್ಯಾಸವನ್ನು ಪೂರೈಸಿದ ನಂತರ 1973ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆಯಲ್ಲಿ ಮುಖ್ಯ ಪೇದೆ ಹೆಡ್ ಕಾನ್ಸ್ಟೇಬಲ್ ಆಗಿ ಹುದ್ದೆಯನ್ನು ಸ್ವೀಕರಿಸಿ ಬಂಟ್ವಾಳ, ಪುತ್ತೂರು, ಬಸ್ಪೆ, ಮಂಗಳೂರು ನಗರಗಳಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ವೃತ್ತಿಯಲ್ಲಿ ತನ್ನ ನಿಷ್ಠೆ ಪ್ರಾಮಾಣಿಕತೆಯ ಪ್ರತಿಫಲವಾಗಿ ASI ಆಗಿ ಪದೋನ್ನತಿ ಪಡೆದು ಮಂಗಳೂರು ಟ್ರಾಫಿಕ್ ಪೂರ್ವದಲ್ಲಿ ಸೇವೆಯನ್ನು ಸಲ್ಲಿಸಿ 35 ವರ್ಷಗಳ ಸುದೀರ್ಘ ಸೇವೆಯ ನಂತರ 2007ರಲ್ಲಿ ಸ್ವಯಂ ನಿವೃತ್ತಿಯನ್ನು ಪಡೆದಿರುತ್ತಾರೆ. ಕಳೆದ 28 ವರ್ಷಗಳಿಂದ ಧಾರ್ಮಿಕ ಕ್ಷೇತ್ರಗಳ ಸೇವಾ ಕೈಂಕರ್ಯದಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡು ಹಲವಾರು ಜೀರ್ಣೋದ್ಧಾರದ ಕೆಲಸದಲ್ಲಿ ಭಾಗಿಯಾಗಿರುತ್ತಾರೆ. ಧಾರ್ಮಿಕ ಕ್ಷೇತ್ರಗಳಲ್ಲಿ ಟ್ರಸ್ಟಿಯಾಗಿ, ಗೌರವಾಧ್ಯಕ್ಷರಾಗಿ ಟ್ರಸ್ಟಿನ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ತಮ್ಮ ಅಳಿಲು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ನಮ್ಮ ಬಿಲ್ಲವ ಸಂಘ ಸೇವಾ ಸಮಾಜ ರಿಜಿಸ್ಟರ್ ಕೊಲ್ಯದ ಹಿತೈಷಿಯಾಗಿದ್ದು ಸಂಘದ ಜಾಗ ಖರೀದಿಸುವಲ್ಲಿ ತನುಮನ ಧನದ ಸೇವೆಯನ್ನು ಸಲ್ಲಿಸಿದ್ದಾರೆ. ನಿವೃತ್ತ ಶಿಕ್ಷಕಿ ಶ್ರೀಮತಿ ಪ್ರೇಮಲತಾ ಕೆ ಮತ್ತು 2 ಗಂಡು ಮಕ್ಕಳೊಂದಿಗೆ ಪ್ರಸ್ತುತ ಕೊಲ್ಯದಲ್ಲಿ ಸುಖಮಯ ದಾಂಪತ್ಯ ಜೀವನವನ್ನು ನಡೆಸುತ್ತಿರುವ ತಮಗೆ ಹಾಗೂ ತಮ್ಮ ಕುಟುಂಬಕ್ಕೆ ದೇವರು ಸನ್ಮಂಗಲವನ್ನುಂಟು ಮಾಡಲಿ ಎಂದು ಹಾರೈಸುತ್ತಾ ಬ್ರಹ್ಮಶ್ರೀ ನಾರಾಯಣ ಗುರುವರ್ಯರ 171ನೇ ಜನ್ಮ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ತಮ್ಮನ್ನು ಸರ್ವ ಸಂಸ್ಥೆಗಳ ಪರವಾಗಿ ಹೃದಯಸ್ಪರ್ಶಿಯಾಗಿ ಸನ್ಮಾನಿಸಲು ಅತೀವ ಸಂತೋಷ ಪಡುತ್ತಿದ್ದೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಬಿಲ್ಲವ ಸಮಾಜ ಸೇವಾ ಟ್ರಸ್ಟ್ ಕೊಲ್ಯ, ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ
ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ನಾರಾಯಣಗುರು ಮಹಿಳಾ ಮಂಡಳಿ ಕೊಲ್ಯ, ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ. ಸೊಲ್ಮೇಲು ಮಾನಾದಿಗೆದ ಒಲೆ ಓದಿನ ಯತೀಶ್ ವೆಂಕಟೇಶ್ವರಿಗೆ ಸೊಲ್ಮೇಲು ಮಿತ್ತರ್ಮೆದ ಶಾಡುಪ್ಪನ ಮಾತಾ ಮಲ್ಲಬೆಲ್ಲಿಯರು ಒಟ್ಟು ಸೇರಿದು ಶ್ರೀ ಶಂಕರ ಎಂ ನಿವೃತ್ತ ASI ಗಿರಿಶೃಂಗ ಕೊಲ್ಯ ಮೇರೆಗೆ ಮಾನಾದಿಗೆ ಸ್ವೀಕಾರ ಮಂತಿನ ಶ್ರೀ ಶಂಕರ ಎಂ ಮೇರೆಗೆ ದಿಂಜಿ ಉಡಲ್ದ ಸೊನ್ಮೇಲು ಅಂಚನೆ ಮಾನಾದಿಗೆ ಮಂತಿನ ಮಾತ ಮಲ್ಲಬಿನೆರೆಗ್ಲ ದಿಂಜಿ ಉಡಲ್ದ ಉಳ್ಳಾಲ್ ಮೇರೆನ ಮಿತ್ತರ್ಮೆದ ಮಾನಾದಿಗೆದ ಮನೆಗೆ ಮೋಕೆಡೆ ಎದ್ಕೊನೊಂದುಲ್ಲೆ ನಿತ್ಯ ಶಿರೋಮಣಿ ವಿದ್ವಾನ್ ಶ್ರೀ ಶ್ರಾವಣ್ ಉಳ್ಳಾಲ್ ಜಿಲ್ಲಾ ರಾಜ್ಯೋತ್ಸವ ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ ಪುರಸ್ಕೃತರೆ ಅಂಚನೆ ದೂರದರ್ಶನದ ಕಲಾವಿದೆರ್ಲಂದ್. ಶ್ರೀ ಗುರುಭ್ಯೋ ನಮಃ. ಬ್ರಹ್ಮಶ್ರೀ ನಾರಾಯಣಗುರು ಧ್ಯಾನ ಮಂದಿರ ಕೊಲ್ಯ ಸೋಮೇಶ್ವರ ಬ್ರಹ್ಮಶ್ರೀ ನಾರಾಯಣಗುರುವರ್ಯರ 171ನೇ ಜನ್ಮದಿನಾಚರಣೆ. ನೃತ್ಯ ಶಿರೋಮಣಿ ವಿದ್ವಾನ್ ಶ್ರೀ ಶ್ರಾವಣ್ ಉಳ್ಳಾಲ್ ಜಿಲ್ಲಾ ರಾಜ್ಯೋತ್ಸವ ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ ಪುರಸ್ಕೃತರು, ದೂರದರ್ಶನ ಕಲಾವಿದರು. ಇವರಿಗೆ ಅರ್ಪಿಸುವ ಸನ್ಮಾನ ಪತ್ರ. ಭರತನಾಟ್ಯದ ಶಾಸ್ತ್ರೀಯತೆಯನ್ನು ಮೈಗೂಡಿಸಿಕೊಂಡು ಜನ್ಮ ತಳೆದಿರುವ ಶಕೀಲಾ ಜನಾರ್ದನ ದಂಪತಿಗಳ ಸುಪುತ್ರ ಶ್ರಾವಣ್ ಉಳ್ಳಾಲ್ ಕಾನೂನು ಪದವೀಧರರಾಗಿ ಕಲೈ ಕಾವೇರಿ ಆಫ್ ಫೈನ್ ಆರ್ಟ್ಸ್ ತಮಿಳುನಾಡು ಇಲ್ಲಿನ ವಿಶ್ವವಿದ್ಯಾನಿಲಯದಿಂದ ನೃತ್ಯದಲ್ಲಿ ಸ್ನಾತಕೋತ್ತರ MA ಪದವಿಯನ್ನು ಪಡೆದವರು. ಭಾರತೀಯ ಶಾಸ್ತ್ರೀಯ ನೃತ್ಯಗಳಲ್ಲಿ ಅಗ್ರಸ್ಥಾನದಲ್ಲಿರುವ ಭರತನಾಟ್ಯದ ಪರಂಪರಾಗತೆಯನ್ನು ಸಮಾಜದಲ್ಲಿ ಶುಚಿಯಾಗಿಟ್ಟುಕೊಳ್ಳುವ ಆಸಕ್ತರಿಗೆ ಅಭಿರುಚಿಯಾಗುವ ನಿಟ್ಟಿನಲ್ಲಿ ಹುಟ್ಟಿಕೊಂಡ ಸಂಸ್ಥೆ ಮಂತ್ರ ನಾಟ್ಯಕಲಾ ಗುರುಕುಲ ರಿಜಿಸ್ಟರ್ಡ್ ಉಳ್ಳಾಲ. ಈ ಸಂಸ್ಥೆಯು ವಿದ್ವಾನ್ ಶ್ರೀ ಶ್ರಾವಣ್ ಉಳ್ಳಾಲ್ ಇವರ ಸಮರ್ಥ ನಿರ್ದೇಶನದಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ಭರತನಾಟ್ಯ ಶಿಕ್ಷಣ ನೀಡುವುದರ ಜೊತೆಗೆ ಶಾರೀರಿಕವಾಗಿ, ಬೌದ್ಧಿಕವಾಗಿ, ಮಾನಸಿಕವಾಗಿ, ನೈತಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಮಹತ್ವದ ಅರಿವು ಮೂಡಿಸುತ್ತಿದೆ. ಏಕವ್ಯಕ್ತಿ ಪ್ರದರ್ಶನ, ಯುಗಳಗೀತೆ, ಸಮೂಹ ಹಾಗೂ ನೃತ್ಯ ರೂಪಗಳನ್ನು ನೀಡಿ ಜನಮನ್ನಣೆ ಪಡೆದಿದ್ದು ಕರ್ನಾಟಕ, ಒರಿಸ್ಸಾ, ಪಶ್ಚಿಮ ಬಂಗಾಳ ಹೀಗೆ ಭಾರತದ ವಿವಿಧ ರಾಜ್ಯಗಳ ಧಾರ್ಮಿಕ ಕ್ಷೇತ್ರಗಳ ಉತ್ಸವಗಳಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ನೃತ್ಯ ಪ್ರದರ್ಶನಗಳನ್ನು ನೀಡಿದ ಹೆಗ್ಗಳಿಕೆ ಇವರದು. ಕೊಲ್ಲಿ ರಾಷ್ಟ್ರಗಳಾದ ದುಬೈ, UAE ಇಲ್ಲಿ 1 ತಿಂಗಳ ಕಾಲ ಭರತನಾಟ್ಯ, ಕೂಚುಪುಡಿ, ಕಥಕ್, ಒಡಿಸ್ಸಿ ಹಾಗೂ ಯಕ್ಷಗಾನವನ್ನು ಸಮ್ಮಿಲನಗೊಳಿಸಿಕೊಂಡು ಒಂದು ವಿಶೇಷವಾದ ವಿನೂತನ ಪ್ರಯೋಗದೊಂದಿಗೆ ಒಂದೇ ವೇದಿಕೆಯಲ್ಲಿ 60 ರಾಷ್ಟ್ರಗಳ ಕಲಾ ಪ್ರಕಾರಗಳ ನಡುವೆ ಭಾರತವನ್ನು ಪ್ರತಿನಿಧಿಸಿ ಸಪ್ತ ಸಾಗರದಾಚೆ ನೃತ್ಯದ ಕಂಪನ್ನು ಪಸರಿಸಿ ಸರ್ವರ ಪ್ರಶಂಸೆಗೆ ಪಾತ್ರರಾಗಿದ್ದೀರಿ. ಮೋಕ್ಷಂ ಎನ್ನುವ ನಾಟ್ಯ ಪ್ರಯೋಗವನ್ನು ಶ್ರೀಲಂಕಾದ ಕೊಲಂಬೋ ಮಾತಳದಲ್ಲಿ 11 ರಾಷ್ಟ್ರಗಳ ವಿದ್ವಜ್ಜರ ಸಮ್ಮುಖದಲ್ಲಿ ಪ್ರಸ್ತುತಪಡಿಸಿದ್ದು ಹಲವಾರು ನೃತ್ಯ ರೂಪಕಗಳು ಹಾಗೂ ಪಾಷಾಣ ಕಿರುಚಿತ್ರವನ್ನು ಲೋಕಾರ್ಪಣೆ ಮಾಡಿದ್ದೀರಿ. ವರ್ಷಂಪ್ರತಿ ಗುರುಕುಲ ಉತ್ಸವವನ್ನು ಆಚರಿಸಿ ದೇಶ ಹಾಗೂ ಹೊರದೇಶಗಳಿಂದ ಪರಿಣಿತ ನೃತ್ಯಪಟುಗಳಿಂದ ನೃತ್ಯ ಪ್ರದರ್ಶನವನ್ನು ಆಯೋಜಿಸಿ ಅನೇಕ ಹಿರಿಯ ಹಾಗೂ ಕಿರಿಯ ನಾಟ್ಯ ಕಲಾವಿದರ ಸಾಧನೆಯನ್ನು ಗುರುತಿಸಿ ಪ್ರಶಸ್ತಿ ನೀಡುವುದರ ಮೂಲಕ ಪ್ರೋತ್ಸಾಹ ನೀಡುವ ಮಹತ್ವದ ಕಾರ್ಯ ಇವರ ಸಂಸ್ಥೆ ನಡೆಸುತ್ತಿದೆ. ಹಲವಾರು ನೃತ್ಯ ಕಾರ್ಯಾಗಾರಗಳನ್ನು, ಸ್ಪರ್ಧಾಕೂಟಗಳನ್ನು ಆಯೋಜಿಸಿ ಸಮಾಜದಲ್ಲಿ ಶಾಸ್ತ್ರೀಯ ನೃತ್ಯ ಪರಂಪರೆಯನ್ನು ಉಳಿಸುವುದರಲ್ಲಿ, ಬೆಳೆಸುವುದರಲ್ಲಿ ಹಾಗೂ ಉತ್ತಮ ಗುಣಮಟ್ಟದ ಕಲಾವಿದರನ್ನು ರೂಪಿಸುವುದರಲ್ಲಿ ಹಗಲಿರುಳು ಶ್ರಮಿಸುತ್ತಿರುವ ಇವರ ಹಾಗೂ ಈ ಸಂಸ್ಥೆಯ ಸೇವೆ ಶ್ಲಾಘನೀಯ. ದೂರದರ್ಶನದ A ಗ್ರೇಡ್ ಕಲಾವಿದರು ಆಗಿರುವ ವಿದ್ವಾನ್ ಶ್ರಾವಣ್ ಉಳ್ಳಾಲ್ ಹಲವಾರು ಪ್ರಶಸ್ತಿಗಳ ಸರದಾರರು. ನಾಟ್ಯ ಪ್ರವೀಣ, ಜನಪದ ಬಂಧು, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ ಹೀಗೆ ಇನ್ನೂ 10 ಹಲವು ಪ್ರಶಸ್ತಿಗಳು ಇವರ ಸಾಧನೆಯ ಶಿಖರಕ್ಕೆ ಮುಕುಟಮಣಿಯಾಗಿ ಕಂಗೊಳಿಸಿವೆ. ನೃತ್ಯ ಕಲಾ ಕ್ಷೇತ್ರದಲ್ಲಿ ಮತ್ತಷ್ಟು ಶ್ರೇಷ್ಠತೆಯನ್ನು, ಜ್ಯೇಷ್ಠತೆಯನ್ನು ಗಳಿಸಿಕೊಂಡು
ಮೇರು ಸಾಧನೆಯ ಉತ್ತುಂಗ ಶಿಖರವನ್ನೇರಲು ದೇವರು ಅನುಗ್ರಹಿಸಲೆಂದು ಹಾರೈಸುತ್ತಾ ಬ್ರಹ್ಮಶ್ರೀ ನಾರಾಯಣ ಗುರುವರಿಯರ 171ನೇ ಜನ್ಮದಿನಾಚರಣೆ ಈ ಶುಭ ಸಂದರ್ಭದಲ್ಲಿ ತಮ್ಮನ್ನು ಸರ್ವ ಸಂಸ್ಥೆಗಳ ಪರವಾಗಿ ಸನ್ಮಾನಿಸಲು ಅತೀವ ಸಂತೋಷ ಪಡುತ್ತಿದ್ದೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ, ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ನಾರಾಯಣಗುರು ಮಹಿಳಾ ಮಂಡಳಿ ಕೊಲ್ಯ, ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ. ವಂದನೆ. ಸೋಲ್ಮೇಲು ಮಾನಾದಿಗದ ಓಲಿನ ಬದಿನ ಕ್ರೀಡಾಕಾರ್ಯಂತರ ಲತೀಶ್ ಪಾಪದಡಿ ಸೋರ್ಮೇಲು ಇತ್ತ ಮಿತ್ತರ್ಮದ ಚಾವಡ್ ನಿತ್ಯ ಶಿರೋಮಣಿ ವಿದ್ವಾನ್ ಶ್ರೀ ಶ್ರಾವಣ್ ಉಳ್ಳಾಲ್ ಮೇರೆಗೆ ಮಿತ್ತರ್ಮದ ಗಣ್ಯರ್ನ ಸಮ್ಮುಖಡ್ ಮಾನಾದಿಗೆ ಸೊಲ್ಮೇಲು ಇನ್ನಿತ ಕಜ್ಜೋಡು ಮಲ್ಲ ಭಿನ್ನರಾದ ಪಾಲ್ಪಡೆ ನಂಚಿಂತನ ನಮ್ಮ ಶ್ರೀ ಮಧುಸೂದನ್ ಅಯ್ಯರ್ ಅಂಚನೆ ಶ್ರೀಯುತ ಶ್ರೀ ರಾಜೇಶ್ ಶೆಟ್ಟಿ ಮುಗುಲು ಅನ್ಯ ಕಜ್ಜದ ಮಿತ್ತು ಮುಲ್ಪರ್ದು ನಿರ್ಗಮಿಸರೆ ಅರೆಗೆ ಅನು ಮಲ್ತೊಂದುಲ್ಲ ಸೊಲ್ಮೇಲು ಸರ್ ನನ್ನ ದುಂಬಾತಾದ ನಮ್ಮ ಇನ್ನಿತ ಮಲ್ಲ ಭಿನ್ನರಾದ ಪಾಲ್ಪಡೆ ನಂಚಿಂತನ ಗುರುಕಾರ್ಲು ಸಹ್ಯಾದ್ರಿ ಈರು ನಮ್ಮನ್ನು ಉದ್ದೇಶಿಸಿದ ರೆಡ್ ಪಾತ್ರೋಡು ಬಂದು ಭಿನ್ನ ಮಲ್ತೊಂದಿಲ್ಲ. ನಾರಾಯಣ್ ಗುರುಕುಲು ಆಯರು ఒక ఆరు ಪರಿವರ್ತನೆಗೆ ಅಂತರಿ ಸಮಾಜಗ ಅನ್ಮೇನು ಶ್ರೀಯುತ ರಾಜೇಶ್ ಅವರು ಮಸ್ತ್ ವಿಸ್ತಾರವಾದ ಮಾತುಗಳ ಗೊತ್ತಾಪಲೇಕ ಮಂಡ್ಯರು ಇಂಚ ಈ ಗುರುಕುಲ ಜಯಂತಿ ಶುಭ ಸಂದರ್ಭಡ್ ವೇದಿಕೆ ಮಿತ್ತಿ ಪುನಃ ಮಾತಾ ಗಣ್ಯರಿಗಲ ಸ್ವಲ್ಪ ಬೈದಿನ ಮಾತಾ ಬಾಂಧವರಿಗಲ ನಮಸ್ಕಾರ ವನೊಂದು ನಾರಾಯಣ ಗುರುನ ಘೋಷವಾಕ್ಯ ವಿದ್ಯೆಯಿಂದ ಸ್ವತಂತ್ರರಾಗಿರಿ ನೆತ್ತ ಬಗ್ಗೆ ಎರಡು ವಾಕ್ಯ ಜಾಸ್ತಿ ಸಮಯ ಬರುತ್ತೆ ಮಲ್ಪ ಅಂದೆ ಪನೊಂದೊಂದುಲ್ಲೆ ನಾರಾಯಣ ಗುರುಕುಲ ಘೋಷವಾಕ್ಯ ಒಂದೇ ಕುಲ ಒಂದೇ ಮತ ಒಂಜಿ ಜಾತಿ ಪನ್ಲೆಕ್ಕನೆ ವಿದ್ಯೆಯಿಂದ ಸ್ವತಂತ್ರರಾಗಿರಿಂದ ಮಾತಿರಲ್ಲ ಅರ್ಲ ಒಂಜಿ 150 ವರ್ಷ ದುಂಬೆ ಪಂತೇರು 150 ವರ್ಷದ ದುಂಬೆ ಅವರಿಗೆ ವಿದ್ಯೆದ ಮಹತ್ವ ಅಪಗನೆ ಅರಿವಿತ್ತಂದು ಅವನ ಸಮಾಜಕ್ಕೆ ಪಂತೇರು. ನಾರಾಯಣ ಗುರುನ ಆರಾಧನೆ ಅಂಕಲು ಪೂಜೆ ಪುರಸ್ಕಾರ ಮಾತಂತಂದೆ ಆರ್ನ ಘೋಷವಾಕ್ಯ ಆರ್ನ ಸಂದೇಶನ ಆಚರಣೆ ಮಲ್ಪನಾಗಲ್ಲ ಅರೇ ಗೌರವ ಜಪಾವಲಿ ನಮಗೆ ಮಾತ್ರಲ್ಲ ಗೊತ್ತಿಪ್ಲೆಕ್ಕ ಈ ಸರ್ಕಾರ ಪ್ರೈಮರಿ ಎಜುಕೇಷನ್ ಬೊಕ್ಕ ಹೈಸ್ಕೂಲ್ ಅಂಡ 1-10ನೇ ಮಟ್ಟ ಕೆಲವು ಸಂದರ್ಭ ಕೆಲವು ಇನ್ಸ್ಟಿಟ್ಯೂಷನ್ PUC ಮಟ್ಟಲ್ಲ ಫ್ರೀ ಎಜುಕೇಷನ್ ಕೊರ್ಪುನ ಒಂಜಿ ವ್ಯವಸ್ಥೆ ಕೊರ್ತುಂಡು ಆಂಡ ಸುಮಾರು ಜೋಕುಲು ಈ PUC ಅಥವಾ ಡಿಗ್ರಿ ಆಯ್ ಬೊಕ್ಕ ಈ ಸ್ಕೂಲ್ ಡ್ರಾಪ್ಔಟ್ ಕಾಲೇಜ್ ಡ್ರಾಪ್ಔಟ್ ಅಂತ ಮಲ್ಪೇರು ಅವು ಅಕ್ಲ ಸಾಧಾರಣವಾದ ಅಕ್ಲಿ ಮಾರ್ಗದರ್ಶನ ಇಪ್ಪಂದೆಲ್ಲ ಇಪ್ಪು ಅಥವಾ ಹಣಕಾಸು ತೊಂದರೆಯಲ್ಲೇ ಇಪ್ಪು ಆ ಸಂದರ್ಭಡ್ ಅಕ್ಲಿಗೆ ಸರಿಯಾದ ಮಾರ್ಗದರ್ಶನ ಕೊರ್ದು ವಿದ್ಯೆಯನ್ನು ಮುಂದುವರ್ಸಾವಲೇಕ ಮಲ್ಪನ ಜವಾಬ್ದಾರಿ ಎಂಕಲ್ನ ಕಲ್ತನಕಲ್ನ ಚೈಪುನಾಗ ಈ ಸಾಧಾರಣವಾದ ಮಾತಾ ಜೋಕ್ಲೆ ಅಥವಾ ಮಾತಾ ಪೇರೆಂಟ್ಸ್ನ ಅಕ್ಲೆಗಲ ಅಕ್ಲ ಮನಸ್ಸು ವೃತ್ತಿಪರ ಕೋರ್ಸ್ ಪಂಡ ಈ ಡಾಕ್ಟರ್ ಬೊಕ್ಕ ಇಂಜಿನಿಯರಿಂಗ್ ಬಗ್ಗೆ ಮಾತ್ರ ಐಪುಂಡು ಮತ್ತು ಸಾಧಾರಣ ಯಾನ್ ಕೊನೋಡಾಂಡ ಯಾನು ಈ ಸಮಾಜಕ್ಕೆ ಸಂಬಂಧಪಟ್ಟದ್ದು ಯಾನ್ CA ಕೋರ್ಸ್ ಮಲ್ತೆ CA ಕೋರ್ಸ್ ಎಂಚ ಬಂಡ ಇದಕ್ಕೆ ಅತ್ಯಂತ ಕಡಿಮೆ ಖರ್ಚು ಅತ್ಯಂತ ಜಾಸ್ತಿ ಪರಿಶ್ರಮ ಈ ಪರಿಶ್ರಮನೇ ಎಂಕ್ಲಿಗೆ ತೊಂದರೆ ಆಗೋದು ಮಾತ್ರೆಗಳ ಅಂಚಾದ್ರ ಈ CA ಕೋರ್ಸ್ ಬಗ್ಗೆ ಯಾವ್ದೊಂದು ಬಂಡ ಮಾತ್ರೆಗಳ ಒಂದು ಮಲ್ಪರ್ನೇ ಸಾಧ್ಯಜ್ಜಿ ಕಷ್ಟ ಒಂದು ಕಲ್ತನ ನೆಕ್ ಫೇಲೇ ಆಪೇರು ಒಂಜಿ ಮನೋಭಾವನೆ ಮಾತ್ರೆಗಳ ಬೈದು ತುಯ್ಯಾರ ಪಂಡ ನಮ್ಮ ಸಮಾಜದ್ದು ಆಯ್ಕೆ ದುಂಬರ್ಪನಕ್ಲೇ ಏರಿಲ್ಲ ಇಜ್ಜೇರಿ ತೆಂಗು ಗೊತ್ತಿದ್ಲಾಗ ಕೊಡ್ಲಾಡೊಂಜಿ 4-5 ಜನ ಮಾತ್ರ ನಮ್ಮ ಸಮಾಜದ್ದು CA ಕಲ್ತನಕ್ಲು ಇಪ್ಪೇರು ತೊಂದರೆ ಎಂಜಿನ ಬಂಡ ನೆಕ್ ಸಾಧಾರಣವಾದ ನೆಕ್ ಮಾರ್ಗದರ್ಶನ ಇಜ್ಜಂದನೇ ಇಪ್ಪನೇ ಕಾರಣ ಈಗ ನಮ್ಮ ಸಮಾಜಡು ಮಾತ್ರೆಗಳ ಅವನ ಕಲ್ಪನಾ ಶಕ್ತಿ ಮಸ್ತ್ ಜೋಕ್ಲೆಗುಂಡು ಒಂಜೆ ಏನು ಬಂಡ ಅಕ್ಲಿಗೆ ಸಾಧಾರಣವಾದ ಆ ತಾಳ್ಮೆ ಆ ಪರಿಶ್ರಮ ಮಲ್ಪರ ಎಂಕ್ಲು ಪಂದುಕೊರುಡು ಈತ ಎಂಕ್ಲಿಗೆ CA ಕೋರ್ಸ್ ಸೇರಿ ಬೊಕ್ಕ
ಅಕ್ಲಿಗೆ ಈ ಆರ್ಥಿಕ ಸ್ವಾವಲಂಬನೆ ಒಂದು ಸರ್ತಿ ಪಾಸ ಐತೆ ಪರಿಶ್ರಮ ಐತೆ ಅಪಾರ ಬೋರ್ಡಂದ ಐದು ಬೊಕ್ಕ ಮುಗಿ ಬೊಕ್ಕ ಅವನು ಪಾಸಾಯಿ ಬೊಕ್ಕ ಐದು ತಿಕ್ಕುನ ಅಕ್ಲಿ ಗೌರವ ಆರ್ಥಿಕ ಸ್ವಾವಲಂಬನೆ ಅಪಾರ ಅಂಚ ಜೋಕ್ಲೆಗೆ ಅವನು ಪಂದು ಕೊರ್ದು ಅಕ್ಲೆ ಆ ನಿಟ್ಟಿಡು ಅವನು ಕಲ್ಪಲೆ ಮಲ್ಪನ ಎಂಕ್ಲ ಜವಾಬ್ದಾರಿ ಎಂಕ್ಲಿಗೆ ಏಪ ವಿದ್ಯೆ ಬರ್ಕೊಂಡ ಅಪಗನೆ ಎಂಕ್ಲಿಗೆ ಸ್ವಾವಲಂಬನೆ ಬರ್ಕೊಂಡು ಸಹೃದಯತೆ ಬರ್ಕೊಂಡು ఒక నారాయణ సందేశ ఎంచిన ఒట్టిಗೆ బతుకుడు పంపించి ఆ మనోభావనలో ಬರ್ಕೊಂಡು ಇದು ಬಂದು ಎನ್ನರಡ್ಡು ಪಾತ್ರ ನಮಗೆ ಧನ್ಯವಾದ. ಸಿ ಎ ಸುನೀಲ್ ಅನ್ನಿ ಪೂಜಾರಿಗೆ ದಿಂಜಿಬಿಡಲ್ದ ಸೊನ್ಮೇಲು ಮುಖ್ಯದ ಬಂದಲೆ ಸಿ ಎ ಸುನೀಲ್ ಅನ್ನಿ ಪೂಜಾರಿ ಮೇರಿನ ಬಗ್ಗೆ ಒಂಜಿ ರಡ್ಡು ಪಾತ್ರ ಪನಡಾಪಂಡು ಪಗೆಲು ಬೆಂದದ ರಾತ್ರ ಶಾಲೆಗೆ ಹೋದು BCom ಎಕ್ಸಾಮ್ಡು 5ನೇ ರ್ಯಾಂಕ್ ಮ್ಯಾಂಗ್ಳೂರು ಯೂನಿವರ್ಸಿಟಿಡು 5ನೇ ರ್ಯಾಂಕ್ ಪಡೆಯಿನಾರು. ಅಂಚನೆ ಸಿ ಎ ಇಂಟರ್ಮೀಡಿಯೇಟ್ ನೆಟ್ ಸುರುತ್ತ ಪ್ರಯತ್ನಡೆ ಪಾಸ್ ಮಂತಿನಾರು ಬಾರಿ ಪೆರ್ಮೆ ಆವೊಂದುಂಡು ಇರೆಗೆ ಬೊಕ್ಕೊರ ದಿಂಜಿ ಬಿಡಲ್ದ ಸೊನ್ಮೇಲು ನನ್ನ ದುಂಬಗಾದ ಇನಿತ ಈ ಒಂಜಿ ಮಿತ್ತರ್ಮದ ಚಾವಡ್ಡು ಒಲಗಾದಪ್ಪನ ಮಲ್ಲ ಬಿನ್ನೆರೆಡು ಶ್ರೀ KT ಸುವರ್ಣ ಗುರ್ಕಾರ್ಲು ಸಹ್ಯಾದ್ರಿ ಕೋಪರೇಟಿವ್ ಸೊಸೈಟಿ ಲಿಮಿಟೆಡ್ ತೊಕ್ಕೋಟು ಮೇರ್ನ ಪಾತ್ರೆಗಾದು ಪಾತ್ರ ಕಟ್ಟೆಗೆ ಮೇರೆನೆ ಅನ್ನ ದಿಂಜಿ ಬಿಡಲ್ಡು ಮೊಕ್ಕೆಡು ಎದ್ಕೊನೊಂದುಲ್ಲೆ ಅಡ್ಡಬುರೊಂದು 171ನೇ ನಾರಾಯಣ ಗುರುಕುಲನ ಜನ್ಮದಿನಾಚರಣೆದ ಕೊಲ್ಯ ಈ ಬಿಲ್ಲವ್ ಸಂಘದ ಸಭಾ ಕಾರ್ಯಕ್ರಮದ ವೇದಿಕೆಡಿತನ ಮಾತ ಗಣ್ಯ ಅತಿಥಿಲೆ ಅಂಚನೆ ಮಾತ ಅಧ್ಯಕ್ಷರೇ ಮತ್ತು ಪದಾಧಿಕಾರಿಲೆ ಅಂಚನೆ ವೇದಿಕೆಡಿತನ ಮುಂಭಾಗದ ಇತ್ತನ ಇನ್ನ ಪೂರ ಆತ್ಮೀಯರೇ ಬಹುಶಃ ಈ ಉಳ್ಳಾಲ ಬಾಗೋಡು ಒಂಜಿ ಹಿರಿಯ ಸಂಸ್ಥೆ ಬಿಲ್ಲವ ಸಂಸ್ಥೆ ಇತ್ತನ ಬಂಡ ಅವು ಕೊಲ್ಯ ಬಿಲ್ಲವ ಸಂಘ ಅಂತ ಪಣೋಲಿ ಇನಿ ಈ ಬಿಲ್ಲವ ಸಂಘಗೂ ಮಸ್ತ್ ಜನ ಇನಿ ಡಾಕ್ಟರ್ ರಾಮಾನುಜರಾವ್ ತಿಪ್ಪು ಡಾಕ್ಟರ್ ಬೇರೆ ರಮಣಂದ ಕೋಟೆಗಾರ ಅವರು ಗೋಪಾಲಕೃಷ್ಣರಾವರು ಶ್ರೀಧರ್ ಅವರು ಅಂಚನೆ ಬೇತೆ ಬೇತೆ ಹಿರಿಯಾಕ್ಲಿ ಇನಿ ನಾಮಣ್ಣ ಬುಡ್ದು ಆಗ್ಲಿ ದೇವರನ್ನ ಪಾದ ಸೇರಿದೇವ್ರ ಪಣ್ಯರೆ ಬಾರಿ ಬೇಜಾರಾಪಣ ದಯ ಬಂಡ ಆಗ್ಲಿ ಮಸ್ತ್ ಈ ಬಿಲ್ಲವ್ ಸಂಘಗೂ ತ್ಯಾಗ ಮಂತದನಗ್ಲಿ ಇನಿ ಈ ಹೈವೇಡ್ ಈ ಬಾಗೋಡು ಮಾತೆರ್ಲ ತೋಣಗ ಬಿಲ್ಲವ ಮಂದಿರ ತೋಣಗ ಮಾತೇರ್ಲೆಗಲ ಆ ಒಂಜಿ ನಾರಾಯಣ ಗುರುಕುನ ಆ ಒಂಜಿ ಕೇರಳದ ಬರ್ಪಣಗ್ಲೆಗಲ ಅವಡು ಓಡಾವಡು ಅಡೆವಣಗ ಅವು ಕೊಲ್ಯ ಬಿಲ್ಲವ ಸಂಘ ಅಂದು ಗೊತ್ತಾಪ ಇನಿ ಈ ಬಿಲ್ಲವ ಸಂಘಡು ಬೇತೆ ಬೇತೆ ಚಟುವಟಿಕೆ ಮಲ್ತದು ಇನಿ ಬಹುಶಃ ಪಿರೌಡ್ಲ ಮಸ್ತ್ ಜಾಗ್ಯತೆ ತಂದು ಭಾರಿ ದುಮ್ಮದ ದಿನಟ್ಟು ಭಾರಿ ಉನ್ನತ ಮಟ್ಟದ ಬೇತೆ ಬೇತೆ ನೆಟ್ಟು ಆ ಬಿಲ್ಡಿಂಗ್ ಪಡೆದು ಒಂಜಿ ಸಮಾಜಕ್ಕೂ ಆದರ್ಶವಾದ ಸಮಾಜ ಸೇವೆ ಮಲ್ಪೋಡು ಪಂಪಣ ದಿಷ್ಟಿಪಿದವ್ರದೇರು ಇನಿ ಎಕಡೆ ಸುಮಾರು ಪಾತೆರಿಯರು ಹಿರಿಯಾಕಲ್ ಮಾತ್ರ ನಾರಾಯಣ ಗುರುನ ಬಗ್ಗೆ ಇನಿ ನಾರಾಯಣಗಳು ಒಂದೇ ಜಾತಿ ಒಂದೇ ಮತ ಒಂದೇ ದೇವರ ಪಂಪಣ ಆ ಒಂಜಿ ನೆಟ್ಟು ಇನಿ ನಮ್ಮ ವೇದಿಕೆಡೆ ಮಾತ ಸಮಾಜವನ್ನು ಆರು ನಾರಾಯಣ ಗುರುಗಳು ಯಾನು ಒಂಜಿ ಜಾತಿಗೆ ಸೀಮಿತ ತಂದು ಬಂತಜೇರಿ ಆರು ಯಾನ ಮಾತಾ ಜಾತಿಗಳ ಆರು ಗುರುಗಳು ಆದಿತ್ತನಾರು ಅಂಚಾದ ಐಕೊಂಜೆ ಆದರ್ಶ ವೇದಿಕೆ ಅದು ಇನಿ ವೇದಿಕೆ ಅದು ಇನಿ ಉಂಡು ಪಣ್ಯರ ಬಾರಿ ಸಂತೋಷ ಒಂದು ಅಂಚನೆ ಆರ್ನ ಆ ಒಂಜಿ ಪಾಲನೆ ಪಂಡ ಜೋಕ್ಲೆಗೆ ವಿದ್ಯಾಭ್ಯಾಸ ಕಲ್ಪೋಡು ಏರೆಗೆ ವಿದ್ಯೆ ಕಲ್ಪಿರ ತಾಕತ್ತಿಜ್ಜ ಆಗಲಿಗೆ ಸಹಾಯ ಮಲ್ಪೋಡು ಪಂಪಣ ಆ ದಿಷ್ಟಿಡ್ ಇನಿ ಆ ಪಣ್ ಲೆಕ್ಕನಿ ಕೊಲ್ಯ ಬಿಲ್ಲವ ಸಂಘ ಇನಿ ಬೇತೆ ಬೇತೆ ವಿದ್ಯಾಭ್ಯಾಸದ ವಾರ್ಡ್ ಎಜುಕೇಷನ್ಗೆ ಸಹಾಯ ಮಲ್ತೊಂದು ಇಪ್ಪು ನಾವು ಬಾರಿ ಎಡ್ಡೆ ವಿಷಯ ಮಲ್ತೊಂದು ಇಪ್ಪುಂಡು ಈ ಕೊಲ್ಯ ಬಿಲ್ಲವ ಸಂಘ ಇನಿ ನಮ್ಮ ನಾರಾಯಣ ಗುರುಕುಲನ ಆರು ಗುರು ಆ ಗುರು ಪೂಜೆದ ಲೆಕ್ಕನಿ ಬೊಕ್ಕೊಂಜನ ಪಣ್ಣ ಬಂಡ ಇನಿ ನಮ್ಮ ಸಮಾಜಡು ಒವೇ ಸಮಾಜಡ ವಾಡು ನಮ್ಮ ಹಿರಿಯ ಕಿಲೆಗೆ ಆ ಒಂಜಿ ರೆಸ್ಪೆಕ್ಟ್ ರೂಪ ನಾವು ಕಮ್ಮಿ ಒಂದು ಬಂಡ ಇನಿ ಹಿರಿಯಕಲ್ನ ಕಾರ್ ಬತ್ತನ ವಾಡು ಅಗಲಿಗೆ ಒಂಜಿ ಎಡ್ಡೆ ಕಾರ್ಯಕ್ರಮ ದಿನಾಗ ಅಗಲ ಕಾರ್ ಅಡ್ಡ ಬೂರು ನಾ ಒಂಜಿ ಭಾರಿ ಕಷ್ಟದ ಬೆಲೆ ಆತನ ನೆಲಕ್ಕಿಂಚ ಒಂಜಿ ಬುಡಿ ಮುಟ್ಟುಣ ಆ ಒಂಜಿ ಸಂಪ್ರದಾಯ ದಯಪಂಡ ಜೋಕ್ಲೆ ನಮ್ಮ ಕಲ್ಪಾದ ಕೊರ್ಪುದು ಜ ಏರಾಯನೆ ಇಲ್ಲಲ್ಲ ಜೋಕ್ಲೆಗೆ ಅಕ್ಲ ಜೋಕ್ಲ ಹಿರಿಯಾಕಲ್ನ ಕಾರ್ ಬತ್ತದ ಅಕ್ಲೆ ಮನಸ್ಸಿಗೆ ಬೇಜಾರ ಒಂದು ಲೆಕ್ಕ ಪಾಲನೆ ಮಂತೆನ ಅಂಚಿನಾಕಲು ವಾ ದೇವಸ್ಥಾನ ಪೋಡುಂದು ದಯಪಂಡ ಇಲ್ಲಲ್ಲೇ ದೇವೇರುಳ್ಳೇರು ಇನಿ ನಮ್ಮ ಹೂವು ಯಜ್ಞ ಯಾಗ ಮಲ್ಪೇರ ಪೋಂಡಲ್ಲ ಫಸ್ಟ್ಗೆ ಇರ್ನ ನಿಕ್ಲ ಹಿರಿಯಾಕಲ್ನ ಕಾರ್ ಬತ್ತೊಂದು ಬಲ್ಲೆ ಅಂತ ಪಂಡ್ಬಂಡು ದಯಪಂಡ ಅವಳು ಫಸ್ಟ್ ఆయన ఆశీర్వాద ಹಿರಿಯಾಕಲ್ನ ತಿಕ್ಕಂಡ ಅವು ಪೂರ ದೇವರಿಗೆ ತೃಪ್ತಿ ಆಪುನು ಮುಂದೆ ಲೆಕ್ಕ
ಅಂಚಾದ ನಾರಾಯಣ ಗುರುಕುಲು ಅಂಚನೆ ನಮ್ಮ ಹಿರಿಯಾಕಲ ಅಜ್ಜಿ ಏರು ಹಿರಿಯಾಕಲಿತ್ತನಲ್ಲ ಅಕಲ ಜೋಕುಲು ಏಪಾಲಕಲ ಮನಸ್ಸಿಗೆ ಬೇನ ಒಂದು ಲೆಕ್ಕ ಪ್ರತಿ ಒಂಜಿ ಎಡ್ಡೆ ಕಾರ್ಯಕ್ರಮ ಎಕ್ಸಾಮ್ಗೆ ಪೋಡು ಅಥವಾ ಹೂವೇನಕ್ಕೆ ಅಕಲ ಬರ್ತ್ಡೇ ಆವಡು ಅಪ್ಪ ಅಮ್ಮಗೆ ಸಾಷ್ಟಾಂಗ ಅಡ್ಡ ಬುರ್ದು ನಮಸ್ಕಾರ ಮಾಡ್ತದೆ ದೇವರಿಗಳ ಕೈ ಮುಗಿದು ಮಲ್ತಂಡ ಆಕಲೆ ಆ ದೇವಸ್ಥಾನಗಳ ಪೋಡುಜ್ಜಿ ದಯಪಂಡ ಆಕಲಿಗೆ ಆ ದೇವರಿಗೆ ಆಕಲಿಗೆ ಆಶೀರ್ವಾದ ಖಂಡಿತ ತಿಕ್ಕೊಂಡು ಪಣೊಂದು ಇಂಚಿನ ಕೊಲ್ಯ ಬಿಲ್ಲವ ಸಂಘದ ಈ ಎಡ್ಡೆ ಕಾರ್ಯಕ್ರಮ ನನಾತ್ ನಡಪಾಡು ಈ ಕೊಲ್ಯ ಬಿಲ್ಲ ನನಾತ್ ಉನ್ನತ ಮಟ್ಟಕ್ಕೆ ಹೋದು ಈ ಸಂಘ ಬಳೆವಡು ಪಣದು ನನಾತ್ ಜನಕ್ಕೂ ಪ್ರಯೋಜನ ತಿಕ್ಕಾಡು ಜೋಕಲೆ ಮತ್ತು ವಿದ್ಯಾಭ್ಯಾಸ ಕಲ್ಪನ ಜನ ಈ ಕೇಂದ್ರ ಬಿಂದು ಅವಡು ಪಣೊಂದು ಎಣ್ಣ ಒಂದೆರಡು ಪಾತ್ರ ಮುಖ ಜೈ ಕಲ್ಪನಂಚಿಂತನ ಶಕ್ತಿನ ಜಿಂಜ ಒಂದು ಅಂಚನೆ ಉದ್ಯೋಗ ಸೃಷ್ಟಿ ಮನ್ಪೆರೆ ಬೋಡಾದ ಸಹ್ಯಾದ್ರಿ ಕೋಆಪರೇಟಿವ್ ಸೊಸೈಟಿ ಪನ್ಪನಂಚಿಂತನ ಸಂಸ್ಥೆನ ಪುಟ್ಟುಪಾಡಿನಂಚಿಂತನ ಜಂಟಿ ಸಂಸ್ಥೆದ ಬರವಾದಿಯನ್ನು ಸೊಲ್ಮೇಲೇನು ಸಂದಾಯ್ತ ಮಲ್ತಂದು ಮೋಖ್ಯದ ಬಂದಲೆ ಬ್ರಹ್ಮಶ್ರೀ ನಾರಾಯಣ ಗುರುಕುಳು ಸಂಸ್ಕೃತ ಭಾಷೆ ಸರ್ಪನ ತೂಯರ ಪೋಂಡ ಅವಳು ಮರಿ ಇಜ್ಜಿ ಬಜಿ ಬಲ್ಲು ತೋಜುಂಡಿಗೆ ದಾಯ ಪಂಡ ಪುಂಡಿ ಬೊನ್ನಿ ಆದ ಪೋಪುನ ಈ ಅಟ್ಟೆ ಮುಟ್ಟದ ಒಟ್ಟುಗು ಸುಯಿಲಿದಾಂತಿ ಉಪ್ಪುನ ಈ ಜಡಜೀವ ಸತ್ಯ ಹತ್ತು ಅವು ಕಾಲದ ಸುಳಿಕು ಅಳಿದು ಪೋಪುಂಡು ಆರಾಗಿರಿ ಸಂಘಟನೆಯಿಂದ ಬಲಯುತರಾಗಿರಿ ಪನ್ಪುನ ಬೋಧನೆನು ಆರು ಈ ತತ್ವದ ನಿಲೆಟ್ಟು ಪ್ರತಿಪಾದನೆ ಪಂತೇರು ಪನ್ಪುನೇನು ಈ ಪೊರ್ತುಡು ನಿಖಲ ಗೇನಗು ಕನ ಒಂದು ನನ್ನ ದುಂಬಗ್ ಮಿತ್ತರ್ಮೆದ ಚಾವಡ್ ಮಲ್ಲ ಬಿನ್ನಿರಾದು ಒಲಗಾದು ಪುನರ್ ಡಾಕ್ಟರ್ ಸುಜಾತ ಬಿ ಕನೀರ್ ತೋಟ ಗ್ರಂಥಪಾಲಕರು ಗೋವಿಂದಾಸ್ ಕಾಲೇಜು ಸುರತ್ಕಲ್ ಮ್ಯಾಂಗ್ಳೂರು ಯೂನಿವರ್ಸಿಟಿ ನೆಟ್ ಎಂಫಿಲ್ ಬಕ್ಕ PhD ಪದವಿ ಪಡೆಯಿನಾರು ಅಂಚನೆ ಶ್ರೀದೇವಿ ಇನ್ಸ್ಟಿಟ್ಯೂಟ್ ಕೆಂಜಾರು ಬಕ್ಕ ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಒಲಚಿಲ್ ಗೋವಿಂದಾಸ್ ಕಾಲೇಜ್ ಸುರತ್ಕಲ್ ನೆಟ್ ಒಟ್ಟು 14 ವರ್ಷ ಗ್ರಂಥಪಾಲಕರಾದ ಬೆನ್ನಿ ಬುನೈನಾರು ಇತ್ತೆ ಮಿತ್ತರ್ಮೆದ ಚಾವಡ್ದ ಪಾತ್ರದ ಕಟ್ಟಿಡು ಡಾಕ್ಟರ್ ಸುಜಾತ ಬಿ ಕನೀರ್. ಇವತ್ತು ತುಂಬ ಮಂದಿ ಮಾತಾಡಿದ್ದಾರೆ ನಾರಾಯಣ ಗುರುಗಳ ಬಗ್ಗೆ. ನಾನು ಸ್ವಲ್ಪ ಮಾತಾಡಿ ಮುಗಿಸ್ತೇನೆ. ಮಾನವೀಯತೆ ಮಲಗಿ ಮೂಢನಂಬಿಕೆ ಎದ್ದಿದ್ದ ಕಾಲದಲ್ಲಿ ಮಹಾನ್ ಮಾನವತಾವಾದಿಯಾಗಿ ಸಮಾಜದ ಕಣ್ಣರಳಿಸಿದವರು ದಾರ್ಶನಿಕರು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ವ್ಯಕ್ತಿ ಸತ್ತರೂ ಅವನು ಸಮಾಜಕ್ಕೆ ಸಾರಿದ ಸಾಮಾಜಿಕ ಮತ್ತು ಮಾನವೀಯ ಮೌಲ್ಯಗಳು ಎಂದಿಗೂ ಸಾಯಬಾರದು, ಅದೆಂದೆಂದೂ ಜೀವಂತ ಎಂದು ನಾರಾಯಣ ಗುರುಗಳ ಚಿಂತನೆಯನ್ನು ನೋಡಿ ಹೇಳಿರುವಂಥದ್ದು. ಅಸ್ಪೃಶ್ಯತೆ ಎಂಬ ರೋಗಕ್ಕೆ ಹೋಗಲಾಡಿಸಲು ನಾರಾಯಣ ಗುರುಗಳ ಪ್ರಯತ್ನ ಅವಿರತ. ಅದಕ್ಕಾಗಿ ಅವರು ಕಂಡುಕೊಂಡ ಮಾರ್ಗ ಧರ್ಮ. ರಾಜಕೀಯ ನಂಟಿನೊಂದಿಗೆ ಅರ್ಥಹೀನವಾಗಿರುವ ಒಂದು ಧರ್ಮ ಎಂಬ ಪದವನ್ನು ಅವರು ಅದನ್ನು ನೀಗಲಾಡಿಸಲು ಹೋರಾಡಿದವರು. ಈಗಾಗಲೇ ಹೇಳಿದ್ದಾರೆ, ಶಂಕರಾಚಾರ್ಯರ ಅದ್ವೈತ ಸಾರದಲ್ಲಿ ತಮ್ಮ ದಾರ್ಶನಿಕತೆಯನ್ನು ಪ್ರತಿಪಾದಿಸಿದಂತಹ ನಾರಾಯಣ ಗುರುಗಳು ಎಲ್ಲರೂ ಒಂದೇ, ಅಂದರೆ ಪರಮಾತ್ಮ ಒಬ್ಬನೇ, ಒಂದೇ ತತ್ವ, ಒಂದೇ ಧರ್ಮ ಎಂದು ಸಾರಿದವರು. ಎಲ್ಲ ಪರಮಾತ್ಮ ಒಬ್ಬನೇ ಅಂದರೆ ಮೇಲು ಕೀಳು ಏಕೆ, ಭೇದ ಭಾವ ಏಕೆ ಎಂದು ಪ್ರಶ್ನಿಸಿದವರು ಗುರುಗಳು. ನಾವು ಇಂದು ಅವರ 181ನೇ ಜನ್ಮ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಕೇರಳದಲ್ಲಿ ಜನಿಸಿದಂತಹ ನಾರಾಯಣ ಗುರುಗಳು ತಮ್ಮ ಬಾಲ್ಯದ ಬಗ್ಗೆ ಸ್ಪಷ್ಟವಾದ ನಿಲುವನ್ನು ಹೊಂದಿದ್ದರು. ಅವರ ಅಂದರೆ ಆ ಕಾಲದಲ್ಲಿ ಮಡಿಯ ವಿರುದ್ಧ ಹೋರಾಡಲು ಅವರು ಕ್ರಾಂತಿಕಾರಕ ವಿರುದ್ಧ ಹೋರಾಡಿದವರು. ತಮ್ಮ ಬ್ರಿಟಿಷರ ಅರಸೊತ್ತಿಗೆ ಆಳುತ್ತಿದ್ದ ಅಬ್ಬರ ಕಾಲದಲ್ಲಿ ಅವರು ತಮ್ಮ ಜಾತ್ಯತೀತತೆ, ಮೂಢನಂಬಿಕೆ, ಅಸ್ಪೃಶ್ಯತೆ, ದೇವದಾಸಿ ಪದ್ಧತಿ, ಗುಲಾಮಗಿರಿ ಹೀಗೆ ಅನಿಷ್ಟ ಆಚರಣೆ ತಾಂಡವಾಡುವ ಕಾಲದಲ್ಲಿ ಅವುಗಳನ್ನು ಹಿಮ್ಮೆಟ್ಟಿಸಲು ಮುಂದೆ ಹೆಜ್ಜೆ ಇಟ್ಟವರು. ಶಿಕ್ಷಣದಿಂದ ಸ್ವಾತಂತ್ರ್ಯರಾಗಿ ಸಂಘಟನೆಯಿಂದ ಪ್ರಗತಿ ಹೊಂದಿ, ಇದು ಈ ಸಂತ ಸುಧಾರಕನ ಪ್ರಮುಖವಾದ ಸಂದೇಶ ಮತ್ತು ಚಳುವಳಿ. ಸರಿಯಾದ ಸಮಯದಲ್ಲಿ ಸಂಸ್ಕೃತ ಅಭ್ಯಾಸ, ಧರ್ಮಗ್ರಂಥಗಳ ಜ್ಞಾನ, ರಾಮಾಯಣ ಸೇರಿದಂತೆ ಜ್ಞಾನವನ್ನು ಪಡೆದವರು ಗುರುಗಳು. ತಮ್ಮ ಬಾಲ್ಯದಲ್ಲಿ ಶ್ರೀರಾಮನ್ ಹಾಸನ್ ಎಂಬ ಗುರುಗಳ ಸಹಾಯದಲ್ಲಿ ಇವರು ತಮ್ಮ ಅಗತ್ಯ ಶಿಕ್ಷಣವನ್ನು ಪಡೆದರು. ಆನಂತರ ತಮ್ಮ ಆಧ್ಯಾತ್ಮ ಶಿಕ್ಷಣ, ಭೌತಿಕ ಶಿಕ್ಷಣ, ವೈದಿಕ, ಜ್ಯೋತಿಷ್ಯ ಶಾಸ್ತ್ರ ಹೀಗೆ ಸಕಲ ವಿದ್ಯೆಯನ್ನು ಕಲಿತು ಆಧ್ಯಾತ್ಮ ಗುರುವಾದವರು ನಾರಾಯಣ ಗುರುಗಳು. ಸಮಾಜದ ಜನರೊಂದಿಗೆ ಬೆರೆತು ಸಾಮಾನ್ಯ ಜನರ ಬದುಕನ್ನು ಅರಿತು ಅವುಗಳ ವಿರುದ್ಧ ಹೋರಾಡಲಿಕ್ಕೆ ಅವರು ಅಂದರೆ ಆಸಕ್ತರಾದರು. ನಮ್ಮ ಕರಾವಳಿ ಭಾಗದ ಬಿಲ್ಲವರಲ್ಲಿ ಎಂದಿಗೂ ನಾರಾಯಣ ಗುರುಗಳು ಆರಾಧ್ಯ ದೇವ. ಮಂಗಳೂರು ಕುದ್ರೋಳಿ ದೇವಸ್ಥಾನಕ್ಕೆ ಹೋದವರಿಗೆ ಅಥವಾ ಆ ದೇಗುಲದ ಹೆಸರು ಕೇಳಿದಾಗ ನಮಗೆ ನಾರಾಯಣ ಗುರುಗಳ ನೆನಪಾಗದೇ ಇರೋದು. ಅಲ್ಲದೆ
ಸಾಹುಕಾರ ಕೊರಗಪ್ಪ ಅವರ ನೇತೃತ್ವದಲ್ಲಿ 1908ರಲ್ಲಿ ಅವರು ಕುದ್ರೋಳಿ ದೇವಸ್ಥಾನದ ನಿರ್ಮಾಣಕ್ಕೆ ಮುಂದಡಿ ಇಟ್ಟವರು. ಗೋಕರ್ಣ ಕ್ಷೇತ್ರದಲ್ಲಿ ನಮ್ಮ ಬಿಲ್ಲವ ಜನಾಂಗದ ಹಿರಿಯರೊಬ್ಬರ ಸ್ವಾಭಿಮಾನಕ್ಕೆ ಬಂದ ಧಕ್ಕೆ ಕುದ್ರೋಳಿ ಗೋಕರ್ಣ ಕ್ಷೇತ್ರ ಆಗಲು ಕಾರಣವಾಯಿತು ಎಂಬುದು ಇತಿಹಾಸ. ಸಾಮಾಜಿಕ ಸಮಸ್ಯೆಗಳೇ ಸಾಗರವಾಗಿದ್ದ ಆ ಕಾಲದಲ್ಲಿ ನಾರಾಯಣ ಗುರುಗಳ ಪ್ರಭಾವ ಕರಾವಳಿಯಲ್ಲೂ ಆಯಿತು. ಇಂದು ಜಾತಿ ಧರ್ಮ ಭೇದ ಬಿಟ್ಟು ಎಲ್ಲರೂ ಗುರುಗಳನ್ನು ಆರಾಧಿಸುತ್ತಿದ್ದಾರೆ. ಇದು ಅವರ ಸಾಮಾಜಿಕ ಚಿಂತನೆಗೆ ಸಿಕ್ಕ ಮನ್ನಣೆ ಮತ್ತು ಗೌರವ. ಗುರುಗಳು ಕೇವಲ ನಾರಾಯಣ ಗುರುಗಳು ಕೇವಲ ಶಕ್ತಿ ಪ್ರದರ್ಶನ ಅಂದರೆ ಜಾತಿ ಮತ ಬೇರೆ. ಈಗ ನಾವು ಈ ಕಾಲದಲ್ಲಿ ನಾವು ಮಾತಾಡ್ತೇವೆ ಅಂದರೆ ಯೂತ್ ಫಾರ್ ಚೇಂಜ್ ಅಂತ ನಾವು ಹೇಳ್ತೇವೆ. ನಾರಾಯಣ ಗುರುಗಳು ಬದಲಾವಣೆಯ ಪ್ರೇರಕ ಶಕ್ತಿ. ಅವರು ಆ ಶತಮಾನಗಳ ಹಿಂದೆಯೇ ಅಂದರೆ ಶೋಷಿತ ವರ್ಗಗಳ ವಿರುದ್ಧ ಹೋರಾಡಿದವರು. ಅಂದರೆ ಎಲ್ಲರಿಗೂ ದೇವಾಲಯಗಳನ್ನು ತೆರೆದವರು. ಒಂದೇ ಜಾತಿ, ಒಂದೇ ಮತ, ಒಂದೇ ಧರ್ಮ, ಮಾನವತೆಯೇ ದೇವರು ಎಂದು ಘೋಷಿಸಿದವರು. ನಾರಾಯಣ ಗುರು ಕೇವಲ ಪೂಜೆ ವ್ಯಕ್ತಿಯಲ್ಲ, ಅವರು ನಮಗೆ ಜೀವನದ ಪ್ರೇರಕ ಶಕ್ತಿ. ಅಂದರೆ ಒಂದು ವಾಕ್ಯ ಇದೆ, ಸಂಸ್ಕಾರವಿಲ್ಲದ ಧರ್ಮ ದುರಾಸೆಕ್ಕಿಂತ ಕೀಳು. ಎಷ್ಟು ಶಕ್ತಿಯುತವಾದ ಮಾತು. ಧರ್ಮದ ಹೆಸರಲ್ಲಿ ದ್ವೇಷ ಮಾಡುವ ಜನರಿಗೆ ಅದು ನಿದರ್ಶನವಾಗಬೇಕು. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆಚರಣೆ ಇದು ಕೇವಲ ಆಚರಣೆಯಲ್ಲ, ಇದು ಆತ್ಮ ಪರಿಶೀಲನಾ ದಿನ. ಸಮಾಜಮುಖಿ ಹೆಜ್ಜೆ ಇಡುವಂಥ ಯುವಕರಿಗೆ ದಾರಿ ತೋರಿಸುವ ದೀಪದ ದಿನ. ನಾವೆಲ್ಲರೂ ನಾರಾಯಣ ಗುರುಗಳ ಆದರ್ಶವನ್ನು ಅಳವಡಿಸುವುದರ ಮೂಲಕ ಅವರ ಬದುಕಿಗೆ ನಿಜವಾದ ಅರ್ಥದಲ್ಲಿ ಗೌರವ ಸಲ್ಲಿಸೋಣ. ಮಾನವತೆಯೇ ಸರ್ವತೋಮ ಧರ್ಮ ಎಂದು ಹೇಳುತ್ತಾ ಈ ಸಂದೇಶವನ್ನು ನಮ್ಮ ಬಾಳಲ್ಲಿ ನಾವು ಅಳವಡಿಸಿಕೊಳ್ಳು ಎಂದು ಹೇಳುತ್ತಾ, ನನಗೆ ಅವಕಾಶ ಕಲ್ಪಿಸಿಕೊಟ್ಟಂಥ ಎಲ್ಲ ಸಂಘದ ಪದಾಧಿಕಾರಿಗಳಿಗೂ ಹೃತ್ಪೂರ್ವಕ ಧನ್ಯವಾದ. ಹಾಗೆ ಕಾರ್ಯಕ್ರಮವನ್ನು ಆಲಿಸಿದ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಒಂದಷ್ಟು ಸಾರವನ್ನು ಅರ್ಹಿದ ಸುಜಾತ ಬಿ ಕನೀರ್ತೋಟ, ಗ್ರಂಥಪಾಲಕರು ಗೋವಿಂದಾಸ್ ಕಾಲೇಜು ಸುರತ್ಕಲ್, ನಿಮಗೆ ವಂದನೆಗಳು. ನನ್ನ ದುಂಬಾಗ ಮಿತ್ತರ್ಮೆದ ಚಾವಡುಲ್ಲಿರು ಶ್ರೀ ಪ್ರಭಾಕರ ನಿವೃತ್ತ ಸೇನಾನಿ ಮ್ಯಾನೇಜರ್ ಫೋರ್ಸ್ ಆ್ಯಂಡ್ ಸೇಫ್ಟಿ ಪಾಂಡೇಶ್ವರ ಅರೆನ ಪಾತ್ಯರಾಗ ಇತ್ತಕ್ಕೆ ಬಿ ಕೊಂಡೆ ಅಪನ ಪೊರ್ತು. ಎಲ್ಲ ಹಿರಿಯರು ಒಂದೊಂದು ವಿಷಯವನ್ನು ಬ್ರಹ್ಮಶ್ರೀ ನಾರಾಯಣ ಗುರುಗಳ ವಿಷಯವನ್ನು ಎಲ್ಲರೂ ಸಂಕ್ಷಿಪ್ತವಾಗಿ ತಿಳಿಸಿದ್ದಾರೆ. ಅದೇ ರೀತಿ ಮಕ್ಕಳ ವಿದ್ಯಾಭ್ಯಾಸ ಬಗ್ಗೆ, ಮಕ್ಕಳು ಮನೆಯಲ್ಲಿ ಹೇಗೆ ಇರಬೇಕು ಆ ರೀತಿಯಾದ, ಮತ್ತು ಈ ಬಿಲ್ಲವ ಸಂಘದ ಒಂದು ಹೊಸ ಜಾಗವನ್ನು ಖರೀದಿ ಮಾಡಿದ್ದಾರೆ ಈ ಸಂಘದ ಪದಾಧಿಕಾರಿಗಳು ಹಾಗೂ ನೂತನ ಮತ್ತು ಪುರಾಣ ಪದಾಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ನನಗೆ ಇಲ್ಲಿ ಸೇರಿರುವ ಎಲ್ಲ ಭಕ್ತರಿಗೆ ನಾನೊಂದು ಮನವಿನ ಹೇಳಲು ಇಷ್ಟಪಡ್ತಾಯಿದ್ದೀನಿ. ಎಲ್ಲರೂ ಮಕ್ಕಳು ಮನೆಯಲ್ಲಿ ಹೇಗೆ ಇರ್ತಂತ ಎಲ್ಲ ತಂದೆ ತಾಯಿಗೆ ಗೊತ್ತಿದೆ. ಆದರೆ ಎಲ್ಲರೂ ಮೊಬೈಲಿ ಬ್ಯುಸಿ ಇರ್ತಾರೆ. ನಮ್ಮ ಮೊಬೈಲ್ ನಮಗೋಸ್ಕರ ಮಾತ್ರ ನೀವು ಯೂಸ್ ಮಾಡಬೇಕತ್ತನಹ ಯೂಸ್ ಮಾಡಲೇಬಾರದು. ಯಾಕೆಂದರೆ ಈಗಿನ ಕಾಲ ನಿಮಗೆಲ್ಲ ತಿಳಿದಿರುವ ವಿಷಯ. ಬಂಧುಗಳೇ, ನಾನು 10ನೇ ಕ್ಲಾಸಿನಿಂದ ಎಲ್ಲ ಮಕ್ಕಳಿಗೊಂದು ಸೂಚನೆ ಹೇಳ್ತೇನೆ. 10ನೇ ಕ್ಲಾಸಿಂದಲೇ ವಿದ್ಯಾಭ್ಯಾಸವನ್ನು ಮಾಡಿ ಗೌರ್ಮೆಂಟ್ ಜಾಬನ್ನು ಒಂದು ಹುದ್ದೆಯನ್ನು ಸೇರಿರುವ ಒಂದು ಹಣವನ್ನು ಇಡಬೇಕು ನೀವೆಲ್ಲರೂ. ನಾವು ಆಲೋಚನೆ ಮಾಡ್ತೇವೆ, PUC ಮಾಡ್ತೇವೆ, ಡಿಗ್ರಿ ಮಾಡಿ ಆನಂತರ ಒಂದು ವಿದ್ಯಾಭ್ಯಾಸ ಹುಡುಕುವ ಪ್ರಯತ್ನ ಮಾಡ್ತೇನೆ. ಇದು ಎಲ್ಲವೂ ತಪ್ಪು ಬಂಧುಗಳೇ. ಯಾವತ್ತೂ 10ನೇ ಕ್ಲಾಸ್ ಪಾಸ್ ಆದ ಕೂಡಲೇ ನೀವು ಒಂದು ವಿದ್ಯಾಭ್ಯಾಸ ನಡೀಬೇಕು. ಬಂಧುಗಳೇ, ಹಿಂದೂ ಬಾಂಧವರೇ, ಈ ಬ್ರಹ್ಮಶ್ರೀ ಗುರು ನಾರಾಯಣ ದೇವರ 150-200 ವರ್ಷಗಳಿಂದ ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ಮತ ಅಂತ ಆ ಗುರುಗಳೇ ಅಲ್ಲಿಂದಲೇ ಪ್ರಯಾಣ ಮಾಡಿದ್ದಾರೆ. ಇಷ್ಟರವರೆಗೆ ಎಲ್ಲ ಧರ್ಮ ಸಾಂಸ್ಕೃತಿಕ ಸಂಘ ಪರಿವಾರ ಇದನ್ನೇ ನಡ್ಕೊಂಡು ಬರ್ತಾ ಉಂಟು. ನಮಗೆ ಒಂದು ಅರ್ಥ ಆಗಬೇಕು, ನಾವೆಲ್ಲ ಇದೆಲ್ಲ ಯಾಕೆ ಮಾಡ್ತಿದ್ದೇವೆ, ಯಾಕೆ ಇದೊಂದು ಪರಿಶ್ರಮ ಮಾಡ್ತಾಯಿದ್ದಾರೆ ಎಲ್ಲರೂ ಸೇರಿ. ಬಂಧುಗಳೇ, ಜಾತಿ ಒಂದೇ, ಎಲ್ರಿಗೂ ಜಾತಿ ಬೇಕೇ ಬೇಕು. ಆದರೆ ನಮ್ಮ ಹಿಂದುತ್ವವನ್ನು ಒಗ್ಗೂಟಕ್ಕೆ ಬೇಕಾಗಿ ಎಲ್ಲ ಕ್ರಮಗಳು ನಡ್ತಾ ಇದೆ, ಎಲ್ರಿಗೂ ಗೊತ್ತಿರುವ ವಿಷಯ. ಹಿಂದೂ ಬಾಂಧವರು ಯಾವಾಗ ಒಂದಾಗಿ ಜೀವನ ಮಾಡಲು ಸಾಧ್ಯವೋ ಅವತ್ತೇ ನಮ್ಮ ಒಂದು ಅಖಂಡ ಭಾರತವಾಗಿ ಉಳಿಯಲು ಸಾಧ್ಯ. ನಿಮಗೆಲ್ಲ ಗೊತ್ತಿರುವ ಬಂಧುಗಳೇ, ಇದೇ ಬರುವ ವರ್ಷ ಆಗಸ್ಟ್
2026ರಂದು ಅಖಂಡ ಭಾರತ ದಿನವನ್ನು ಇಡೀ ದೇಶವು ಆಚರಿಸ್ತದೆ. ನಿಮಗೆ ಗೊತ್ತಿರಕು ಬಂದಮೇಲೆ ಅದಕ್ಕೆಲ್ಲ ನಿಮ್ಮ ಸಹಕಾರ ನಮಗೆ, ನಮ್ಮ ಹಿಂದೂ ಬಾಂಧವರಿಗೆ, ಎಲ್ಲರೂ ಹಿಂದೂ ಬಾಂಧವರು ಸೇರಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ, ಯಾವುದೇ ನೇಮೋತ್ಸವ ಆಗಲಿ, ಎಲ್ಲಿ ಆದರೂ ಎಲ್ಲ ಬಂಧುಗಳು ಸೇರಿ ಸಂಘ ಪರಿವಾರದಲ್ಲಿ ಕೆಲಸ ಮಾಡಿ ಸಂಘವನ್ನು ದೊಡ್ಡ ಒಂದು ರೀತಿಯಲ್ಲಿ ನಡೆಸಬೇಕಂತ ನಿಮ್ಮಲ್ಲೆಲ್ಲರ ಹತ್ರ ನಾನು ಕೈ ಮುಗಿಲ್ತಿ ಬೇಡಿಕೊಳ್ತಿದ್ದೇನೆ. ಇದೆರಡು ಮಾತುಗಳನ್ನು ಹೇಳುತ್ತಾ ನಾನು ಎರಡನ್ನು ಮುಗಿಸ್ತೇನೆ. ವಂದನೆಗಳು. ಇಂದಿನ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಬಂದಂತಹ ಭಾರತ ಮಾತೆಯ ಸೇವೆಯನ್ನು ಮಾಡಿದಂತಹ ನಿವೃತ್ತ ಸೇನಾನಿ ಮ್ಯಾನೇಜರ್ ಫೋರ್ಸ್ ಆ್ಯಂಡ್ ಸೇಫ್ಟಿ ಪಾಂಡೇಶ್ವರ ತಮಗೆ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇದೀಗ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ನಮ್ಮ ಅತಿಥಿಗಳು ಶ್ರೀಯುತ ಪ್ರಭಾಕರ ತಾವು ನಿರ್ಗಮಿಸಲು 71ನೇ ಜನ್ಮದಿನಾಚರಣೆ ಅಂಗವಾಗಿ ಈ ಸಂಸ್ಥೆಯಲ್ಲಿ ಶಾಲಾ ವಿಭಾಗ, ಪ್ರೌಢಶಾಲೆ ಹಾಗೂ ಸಾರ್ವಜನಿಕ ವಿಭಾಗ, ಕಾಲೇಜು ವಿಭಾಗ, ಪ್ರಾಥಮಿಕ ವಿಭಾಗಗಳಲ್ಲಿ ಹಲವಾರು ಸಾಂಸ್ಕೃತಿಕ ಸ್ಪರ್ಧೆಗಳು ಏರ್ಪಟ್ಟಿರುತ್ತದೆ. ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ವಿಜೇತರಾದಂತಹ ಎಲ್ಲ ವಿಜೇತರಿಗೂ ಈ ಒಂದು ವೇದಿಕೆಯಲ್ಲಿ ಇದೀಗ ಬಹುಮಾನ ವಿತರಣೆಯಾಗುವಂತಹ ಈ ಹೊತ್ತು ಈ ಬಹುಮಾನದ ಪಟ್ಟಿಯನ್ನು ನಮ್ಮ ಸಾಂಸ್ಕೃತಿಕ ಸಂಚಾಲಕರಾದಂತಹ ಶ್ರೀಯುತ ಜೀವನ್ ಕೊಲ್ಯ ತಾವು ವಾಚಿಸಬೇಕಾಗಿ ವಿನಂತಿಯನ್ನು ಮಾಡುತ್ತಾ, ಇದೀಗ ವಿಜೇತರು ಆದಷ್ಟು ಬೇಗ ವೇದಿಕೆಗೆ ಆಗಮಿಸಿ ಅತಿಥಿಗಳಿಂದ ತಮ್ಮ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡುತ್ತಿದ್ದೇವೆ. ಗುರುಭ್ಯೋ ನಮಃ. ದಿನಾಂಕ 31/8/2025 ನಡೆದ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನ ಕೊಡುವ ಸಮಯ. ಮೊದಲಿಗೆ LKG, UKG ಮತ್ತು ಅಂಗನವಾಡಿ ವಿಭಾಗ. ಈಗಾಗಲೇ ಸ್ಪರ್ಧಾ ವಿಜೇತರು ಯಾರು ಅಂತ ನಿಮಗೆ ತಿಳಿದಿದೆ. ಸೊ ಮೊದಲನೇದಾಗಿ LKG, UKG ಮತ್ತು ಅಂಗನವಾಡಿ ವಿಭಾಗದ ಎಲ್ಲ ಮಕ್ಕಳು ಎದುರು ಬಂದು ನಿಲ್ಲಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. LKG, UKG ಮತ್ತು ಅಂಗನವಾಡಿ ವಿಭಾಗದ ಎಲ್ಲ ಮಕ್ಕಳು ಎದುರು ಬಂದು ನಿಲ್ಲಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಮೊದಲಿಗೆ LKG, UKG ಮತ್ತು ಅಂಗನವಾಡಿ ವಿಭಾಗದಲ್ಲಿ ಚಿತ್ರಕಲೆ ಸ್ಪರ್ಧೆ. ಮೊದಲ ಬಹುಮಾನ ಧೀರಜ್, UKG, ಭಗವತಿ ಶಾಲೆ. ಸಹಿಸಬೇಕಾಗಿ ವಿನಂತಿಸುತ್ತಾ ಇದ್ದೇವೆ. ಧೀರಜ್ ಮೊದಲ ಬಹುಮಾನ, ಭಗವತಿ ಶಾಲೆ. ದಯವಿಟ್ಟು ಬಹುಮಾನ ವಿಜೇತರಿಲ್ಲದಿದ್ದರೆ ಅವರ ಮನೆಯವರು ಬಂದು ಸ್ವೀಕರಿಸಬಹುದು. ಬಹುಮಾನ ವಿಜೇತರಿಲ್ಲದಿದ್ದರೆ ಅವರ ಮನೆಯವರು ಬಂದು ಸ್ವೀಕರಿಸಬಹುದು. ಮಕ್ಕಳು ಆದಷ್ಟು ಬೇಗ ಈ ಒಂದು ವೇದಿಕೆಗೆ ಆಗಮಿಸಿ ಬಹುಮಾನ. UKG, ಭಗವತಿ ಶಾಲೆ ಅವರ ಬದಲು ಬೇರೆಯವರು ತಗೊಳ್ಳಿ. ದಯವಿಟ್ಟು ಮನೆಯವರು ಅಥವಾ ಶಾಲೆಯವರು ಇದು ತಗೊಳ್ಬಹುದು. ದ್ವಿತೀಯ ಬಹುಮಾನ ಲೌಕ್ಯ ಬಿ ಬಂಗೇರ, ಪರಿಜ್ಞಾನ ಶಾಲೆ. ದ್ವಿತೀಯ ಬಹುಮಾನ ಲೌಕ್ಯ ಬಿ ಬಂಗೇರ, ಪರಿಜ್ಞಾನ ಶಾಲೆ. ತೃತೀಯ ಬಹುಮಾನ ಋದ್ವಿ, ಪರಿಜ್ಞಾನ ಶಾಲೆ. ತೃತೀಯ ಬಹುಮಾನ ಋದ್ವಿ, ಪರಿಜ್ಞಾನ ಶಾಲೆ. ಭಕ್ತಿಗೀತೆ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನ ಮೋಹಿಷಾ ಎ ಸುವರ್ಣ, ಪರಿಜ್ಞಾನ. ಭಕ್ತಿಗೀತೆ ಸ್ಪರ್ಧೆ ಮೊದಲ ಬಹುಮಾನ ಮೋಹಿಷಾ ಎ ಸುವರ್ಣ, ಪರಿಜ್ಞಾನ. ದ್ವಿತೀಯ ಬಹುಮಾನ ಹಂಸಿಕಾ, ಭಗವತಿ ಶಾಲೆ. ದ್ವಿತೀಯ ಬಹುಮಾನ ಹಂಸಿಕಾ, ಭಗವತಿ ಶಾಲೆ. ಹಂಸಿಕಾ, ಭಗವತಿ ಶಾಲೆ. ತೃತೀಯ ಬಹುಮಾನ ದಕ್ಷ್, ಭಗವತಿ ಶಾಲೆ. ತೃತೀಯ ಬಹುಮಾನ ದಕ್ಷ್, ಭಗವತಿ ಶಾಲೆ. ಹಂಸಿಕಾ ದ್ವಿತೀಯ. ತೃತೀಯ ದಕ್ಷ್, ಭಗವತಿ ಶಾಲೆ. ತೃತೀಯ ದಕ್ಷ್, ದಕ್ಷ್, ಭಗವತಿ ಶಾಲೆ. ಛದ್ಮವೇಷ ಸ್ಪರ್ಧೆ ಮೊದಲ ಬಹುಮಾನ. ಮುಂದಿನ ಬಹುಮಾನವನ್ನು ಸೋಮೇಶ್ವರ ಪುರಸಭೆಯ ಉಪಾಧ್ಯಕ್ಷರಾದಂಥ ಶ್ರೀಯುತ ರವಿಶಂಕರ್ ತಾವು ನೀಡಿ ವಿಜೇತರನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಛದ್ಮವೇಷ ಸ್ಪರ್ಧೆ ಮೊದಲ ಬಹುಮಾನ ಶ್ರೀಯಾ ಶೆಟ್ಟಿ, ಬೀರಿ, ಅಂಗನವಾಡಿ. ಶ್ರೀಯಾ ಶೆಟ್ಟಿ, ಬೀರಿ, ಅಂಗನವಾಡಿ. ದ್ವಿತೀಯ ಬಹುಮಾನ ಆರ್ಷಿ ಆರ್ ಅಂಚನ್, ಪರಿಜ್ಞಾನ. ದ್ವಿತೀಯ ಬಹುಮಾನ ಆರ್ಷಿ ಆರ್ ಅಂಚನ್, ಪರಿಜ್ಞಾನ ಶಾಲೆ.
ತೃತೀಯ ಬಹುಮಾನ ಆನ್ವಿ ಪರಿಜ್ಞಾನ ಶಾಲೆ. ತೃತೀಯ ಬಹುಮಾನ ಆನ್ವಿ ಪರಿಜ್ಞಾನ ಶಾಲೆ. ಚಿಕ್ಕ ಮಕ್ಕಳ ನಿಟ್ಟಿನಲ್ಲಿ ಛದ್ಮವೇಷೆಯಲ್ಲಿ 4 ಮಕ್ಕಳಿಗೆ ನಾವು ಪ್ರೋತ್ಸಾಹಕ ಬಹುಮಾನವನ್ನು ಕೊಡ್ತಾ ಇದ್ದೇವೆ. ಪ್ರೋತ್ಸಾಹಕ ಬಹುಮಾನ ಪಡೆದವರು ಮಹರ್ಷ್ ಆರ್ ಉಚ್ಚಿಲ ಬೋವಿ ಶಾಲೆ. ಮಹರ್ಷ್ ಆರ್ ಉಚ್ಚಿಲ ಬೋವಿ ಶಾಲೆ. ಧ್ರುವಿ ಎಸ್ ಕೆ ಭಗವತಿ ಶಾಲೆ. ಧ್ರುವಿ ಎಸ್ ಕೆ ಭಗವತಿ ಶಾಲೆ. ದಕ್ಷ್ ಪರಿಜ್ಞಾನ ಶಾಲೆ. ದಕ್ಷ್ ಪರಿಜ್ಞಾನ ಶಾಲೆ. ವಿಜೇತ ಮಕ್ಕಳು ವೇದಿಕೆಯ ಕೆಳಭಾಗದಲ್ಲಿ ಪರಿಜ್ಞಾನ ಶಾಲೆ ತಯಾರಾಗಿರಬೇಕಾಗಿ ವಿನಂತಿ. ಯದ್ವಿಕ್ ಪರಿಜ್ಞಾನ ಶಾಲೆ. ದಾದಿ ಬುಧರ್ ಬುಧರ್ ದಾದಿ ಯದ್ವಿಕ್ ಯದ್ವಿಕ ಧನ್ಯವಾದಗಳು. ಅಂಗನವಾಡಿ UKG ವಿಭಾಗ. ಮುಂದಿನ ವಿಭಾಗ ಕಿರಿಯ ಪ್ರಾಥಮಿಕ 1ರಿಂದ 4ನೇ ತರಗತಿ. 1ರಿಂದ 4ನೇ ತರಗತಿಯ ಮಕ್ಕಳು ದಯವಿಟ್ಟು ಎದುರು ಬರಬೇಕಾಗಿ ಕೇಳಿಕೊಡ್ತಾ ಇದ್ದಾನೆ. 1ರಿಂದ 4ನೇ ತರಗತಿ ನಿಮ್ಮ ಹೆಸರು ಹೇಳಿದಾಗ ಆದಷ್ಟು ಬೇಗ ವೇದಿಕೆಗೆ ಬಂದು ಬಹುಮಾನ ತೆಗೆದುಕೊಳ್ಬೇಕಾಗಿ ಕೇಳಿಕೊಡ್ತಾ ಇದ್ದಾನೆ. ಮೊದಲನೆಯದಾಗಿ ಚಿತ್ರಕಲೆ. ಮೊದಲ ಬಹುಮಾನ ಸಾಕ್ಷಿ ಎಸ್ 4ನೇ ತರಗತಿ ವಿಶ್ವಮಂಗಳ ಸಾಳೆ. ಸಾಕ್ಷಿ ಎಸ್ 4ನೇ ತರಗತಿ ವಿಶ್ವಮಂಗಳ. ದ್ವಿತೀಯ ಬಹುಮಾನ ಶಾನ್ವಿ ಪಿ ಸನಿಲ್ 3ನೇ ತರಗತಿ ರಾಷ್ಟ್ರೋತ್ಥಾನ. ವಿದ್ಯಾರ್ಥಿಗಳು ಇಲ್ಲದಿದ್ದರೆ ಮನೆಯವರು. ದ್ವಿತೀಯ ಬಹುಮಾನ ಶಾನ್ವಿ ಪಿ ಸನಿಲ್. 3ನೇ ಬಹುಮಾನ ರಿಷಬ್ ಬಂಗೇರ 2ನೇ ತರಗತಿ ಉಚ್ಚಿಲ ಬೋವಿ ಶಾಲೆ. ರಿಷಬ್ ಬಂಗೇರ 2ನೇ ತರಗತಿ ಉಚ್ಚಿಲ ಬೋವಿ ಶಾಲೆ. ಮುಂದಿನದು ಚಿತ್ರಕಲೆಯಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ಮಕ್ಕಳು ಭಾಗವಹಿಸಿರುವುದರಿಂದ ನಾವು 10 ಮಕ್ಕಳಿಗೆ ಪ್ರೋತ್ಸಾಹಕ ಬಹುಮಾನವನ್ನು ಕೂಡ ಕೊಡ್ತಾ ಇದ್ದೇವೆ. ಪ್ರೋತ್ಸಾಹಕ ಬಹುಮಾನ ಪಡೆದವರು ಧನ್ವಿ ಶೆಟ್ಟಿ 2ನೇ ತರಗತಿ ಉಚ್ಚಿಲ ಬೋವಿ ಶಾಲೆ. ಧನ್ವಿ ಶೆಟ್ಟಿ. ಚಹನಾ 3ನೇ ತರಗತಿ ಭಗವತಿ ಶಾಲೆ. ಚಹನಾ 3ನೇ ತರಗತಿ. ಅದ್ವಿಕಾ ಎಸ್ ಶೆಟ್ಟಿ 3ನೇ ತರಗತಿ ಆಸಿಸಿ ಶಾಲೆ. ಅದ್ವಿಕಾ ಎಸ್ ಶೆಟ್ಟಿ 3ನೇ ತರಗತಿ. ಗಹನ 3ನೇ ತರಗತಿ ಪರಿಜ್ಞಾನ. ಗಹನ 3ನೇ ತರಗತಿ ಪರಿಜ್ಞಾನ. ಶಾನ್ವಿ ಎನ್ ಗಟ್ಟಿ 3ನೇ ತರಗತಿ ಪರಿಜ್ಞಾನ. ಶಾನ್ವಿ ಎನ್ ಗಟ್ಟಿ 3ನೇ ತರಗತಿ ಪರಿಜ್ಞಾನ. ಶನಾಯ ಜಿ 3ನೇ ತರಗತಿ ಭಗವತಿ. ಶನಾಯ ಜಿ 3ನೇ ತರಗತಿ ಭಗವತಿ. ಶನಾಯ ಜಿ. ಮೃಣಾಲಿ 4ನೇ ತರಗತಿ ಶಾರದಾ ನಿಕೇತನ. ಮೃಣಾಲಿ 4ನೇ ತರಗತಿ ಶಾರದಾ ನಿಕೇತನ. ಪೂರ್ವಿಕಾ ಜೆ ಕುಲಾಲ್ 4ನೇ ತರಗತಿ ಆಸಿಸಿ ಶಾಲೆ. ಪೂರ್ವಿಕಾ ಜೆ ಕುಲಾಲ್. ಆದ್ಯಲಕ್ಷ್ಮಿ 4ನೇ ತರಗತಿ ರಾಷ್ಟ್ರೋತ್ಥಾನ ಶಾಲೆ. ಆದ್ಯಲಕ್ಷ್ಮಿ 4ನೇ ತರಗತಿ ರಾಷ್ಟ್ರೋತ್ಥಾನ ಶಾಲೆ. ಪ್ರಿಯಾಂಶ್ 4ನೇ ತರಗತಿ ಪರಿಜ್ಞಾನ ಶಾಲೆ. ಪ್ರಿಯಾಂಶ್ 4ನೇ ತರಗತಿ ಪರಿಜ್ಞಾನ ಶಾಲೆ. ಸುಲ್ಮೆಲು ನನ್ನ ದುಂಬತ್ತಾದ ಶ್ರೀ ಜಯರಾಮ ಇರ ಗೋಕರ್ಣತ ಕೋಆಪರೇಟಿವ್ ಬ್ಯಾಂಕ್ದ ಒತ್ತುಗುರ್ಕರ್ಲು ಈ ಶ್ರೀ ಜಯರಾಮ್ ಇರು ಈ ನಾಮನ್ನು ಪಟ್ಟೋಡು ಬಣ್ಣದ ಭಿನ್ನ ಮೆಲ್ತು. ಭಕ್ತಿಗೀತೆ ಸ್ಪರ್ಧೆ. ಮೊದಲ ಬಹುಮಾನ ಮಹಿತ್ ಪಿ ಉಳ್ಳಾಲ್ 3ನೇ ತರಗತಿ ಉಚ್ಚಿಲ ಬೋವಿ ಶಾಲೆ. ಮಹಿತ್ ಪಿ ಉಳ್ಳಾಲ್ 3ನೇ ತರಗತಿ ಉಚ್ಚಿಲ ಬೋವಿ ಶಾಲೆ. ಇನ್ನೊಬ್ಬರು ಮೊದಲ ಬಹುಮಾನ ಪಡೆದವರು ನಮಸ್ಯ 4ನೇ ತರಗತಿ ಪರಿಜ್ಞಾನ ಶಾಲೆ. ನಮಸ್ಯ 4ನೇ ತರಗತಿ ಪರಿಜ್ಞಾನ ಶಾಲೆ ಮೊದಲ ಬಹುಮಾನ. ದ್ವಿತೀಯ ಬಹುಮಾನ ಪೂರ್ವಿ ಕಲ್ನಾಡ್ 2ನೇ ತರಗತಿ ರಾಷ್ಟ್ರೋತ್ಥಾನ ಶಾಲೆ. ದ್ವಿತೀಯ ಬಹುಮಾನ ಪೂರ್ವಿ ಕಲ್ನಾಡ್ 2ನೇ ತರಗತಿ ರಾಷ್ಟ್ರೋತ್ಥಾನ. 3ನೇ ಬಹುಮಾನ ಋದ್ವಿ ರಾಜೇಶ್ 3ನೇ ತರಗತಿ ಪರಿಜ್ಞಾನ ಶಾಲೆ. ಋದ್ವಿ ರಾಜೇಶ್ 3ನೇ ತರಗತಿ ಪರಿಜ್ಞಾನ ಶಾಲೆ.
ಛದ್ಮವೇಷ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನ ಹಂಸಿಕಾ 4ನೇ ತರಗತಿ ಪರಿಜ್ಞಾನ ಶಾಲೆ. ಹಂಸಿಕಾ 4ನೇ ತರಗತಿ ಪರಿಜ್ಞಾನ ಶಾಲೆ. 2ನೇ ಬಹುಮಾನ ಆನ್ವಿ ಜಿ ಶೆಟ್ಟಿ 4ನೇ ತರಗತಿ ಪರಿಜ್ಞಾನ. ಆನ್ವಿ ಜಿ ಶೆಟ್ಟಿ 4ನೇ ತರಗತಿ ಪರಿಜ್ಞಾನ. 3ನೇ ಬಹುಮಾನ ಇಬ್ಬರು ಪಡ್ಕೊಂಡಿದ್ದಾರೆ. ಶ್ರುತಾಂಜನ್ ಮೊದಲ ತರಗತಿ ರಾಷ್ಟ್ರೋತ್ಥಾನ್. ಶ್ರುತಾಂಜನ್ ಮೊದಲ ತರಗತಿ ರಾಷ್ಟ್ರೋತ್ಥಾನ್. ಲವಿತ್ ಮೊದಲ ತರಗತಿ ರಾಷ್ಟ್ರೋತ್ಥಾನ್. ಶ್ರುತಾಂಜನ್ ಇದನ್ನ ಕೈಟುಂಡಕ್ಕೆ ಶ್ರುತಾಂಜನ್. ಇದೀಗ ಹಿರಿಯ ಪ್ರಾಥಮಿಕ ವಿಭಾಗ 5ರಿಂದ 7 ಸೊಲ್ಮೆಲು ನನ್ನ ದುಂಬತ್ತಾದ ಭಾರತೀಯ ತೀಯ ಸಮಾಜ ಉಳ್ಳಾಲಂದಿತ ಗುರುಕಾರ್ಲು ಶ್ರೀ ಜಯಂತ್ ಕೊಂಡನ ಈರು ಇನಾಮನು ಪಟ್ಟೋಡು ಪಣದ ಭಿನ್ನ. 5ರಿಂದ 7ನೇ ತರಗತಿಯವರು ಆದಷ್ಟು ಮುಂದೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. 5ರಿಂದ 7 ವಿಭಾಗ. ಚಿತ್ರಕಲೆಯಲ್ಲಿ ಮೊದಲ ಬಹುಮಾನ ಶ್ರೀವಸ್ತ ಎಂ ಪಂಡಿತ್ 7ನೇ ತರಗತಿ ಉಚ್ಚಿಲ ಬೋವಿ ಶಾಲೆ. ಮೊದಲ ಬಹುಮಾನ ಶ್ರೀವಸ್ತ ಎಂ ಪಂಡಿತ್ 7ನೇ ತರಗತಿ ಉಚ್ಚಿಲ ಬೋವಿ ಶಾಲೆ. ದ್ವಿತೀಯ ಬಹುಮಾನ ಆಯೇಶ್ ಎನ್ ಪಿ 7ನೇ ತರಗತಿ ಶಾರದಾ ವಿದ್ಯಾನಿಕೇತನ. 2ನೇ ಬಹುಮಾನ ಆಯೇಶ್ ಎನ್ ಪಿ 7ನೇ ತರಗತಿ ಶಾರದಾ ವಿದ್ಯಾನಿಕೇತನ. 3ನೇ ಬಹುಮಾನ ಆಯುಷ್ 5ನೇ ತರಗತಿ ಭಗವತಿ ಶಾಲೆ. ಆಯುಷ್ 5ನೇ ತರಗತಿ ಭಗವತಿ ಶಾಲೆ. ಇದರಲ್ಲಿ ಕೂಡ 100ಕ್ಕಿಂತ ಹೆಚ್ಚು ಮಕ್ಕಳು ಭಾಗವಹಿಸಿರುವುದರಿಂದ ನಾವು 10 ಮಕ್ಕಳಿಗೆ ಪ್ರೋತ್ಸಾಹಕ ಬಹುಮಾನವನ್ನು ನೀಡ್ತಾ ಇದ್ದೇವೆ. ಕಶ್ವಿ 6ನೇ ತರಗತಿ ಭಗವತಿ ಶಾಲೆ. ಕಶ್ವಿ 6ನೇ ತರಗತಿ. ದೀಪ್ತಶ್ರೀ 6ನೇ ತರಗತಿ ಭಗವತಿ ಶಾಲೆ. ದೀಪ್ತಶ್ರೀ 6ನೇ ತರಗತಿ ಭಗವತಿ ಶಾಲೆ. ಶೋಯಿಸ್ 7ನೇ ತರಗತಿ ಚಿನ್ಮಯಿ ಶಾಲೆ. ಶೋಯಿಸ್. ಮೌಲ್ಯಶ್ರೀ 7ನೇ ತರಗತಿ ರಾಷ್ಟ್ರೋತ್ಥಾನ. ಮೌಲ್ಯಶ್ರೀ 7ನೇ ತರಗತಿ ರಾಷ್ಟ್ರೋತ್ಥಾನ. ದೇವಿಶ್ 7ನೇ ತರಗತಿ ಆಸಿಸಿ ಶಾಲೆ. ದೇವಿಶ್ 7ನೇ ತರಗತಿ ಆಸಿಸಿ ಶಾಲೆ. ಚಿರಾಲಿ 7ನೇ ತರಗತಿ ಭಗವತಿ ಶಾಲೆ. ಚಿರಾಲಿ 7ನೇ ತರಗತಿ ಭಗವತಿ ಶಾಲೆ. ತೃಪ್ತಿ ಕುಂಪಲ 7ನೇ ತರಗತಿ ಕಾರ್ಮೆಲ್ ಶಾಲೆ. ತೃಪ್ತಿ ಕುಂಪಲ 7ನೇ ತರಗತಿ ಕಾರ್ಮೆಲ್ ಶಾಲೆ. ಶ್ರಿಯಾ ಆರ್ 7ನೇ ತರಗತಿ ಪರಿಜ್ಞಾನ ಶಾಲೆ. ಶ್ರಿಯಾ ಆರ್ 7ನೇ ತರಗತಿ ಪರಿಜ್ಞಾನ ಶಾಲೆ. ಸಾನ್ವಿ 7ನೇ ತರಗತಿ ಪರಿಜ್ಞಾನ ಶಾಲೆ. ಸಾನ್ವಿ 7ನೇ ತರಗತಿ ಪರಿಜ್ಞಾನ ಶಾಲೆ. ಶ್ರೇಯಸಿ ಕೆ 6ನೇ ತರಗತಿ ಪರಿಜ್ಞಾನ ಶಾಲೆ. ದಯವಿಟ್ಟು ಪೋಷಕರಿದ್ದರೆ ತಗೊಳ್ಳಿ. ಶ್ರೇಯಸಿ ಕೆ 6ನೇ ತರಗತಿ ಪುದರ್ದಾದನಿಕೆ ಅಲ್ಲ. ಸಾನ್ವಿ 7ನೇ ತರಗತಿ ಮತ್ತು ಶ್ರೇಯಸಿ ಕೆ 6ನೇ ತರಗತಿ ಪರಿಜ್ಞಾನ. ಸೊಲ್ಮೆಲು ನನ್ನ ದುಂಬತ್ತಾದ ನಮ್ಮ ಬಿಲ್ಲವ ಸಂಘದ ಅಧ್ಯಕ್ಷರ ಗೋಪಾಲ್ ಕೊಂಡನ ಈರು ಇನಾಮನು ಪಟ್ಟೋಡು ಪಣದಕ್ಕೆ ಮುಂದಿನದು 5ರಿಂದ 7 ವಿಭಾಗ ಭಕ್ತಿಗೀತೆ. ಮೊದಲ ಬಹುಮಾನ ಆತ್ಮಿಕಾ ಪದ್ಯಾನ 5ನೇ ತರಗತಿ ರಾಷ್ಟ್ರೋತ್ಥಾನ ಶಾಲೆ. ಮೊದಲ ಬಹುಮಾನ ಆತ್ಮಿಕಾ ಪದ್ಯಾನ 5ನೇ ತರಗತಿ ರಾಷ್ಟ್ರೋತ್ಥಾನ ಶಾಲೆ. ದ್ವಿತೀಯ ಬಹುಮಾನ ಸನ್ನಿಗ್ಧ್ ಉಳ್ಳಾಲ 5ನೇ ತರಗತಿ ರಾಷ್ಟ್ರೋತ್ಥಾನ ಶಾಲೆ. ಸನ್ನಿಗ್ಧ್ ಉಳ್ಳಾಲ 5ನೇ ತರಗತಿ ರಾಷ್ಟ್ರೋತ್ಥಾನ ಶಾಲೆ. 3ನೇ ಬಹುಮಾನ ಆಶ್ನಿ 7ನೇ ತರಗತಿ ಪರಿಜ್ಞಾನ ಶಾಲೆ. 3ನೇ ಬಹುಮಾನ ಆಶ್ನಿ 7ನೇ ತರಗತಿ ಪರಿಜ್ಞಾನ ಶಾಲೆ. ಛದ್ಮವೇಷ ಸ್ಪರ್ಧೆ ಮೊದಲ ಬಹುಮಾನ ಧ್ರುವಿ ಎಸ್ ಗಟ್ಟಿ 5ನೇ ತರಗತಿ ಶಾರದಾ ವಿದ್ಯಾನಿಕೇತನ. ಧ್ರುವಿ ಎಸ್ ಗಟ್ಟಿ 5ನೇ ತರಗತಿ ಶಾರದಾ ವಿದ್ಯಾನಿಕೇತನ. ದ್ವಿತೀಯ ಬಹುಮಾನ ವಂಶಿಕಾ ಎಸ್ ರೈ 6ನೇ ತರಗತಿ ಭಗವತಿ ಶಾಲೆ. ವಂಶಿಕಾ ಎಸ್ ರೈ 6ನೇ ತರಗತಿ ಭಗವತಿ ಶಾಲೆ. ತೃತೀಯ ಬಹುಮಾನ ಆಯುಷ್ 5ನೇ ತರಗತಿ ಭಗವತಿ ಶಾಲೆ. ಆಯುಷ್ 5ನೇ ತರಗತಿ ಭಗವತಿ ಶಾಲೆ. ಸುಲ್ಮೆಲು ನನ್ನ ದುಪ್ಪ
ನನ್ನ ತುಂಬತ್ತಾದ ನಾರಾಯಣಗುರು ಮಹಿಳಾ ಮಂಡಳದ ಗುರುಕಾರ್ಲು ಶ್ರೀಮತಿ ತ್ರಿವೇಣಿ ಉದಯ್ ಕುಂಪಲ ಇರು ಇನಾಮನ ಪಟ್ಟೋಡು ಬಣ್ಣದ ಭಿನ್ನ ಪ್ರೌಢಶಾಲಾ ವಿಭಾಗ 8ರಿಂದ 10, ದಯವಿಟ್ಟು 8ರಿಂದ 10 ವಿಭಾಗದ ವಿಜೇತರು ಆದಷ್ಟು ಮುಂದೆ ಬರಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದಾನೆ. ಚಿತ್ರಕಲೆಯಲ್ಲಿ ಮೊದಲ ಬಹುಮಾನವನ್ನು ಇಬ್ಬರು ಪಡ್ಕೊಂಡಿದ್ದಾರೆ. ಸನ್ನಿಧಿ ಪಿ ಸನಿಲ್ 8ನೇ ತರಗತಿ ರಾಷ್ಟ್ರೋತ್ಥಾನ ಶಾಲೆ, ಸನ್ನಿಧಿ ಪಿ ಸನಿಲ್ ಮತ್ತು ಶ್ರೇಯಾ ಜೆ ಪಿ 8ನೇ ತರಗತಿ ಪರಿಜ್ಞಾನ ಶಾಲೆ. ಶ್ರೇಯಾ ಜೆ ಪಿ 8ನೇ ತರಗತಿ ಪರಿಜ್ಞಾನ ಶಾಲೆ. ದ್ವಿತೀಯ ಬಹುಮಾನವನ್ನು ಇಬ್ಬರು ಪಡ್ಕೊಂಡಿದ್ದಾರೆ. ಸೋನಿತ್ ಎಚ್ ಕರ್ಕೇರ 9ನೇ ತರಗತಿ ಪರಿಜ್ಞಾನ ಶಾಲೆ. ಸೋನಿತ್ ಎಚ್ ಕರ್ಕೇರ 9ನೇ ತರಗತಿ ಪರಿಜ್ಞಾನ ಶಾಲೆ. ನೆಕ್ಸ್ಟ್ ಶ್ರೇಯಸ್ 9ನೇ ತರಗತಿ ಪರಿಜ್ಞಾನ ಶಾಲೆ. ಶ್ರೇಯಸ್ ಸೋನಿತಕ್ಕೇನು ಇಬ್ಬರದ್ದು ಬರಲೆ. ಸೋನಿತ್ ಎಚ್ ಕರ್ಕೇರ ಮತ್ತು ಶ್ರೇಯಸ್ 9ನೇ ತರಗತಿ ಇಬ್ಬರು ಕೂಡ ಪರಿಜ್ಞಾನ ಶಾಲೆ. 3ನೇ ಬಹುಮಾನವನ್ನು ಇಬ್ಬರು ಪಡ್ಕೊಂಡಿದ್ದಾರೆ. ಅಮಿತ್ ಎಸ್ ಸುವರ್ಣ 10ನೇ ತರಗತಿ ಭಗವತಿ ಶಾಲೆ. ಅಮಿತ್ ಎಸ್ ಸುವರ್ಣ 10ನೇ ತರಗತಿ ಭಗವತಿ ಶಾಲೆ ಮತ್ತು ಶ್ರವಣ್ 9ನೇ ತರಗತಿ ಪರಿಜ್ಞಾನ ಶಾಲೆ. ಶ್ರವಣ್ 9ನೇ ತರಗತಿ ಪರಿಜ್ಞಾನ ಶಾಲೆ. ಪರಿಜ್ಞಾನ ಶಾಲೆಯವರು ಬಂದು ಬಹುಮಾನ ಪಡ್ಕೊಳ್ಬೋದು. ಶ್ರವಣ್ ಸೊಲ್ಮೆಲು ನನ್ನ ತುಂಬದ ಇನಾಮನು ಯುವ ವಾಹಿನಿ ಕೊಲ್ಯ ಘಟಕದ ಗುರುಕಾರ್ಲು ಶ್ರೀ ನಿತಿನ್ ಕರ್ಕೇರ ಇರು ಪಟ್ಟೋಡು ಬಣ್ಣದ ಭಿನ್ನ 8ರಿಂದ 10 ವಿಭಾಗ ಭಾಷಣ ಸ್ಪರ್ಧೆ. ಮೊದಲ ಬಹುಮಾನ ಮಾನ್ವಿ ಎಸ್ 10ನೇ ತರಗತಿ ವಿಶ್ವಮಂಗಳ ಶಾಲೆ. ಮಾನ್ವಿ ಎಸ್ 10ನೇ ತರಗತಿ ವಿಶ್ವಮಂಗಳ ಶಾಲೆ. 2ನೇ ಬಹುಮಾನ ವಿಹಾನ್ ಎ ಸಾಲ್ಯಾನ್ 10ನೇ ತರಗತಿ ಶಾರದಾ ವಿದ್ಯಾನಿಕೇತನ. ವಿಹಾನ್ ಎ ಸಾಲ್ಯಾನ್ 10ನೇ ತರಗತಿ ಶಾರದಾ ವಿದ್ಯಾನಿಕೇತನ. ಭಕ್ತಿಗೀತೆಯಲ್ಲಿ ಮೊದಲ ಬಹುಮಾನ ರಿಷಬ್ 9ನೇ ತರಗತಿ ಪರಿಜ್ಞಾನ ಶಾಲೆ. ರಿಷಬ್ 9ನೇ ತರಗತಿ ಪರಿಜ್ಞಾನ. ದ್ವಿತೀಯ ಬಹುಮಾನ ನಿಶ್ವಾನ ಶೆಟ್ಟಿ 8ನೇ ತರಗತಿ ಪರಿಜ್ಞಾನ ಶಾಲೆ. ನಿಶ್ವಾನ ಶೆಟ್ಟಿ 8ನೇ ತರಗತಿ ಪರಿಜ್ಞಾನ ಶಾಲೆ. ಮೂರನೇ ಬಹುಮಾನ ಪ್ರಯಾಗ್ ಜಿ ಕೊಟ್ಟಾರಿ 10ನೇ ತರಗತಿ ಶಾರದಾ ವಿದ್ಯಾಲಯ. ಪ್ರಯಾಗ್ ಜಿ ಕೊಟ್ಟಾರಿ 10ನೇ ತರಗತಿ ಶಾರದಾ ವಿದ್ಯಾಲಯ. ಪದವಿ ಪೂರ್ವ ವಿಭಾಗದಲ್ಲಿ ಭಾಷಣ ವಿಭಾಗ ಮೊದಲ ಬಹುಮಾನ ಶ್ರವಣ್ ದ್ವಿತೀಯ PUC ಪರಿಜ್ಞಾನ ಕಾಲೇಜ್. ಶ್ರವಣ್ ದ್ವಿತೀಯ PUC ಪರಿಜ್ಞಾನ ವಿದ್ಯಾಲಯ. ದ್ವಿತೀಯ ಬಹುಮಾನ ಶ್ರೀದೇವಿ ಎಂ ಫಸ್ಟ್ PUC ಪರಿಜ್ಞಾನ ವಿದ್ಯಾಲಯ. ಶ್ರೀದೇವಿ ಎಂ ಫಸ್ಟ್ PUC ಪರಿಜ್ಞಾನ ವಿದ್ಯಾಲಯ. ಮೂರನೇ ಬಹುಮಾನ ಮೊಹಮ್ಮದ್ ಸಿಮತ್ ಅರ್ಫಾನ್ ಸೆಕೆಂಡ್ PUC ಸೆಂಟ್ ಸೆಬಾಸ್ಟಿಯನ್ ಕಾಲೇಜ್. ಮೊಹಮ್ಮದ್ ಸಿಮತ್ ಅರ್ಫಾನ್ ಸೆಕೆಂಡ್ PUC ಸೆಂಟ್ ಸೆಬಾಸ್ಟಿಯನ್ ಕಾಲೇಜ್. ಭಕ್ತಿಗೀತೆ ಸ್ಪರ್ಧೆ ಮೊದಲ ಬಹುಮಾನ ಶ್ರೀದೇವಿ ಎಂ ಸೆಕೆಂಡ್ PUC ಪರಿಜ್ಞಾನ ಶಾಲೆ ಕಾಲೇಜ್. ಭಕ್ತಿಗೀತೆ ಮೊದಲ ಬಹುಮಾನ ಶ್ರೀದೇವಿ ಎಂ ಫಸ್ಟ್ PUC ಪರಿಜ್ಞಾನ ವಿದ್ಯಾಲಯ. ದ್ವಿತೀಯ ಬಹುಮಾನ ನಿತೀಶ್ ಎಸ್ ರಾವ್ ಫಸ್ಟ್ PUC ಶಾರದಾ ವಿದ್ಯಾಲಯ. ನಿತೀಶ್ ಎಸ್ ರಾವ್. ತೃತೀಯ ಬಹುಮಾನ ಕಿಶನ್ ಸೆಕೆಂಡ್ PUC ಸೆಂಟ್ ಸೆಬಾಸ್ಟಿಯನ್ ಕಾಲೇಜ್. ತೃತೀಯ ಬಹುಮಾನ ಕಿಶನ್ ಸೆಕೆಂಡ್ PUC ಸೆಂಟ್ ಸೆಬಾಸ್ಟಿಯನ್ ಕಾಲೇಜ್. ಸುಲ್ಮೇಲು ನನ್ನ ತುಂಬತ್ತಾದ ಭಿನ್ನೆರಾಯನ ಚಿಂತನ CA ಸುನಿಲ್ ಅಣ್ಣಿ ಪೂಜಾರಿ ಇರು ಇನಾಮುನು ಪಟ್ಟೋಡು ಬಣ್ಣದ ಭಿನ್ನ ತೊಂದು. ಸಾರ್ವಜನಿಕ ವಿಭಾಗ ಭಕ್ತಿಗೀತೆ ಮೊದಲ ಬಹುಮಾನ ಲತಾ ಸಂಕೊಳಿಗೆ. ಮೊದಲ ಬಹುಮಾನ ಲತಾ ಸಂಕೊಳಿಗೆ. ದ್ವಿತೀಯ ಬಹುಮಾನ ಶಶಿಕಾಂತ್ ಪರ್ಯತ್ತೂರು. ದ್ವಿತೀಯ ಬಹುಮಾನ ಶಶಿಕಾಂತ್ ಪರ್ಯತ್ತೂರು. ತೃತೀಯ ಬಹುಮಾನ ರೇವತಿ ವಿಶ್ವನಾಥ ಕುಂಪಲ. ತೃತೀಯ ಬಹುಮಾನ ರೇವತಿ ವಿಶ್ವನಾಥ್ ಕುಂಪಲ. ಪ್ರಬಂಧ ಸ್ಪರ್ಧೆ ಮೊದಲ ಬಹುಮಾನ ಸಾಗರ್ ಸಂಕೊಳಿಗೆ. ಸಾಗರ್ ಸಂಕೊಳಿಗೆ. ದ್ವಿತೀಯ ಬಹುಮಾನ ವಾಣಿಶ್ರೀ ಉಳ್ಳಾಲ ಬೈಲ್. ದ್ವಿತೀಯ ಬಹುಮಾನ ವಾಣಿಶ್ರೀ ಉಳ್ಳಾಲ ಬೈಲ್. ತೃತೀಯ ಬಹುಮಾನ ಕೃಪಾ
ಫಸ್ಟ್ PUC ಸೈಂಟ್ ಸೆಬಾಸ್ಟಿಯನ್. ತೃತೀಯ ಬಹುಮಾನ ಕೃಪಾ ಫಸ್ಟ್ PUC ಸೈಂಟ್ ಸೆಬಾಸ್ಟಿಯನ್. ಸೊಲ್ಮೇಲು ನನ್ನ ದುಂಬತ್ತಾದು ಡಾಕ್ಟರ್ ಸುಜಾತ ಬಿ ಕನೀರ್ ತೋಟ ಇರು ಇನಾಮನು ಪಟ್ಟೋಡು ಬಣ್ಣದ ಭಿನ್ನ ಮತ್ತೊಂದು. ಹೂವಿನ ರಂಗವಲ್ಲಿ ಮಹಿಳೆಯರಿಗೆ ಮೊದಲ ಬಹುಮಾನ ಸುಧಾ ಸುರೇಶ್ ಮತ್ತು ಭುವಿ ಕೊಲ್ಯ. ಸುಧಾ ಸುರೇಶ್ ಮತ್ತು ಭುವಿ ಕೊಲ್ಯ. ಮೊದಲ ಬಹುಮಾನ ಸುಧಾ ಸುರೇಶ್ ಮತ್ತು ಭುವಿ ಕೊಲ್ಯ. ಇಬ್ಬರು ಜೊತೆಯಾಗಿ ಬರಬೇಕು. ಸುಧಾ ಸುರೇಶ್ ಇವರ ಮಾವ ಬಹುಮಾನ ತಗೊಳ್ತಾ ಇದ್ದಾರೆ. ಎರಡನೇ ಬಹುಮಾನ ವಿಜಿತಾ ಮತ್ತು ಮಾನ್ಸಿ ಕೊಲ್ಯ. ವಿಜಿತಾ ಮತ್ತು ಮಾನ್ಸಿ ಕೊಲ್ಯ. ತೃತೀಯ ಬಹುಮಾನ ಮಲ್ಲಿಕಾ ಮತ್ತು ಇಶಾನಿ ಉಳ್ಳಾಲಬೈಲ್. ಮಲ್ಲಿಕಾ ಮತ್ತು ಇಶಾನಿ ಉಳ್ಳಾಲಬೈಲ್. ರಸಪ್ರಶ್ನೆ ವಿಭಾಗ, ಸಾರ್ವಜನಿಕರಿಗೆ ರಸಪ್ರಶ್ನೆ ವಿಭಾಗ. ಮೊದಲನೇ ಬಹುಮಾನ ಜಗಜೀವನ್ ಕೊಲ್ಯ ಮತ್ತು ಶ್ರೀರಕ್ಷಾ ಮಾಡೂರ್. ಜಗಜೀವನ್ ಕೊಲ್ಯ ಮತ್ತು ಶ್ರೀರಕ್ಷಾ ಮಾಡೂರ್. ದ್ವಿತೀಯ ಬಹುಮಾನ ವೇಣುಗೋಪಾಲ್ ಕೊಲ್ಯ ಮತ್ತು ಲತೀಶ್ ಪಾಪುದಡಿ. ದ್ವಿತೀಯ ಬಹುಮಾನ ವೇಣುಗೋಪಾಲ್ ಕೊಲ್ಯ ಮತ್ತು ಲತೀಶ್ ಪಾಪುದಡಿ. ತೃತೀಯ ಬಹುಮಾನವನ್ನು ಇಬ್ಬರು ಹಂಚಿಕೊಂಡಿದ್ದಾರೆ, ಪ್ರಯಾಗ್ ಮತ್ತು ದಕ್ಷಿತ್. ಪ್ರಯಾಗ್ ಮತ್ತು ದಕ್ಷಿತ್. ಚಿದಾನಂದ ಆ್ಯಂಡ್ ಹರ್ಷಲ್. ಚಿದಾನಂದ ಆ್ಯಂಡ್ ಹರ್ಷಲ್. ಚಿದಾನಂದ ಹರ್ಷಲ್ ಅಲ್ಲ. ಪ್ರೇಕ್ಷಕರಲ್ಲಿ ವಿನಂತಿ, ಜೋರಾಗಿ ಚಪ್ಪಾಳೆ ತಟ್ಟದ ಮುಖಾಂತರ ನಮ್ಮ ಎಲ್ಲ ವಿಜೇತರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಬಂಧುಗಳೇ, ಶ್ರೀ ನಾರಾಯಣ ಗುರುವರಿಯರ 171ನೇ ಜನ್ಮದಿನಾಚರಣೆಯ ಅಂಗವಾಗಿ ಜರುಗಿದಂಥ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಶಾಲೆಯ ವಿದ್ಯಾರ್ಥಿಗಳಿಗೆ, ಅದೇ ರೀತಿ ಶಾಲಾ ಶಿಕ್ಷಕ ವೃಂದಗಳಿಗೆ, ಅದೇ ರೀತಿ ಸಾರ್ವಜನಿಕರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ವಿಜೇತರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಬಂಧುಲೆ, ಈ ಸಭಾ ಕಜ್ಜದ ಅಕೇರಿಗೆ ಕಡೆಗೀಟು ವೈಪುನ ಪೊರ್ತು ಸೊಲ್ಮೆ ಸಂದಾಯ ಹಿಡಿದು ತುಂಬು ಈ ಸೊಲ್ಮೆ ಸಂದಾಯದ ಬೊಕ್ಕ ಮೊದಲು ಅನ್ನ ಸಂತರ್ಪಣದ ವ್ಯವಸ್ಥೆ ಉಂಡು. ಮಾತಾ ಬಂದುಲು ಸ್ವೀಕಾರ ಮಂತದ ಮನ್ಪೊಡು ಬಂದು ಈ ಪೊರ್ತುಡು ಭಿನ್ನಯ ಮಂತಂದುಲೆ ಅಂಚನೆ 2 ಗಂಟೆ ಹಿಡಿದು 6 ಗಂಟೆ ಮುಟ್ಟ ನಾರಾಯಣಗುರು ಯಕ್ಷಗಾನ ಕಲಾ ಸಂಘ ಕೊಡದ ಮಕ್ಕಳು ಹಿಡಿದು ಯಕ್ಷಗಾನ ತಾಳ ಮಧ್ಯೆ ಕಾಯಕಲ್ಪ ನಡಪೆರೆ ಉಂಡು. ಹಿಡಿದು ಬೊಕ್ಕ ಭಜನಾ ಕಾರ್ಯಕ್ರಮ ಉಂಡು. ಈ ಮಾತಾ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಡ್ ಪಾಲ್ಪಡಿದು ಕಾರ್ಯಕ್ರಮ ಪೊರ್ಲುಡೆ ಕೋಡಿ ಎತ್ತಾವಡು ಬಂದು ನಿಕ್ಕಿಡ ಅಭಿನಯ ಮಂತಂದು ಇತ್ತೆ ಈ ಸಭಾ ಕಜ್ಜದ ಅಕೇರಿದ ಕಡೆಗಟ್ಟ ಸೊಲ್ಮೆ ಸಂದಾಯ ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ ನೇತ ಕಾರ್ಯಂತರಾಯನ ಸುಂದರ್ ಸುವರ್ಣ ಮೇಲೆ ಶ್ರೀ ನಾರಾಯಣ ಗುರುಗಳನ್ನು ವಂದಿಸುತ್ತಾ ಬ್ರಹ್ಮಶ್ರೀ ನಾರಾಯಣ ಗುರುವರ್ಯರ 171ನೇ ಜನ್ಮ ಜಯಂತ್ಯುತ್ಸವದ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಕ್ಷೇತ್ರಾಡಳಿತ ಮಂಡಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರ ಕೊದ್ದೋಳಿ ಇದರ ಅಧ್ಯಕ್ಷರಾದಂಥ ಶ್ರೀ ಜಯರಾಜ್ ಎಚ್ ಸೋಮಸುಂದರಮ್ಮ ಇವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಈಗಾಗಲೇ ಅವರು ಹೋಗಿರ್ತಾರೆ. ಅವರಿಗೆ ನಮ್ಮ ಬಿಲ್ಲವ ಸೇವಾ ಸಮಾಜದ ಪರವಾಗಿ ಆತ್ಮೀಯವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದವರು ನಮ್ಮ ಸಹ್ಯಾದ್ರಿ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ತೊಕ್ಕೊಟ್ಟು ಇದರ ಅಧ್ಯಕ್ಷರಾದಂತಹ KT ಸುವರ್ಣ ಅವರು ಕೂಡ ಈಗ ವೇದಿಕೆಯಿಂದ ನಿರ್ಗಮಿಸಿರುತ್ತಾರೆ. ಅವರಿಗೆ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮುಖ್ಯ ಅತಿಥಿಗಳವರಾಗಿರುವಂತಹ ಶ್ರೀ
ಗೋಕರ್ಣನಾಥ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಇದರ ಉಪಾಧ್ಯಕ್ಷರಾದಂಥ ಶ್ರೀ ಜಯರಾಮ್ ಈರಾ ಅವರಿದ್ದರೆ ಅವರಿಗೆ ಕೂಡ ನಾನು ಆತ್ಮೀಯ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇನ್ನೋರ್ವ ಅತಿಥಿ ವಿಭಾಗೀಯ ನಿಯಂತ್ರಣ ಅಧಿಕಾರಿ KSRTC ಮಂಗಳೂರು ಇದರ ಶ್ರೀ ರಾಜೇಶ್ ಶೆಟ್ಟಿ, ಇವರು ಕೂಡ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರುವರ್ಯರ ಒಂದು ಮಹತ್ತರವಾದ ಸಂದೇಶವನ್ನು ಕೂಡ ಕೊಟ್ಟಿರುತ್ತಾರೆ. ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿರುವಂಥ ಲೆಕ್ಕ ಪರಿಶೋಧಕರು ಶ್ರೀ CA ಸುನೀಲ್ ಅಣ್ಣಿ ಪೂಜಾರಿ, ಇವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಹಾಗೆ ಶ್ರೀ ಮೂಕಾಂಬಿಕಾ ದೇವಸ್ಥಾನ ಕೊಲ್ಲಿ ಇದರ ಅಧ್ಯಕ್ಷರಾದಂಥ ಶ್ರೀ ಮಧುಸೂದನ್ ಅಯ್ಯರ್, ಇವರು ಕೂಡ ನಮ್ಮ ಸಭೆಯಲ್ಲಿ ವೇದಿಕೆಯಲ್ಲಿ ಇದ್ದು ನಿರ್ಗಮಿಸಿರ್ತಾರೆ. ಅವರಿಗೂ ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಅದೇ ರೀತಿ ನಿವೃತ್ತ ಸೇನಾನಿ ಮ್ಯಾನೇಜರ್ ಫೋರ್ಸ್ ಆ್ಯಂಡ್ ಸೇಫ್ಟಿ ಪಾಂಡೇಶ್ವರ ಇದರ ಶ್ರೀ ಪ್ರಭಾಕರ್ ಅವರು ನಮ್ಮ ಅತಿಥಿಯಾಗಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಅದೇ ರೀತಿ ಗೋವಿಂದಾಸ್ ಕಾಲೇಜು ಸುರತ್ಕಲ್ ಇದರ ಗ್ರಂಥಪಾಲಕರಾದಂಥ ನಮ್ಮ ಕಣ್ಣೀರು ತೋಟದವ್ರದ್ದು ಡಾಕ್ಟರ್ ಸುಜಾತಾ ಬಿ, ಇವರು ಕೂಡ ಇದ್ದಾರೆ. ಇವರನ್ನು ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಹಾಗೆ ನಮ್ಮ ಪುರಸಭೆ ಕ್ರಮ ಸಭೆಯ ಉಪಾಧ್ಯಕ್ಷರಾದಂಥ ಶ್ರೀ ರವಿಶಂಕರ್ ಅವರು ನಮ್ಮೊಂದಿಗಿದ್ದೆ, ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಹಾಗೆ ಭಾರತೀಯತೆಯ ಸಮಾಜ ಉಳ್ಳಾಲ ವಲಯದ ಇದರ ಅಧ್ಯಕ್ಷರಾದಂಥ ಶ್ರೀ ಜಯಂತ್ ಕೊಂಡಾನ್ ಅವರು ವೇದಿಕೆಯಲ್ಲಿದ್ದರೆ, ಅವರಿಗೆ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ನ ಅಧ್ಯಕ್ಷರಾದಂತಹ ವೇಣುಗೋಪಾಲ್ ಕೊಲ್ಯಾರ್ ಅವರಿದ್ದಾರೆ. ಹಾಗೆ ಬಿಲ್ಲವ ಸೇವಾ ಸಮಾಜದ ಅಧ್ಯಕ್ಷರಾದಂತಹ ಕೊನ್ನಾನರವರಿದ್ದಾರೆ. ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಬ್ರಹ್ಮಶ್ರೀ ನಾರಾಯಣ ಗುರು ಮಹಿಳಾ ಮಂಡಳಿಯ ಅಧ್ಯಕ್ಷರಾದಂತಹ ತ್ರಿವೇಣಿ ವಿದಾಯ ಕುಂಪಲ್ ಇದ್ದಾರೆ. ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಹಾಗೆ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಅಧ್ಯಕ್ಷರಾದಂತಹ ನಿತಿನ್ ಕರ್ಕೇರ್ ಅವರಿದ್ದಾರೆ. ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಸನ್ಮಾನವನ್ನು ಸ್ವೀಕರಿಸಿದಂಥ ಶ್ರೀ ಶಂಕರ್ ಎಂ ನಿವೃತ್ತ SI ಗಿರಿಶಂಗ ಕೊಲ್ಯ ಹಾಗೂ ನಿತ್ಯ ಶಿರೋಮಾನ್ಯ ವಿದ್ವಾನ್ ಶ್ರೀ ಶ್ರಾವಣ್ ಉಲ್ಲರ್ರವರಿಗೂ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಅದೇ ರೀತಿ ವರ್ಷಂಪ್ರತಿ ಉಚಿತವಾಗಿ ಸಭಾಂಗಣ ವೇದಿಕೆಯ ಅಲಂಕಾರವನ್ನು ನೆರವೇರಿಸಿಕೊಡುತ್ತಿರುವಂತಹ ನಮ್ಮವರೇ ಆದ ಸಮನ್ವಯ ಡೆಕೋರೇಟರ್ಸ್ ಮಾಲಕರಾದ ಶ್ರೀ ಮಹೇಶ್ ಕಣ್ಣೀರ್ ತೋಟ, ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಪ್ರತಿ ವರ್ಷ ಉಚಿತವಾಗಿ ದ್ವಾರದ ಹಾಗೂ ಮಂದಿರದ ದೀಪಾಲಂಕಾರ ಹಾಗೂ ಸೇವೆಯನ್ನು ಮಾಡುತ್ತಿರುವಂತಹ ನಮ್ಮ ಶಿಲ್ಪ ಆರ್ಟ್ಸ್ನ ಮಾಲಕರಾದ ಶ್ರೀ ಗಂಗಾಧರ್ ಕುಂಪಲ ಅವರು ಹಾಗೂ ಅವರ ಸಂಗಡಿಗರಿಗೆ ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಪ್ರಾರ್ಥನೆಯಲ್ಲಿ ಸಹಕರಿಸಿದಂಥ ಮಹಿಳಾ ಮಂಡಳಿಯ ಸದಸ್ಯರಿಗೆ, ಹಾಗೆ ಮಾಧ್ಯಮದಲ್ಲಿ ಸಹಕರಿಸಿದಂಥ ಹೊಸ ಕುರಲ್ ಮಾಧ್ಯಮ ಹಾಗೂ ಅಬ್ಬಕ್ಕ TV ಚಾನೆಲ್ ಹಾಗೂ ಫೋಟೋಗ್ರಾಫರ್ ಆದಂಥ ಕಿರಣ್ ರವರಿಗೂ ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ನಮಗೆ ಹೊರಗಿನ ಬ್ಯಾನರ್ನಲ್ಲಿ ಸಹಕರಿಸಿದಂತಹ ನಮ್ಮ ರಘುರಾಮ್ ಸುವರ್ಣ, ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಹಾಗೆ ಧ್ವನಿವರ್ಧಕ ಹಾಗೂ ಲೈಟಿಂಗ್ನಲ್ಲಿ ಸಹಕರಿಸಿದಂಥ SGK ಎಲೆಕ್ಟ್ರಿಕಲ್ಸ್ ಮಾಲಕರಾದ ಗಣೇಶ್ SGK, ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಅದೇ ರೀತಿ ಪೂಜಾ ಸಂಚಾಲಕರಾಗಿ ಸಹಕರಿಸಿದಂತಹ ಶ್ರೀ ಪುರುಷೋತ್ತಮ್ ಅಡ್ಕ, ಶ್ರೀ ಜಯರಾಮ್ ಪಿಲಿಕೂರು, ಶಶಿಕಾಂತ್ ಪರ್ಯಾತೂರು, ದಿನೇಶ್ ಕೊಲ್ಯ, ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಅದೇ ರೀತಿ ಸಾಂಸ್ಕೃತಿಕ ಸಂಚಾಲಕರಾದ ಲತೀಶ್ ಶಂಕೋಲಿಗೆ, ಜೀವನ್ ಕಾಶಿಂಬೆಟ್ಟು, ಇವರಿಗೂ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಅದೇ ರೀತಿಯಲ್ಲಿ ಬೆಳಿಗ್ಗಿನ ನಮ್ಮ ಮಂದಿರದಲ್ಲಿ ಭಜನೆಗೆ ಸಹಕರಿಸಿದಂಥ ಮಹಿಳಾ ಮಂಡಳಿ ಸದಸ್ಯರು, ಯುವವಾಹಿನಿ ಸದಸ್ಯರು ಹಾಗೂ ಎಲ್ಲ ಭಕ್ತ ವೃಂದಕ್ಕೆ ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಿರೂಪಣೆಯಲ್ಲಿ ಸಹಕರಿಸಿದಂಥ ಕುಸುಮಾಕರ್ ಕುಂಪಲ ಹಾಗೂ ಲತೀಶ್ ಎಂ ಸಂಕೋಲಿಗೆ, ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಹಾಗೆ ಪ್ರೇಕ್ಷಕರಾಗಿ ಬಂದಂಥ ನಿಮ್ಮೆಲ್ಲರಿಗೂ ನಾನು ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಹಾಗೆ ನಮ್ಮ ಇಲ್ಲಿ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅದರ ಬಹುಮಾನವನ್ನು ಪಡೆದಿರುವಂತಹ ಎಲ್ಲ ಮಕ್ಕಳಿಗೂ ಹಾಗೂ ಅದರ ಪೋಷಕರಿಗೂ, ಹಾಗೆ ಸಹಕರಿಸಿದಂಥ ಸ್ಕೂಲಿನ ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಹಾಗೂ ಅವರ ಸಿಬ್ಬಂದಿ ವರ್ಗಕ್ಕೆ ನಾನು ನಮ್ಮ ಬಿಲ್ಲವ ಸೇವಾ ಸಮಾಜದ ವತಿಯಿಂದ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಇಡೀ ಕಾರ್ಯಕ್ರಮಕ್ಕೆ ಸಹಕರಿಸಿದ ನಿಮ್ಮೆಲ್ಲರನ್ನು ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತಾ ಈ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ವನ.